ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ಕರಾವಳಿ ಭಾಗ ಅದೇ ರೀತಿ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಗೊತ್ತಿರುವಂತಹ ವಿಚಾರ, ಭಕ್ತ ಕನಕದಾಸರು ಅನ್ನುವಂತಹ ಭಕ್ತನ ನಿಷ್ಕಲ್ಮಶ ಭಕ್ತಿಗೆ ಒಲಿದು ಶ್ರೀಕೃಷ್ಣ ಪರಮಾತ್ಮ ಕಡೆಗೋಲು ಕೃಷ್ಣ ನಿಂತ ಸ್ಥಳದಿಂದ ಪಥವನ್ನ ಬದಲಿಸಿ ತನ್ನ ದರ್ಶನವನ್ನು ಕೊಟ್ಟಂತಹ ವಿಶ್ವವಿಖ್ಯಾತಿಯನ್ನ ಪಡೆದಂತಹ ಪುಣ್ಯದ ಮಣ್ಣು, ಪುಣ್ಯದ ನೆಲ ಅನ್ನುವಂಥದ್ದು ಕೃಷ್ಣನೂರು ಅನ್ನುವಂಥದ್ದು, ಕೃಷ್ಣನ ಊರು ಉಡುಪಿಯ ವಿಚಾರದ ಬಗ್ಗೆ, ಕೃಷ್ಣನ ಊರು ಉಡುಪಿಯ ಕೃಷ್ಣ ಮಠದಲ್ಲಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಗೊತ್ತಿರುವಂತಹ ವಿಚಾರ, ಕೃಷ್ಣ ಮಠ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇರುವಂತಹ ವಿಚಾರ ಲಿಪಿಯ ಬಗ್ಗೆ, ಅಂದ್ರೆ ದೇವಾಲಯದ ಮಹಾದ್ವಾರದ ಮುಂಭಾಗದಲ್ಲಿ ಹಾಕಲಾಗಿರುವಂತಹ ಭಾಷಾ ವಿವಾದ, ಭಾಷೆಯ ಬಗ್ಗೆ ಅಥವಾ ಲಿಪಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಕೇಳಿ ಭಾಷಾ ವಿವಾದ ಅನ್ನುವಂಥದ್ದು ಇವತ್ತು ನಿನ್ನೆಯದಲ್ಲ. ಈ ಹಿಂದೆಯೂ ಕೂಡ ಹಲವಾರು ದಶಕಗಳ ಹಿಂದೆಯೂ ಕೂಡ ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಭಾಷೆಯ ವಿಚಾರವಾಗಿ ಹಲವಾರು ಪರ ವಿರೋಧ ಚರ್ಚೆಗಳು, ಹೋರಾಟಗಳು, ಗಲಭೆಗಳು, ವಿರೋಧ ಪ್ರತಿರೋಧ ಎಲ್ಲವೂ ಕೂಡ ನಡೆದಿತ್ತು. ಇದೀಗ ಕರಾವಳಿ ಭಾಗದಲ್ಲಿ, ಅದೇ ರೀತಿ ರಾಜ್ಯದಲ್ಲಿ ಮಾತೃಭಾಷೆ ಮತ್ತು ರಾಜ್ಯ ಭಾಷೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒನ್ಸ್ ಅಗೇನ್ ಇದಕ್ಕೆ ವೇದಿಕೆಯಾಗಿದ್ದದ್ದು ವಿಶ್ವವಿಖ್ಯಾತಿಯನ್ನ ಪಡೆದಂತಹ, ನಿಷ್ಕಲ್ಮಶ ಭಕ್ತಿಯನ್ನ ಒಲಿದಂತಹ ಉಡುಪಿ ಕೃಷ್ಣ ಮಠದ ಮಹಾದ್ವಾರದಲ್ಲಿರುವಂತಹ ಒಂದು ಬೋರ್ಡ್, ಒಂದು ನಾಮಫಲಕ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಲಿಪಿಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಎಲ್ಲೇ ಮೀರಿದಂತಹ ಲಿಪಿಕಾರ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ವಿ. ಕೇಳಬಹುದು ಏನಪ್ಪ ಏನಾಗಿದೆ ಅನ್ನುವಂಥದ್ದು. ಎಲ್ಲದಕ್ಕೂ ಕೂಡ ಕಾರವಾಗಿದೆ. ಇಲ್ಲಿ ಮಾತೃ ಭಾಷೆ ಹೇಳಿದ್ರು ಕೂಡ ಸಮಸ್ಯೆ ಆಗುತ್ತೆ, ರಾಜ್ಯ ಭಾಷೆ ಹೇಳಿದ್ರು ಕೂಡ ಸಮಸ್ಯೆ ಆಗುತ್ತೆ. ಒಟ್ಟಿನಲ್ಲಿ ಭಾಷೆಗಳ ವಿಚಾರವಾಗಿ ದೊಡ್ಡ ಮಟ್ಟದ ಕಾರವಾಗಿರುವಂತಹ ವಾದ ವಿವಾದಗಳು ಕೇಳಿ ಬರ್ತಾ ಇದೆ. ಈ ಎಲ್ಲಾ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ನಿನ್ನೆಯಿಂದ ನೋಡ್ತಾ ಇದ್ದೇವೆ. ತಾವುಗಳು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಮಾತೃಭಾಷೆ ಮತ್ತು ರಾಜ್ಯ ಭಾಷೆಗಳ ನಡುವೆ ದೊಡ್ಡ ಮಟ್ಟದ ವಾರ್ಗಳು ಕಾಣ ಸಿಗ್ತಾ ಇದೆ. ಕಾರಣ ಉಡುಪಿ ಶ್ರೀಕೃಷ್ಣ ಮಠದ ಮುಂಭಾಗದಲ್ಲಿರುವಂತಹ ಮಹಾದ್ವಾರದ ಮೇಲ್ಭಾಗದಲ್ಲಿರುವಂತಹ ಒಂದು ನಾಮಫಲಕವನ್ನ ಬದಲಾಯಿಸಲಾಗಿರುವಂಥದ್ದು. ಅಲ್ಲಿ ಸಂಸ್ಕೃತ ಇದೆ, ನಮ್ಮ ಮಾತೃಭಾಷೆ ತುಳು ಭಾಷೆ ಇದೆ, ಆದ್ರೆ ನಮ್ಮ ರಾಜ್ಯ ಭಾಷೆ ಕನ್ನಡ ಭಾಷೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಕೇಳಿ ಬರ್ತಾ ಇದೆ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಅಷ್ಟಕ್ಕೂ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಕರ್ನಾಟಕದ ನೆಲದ ಭಾಷೆಯಾಗಿರುವ ಕನ್ನಡವನ್ನ ಉಳಿಸಿ ಬೆಳೆಸಬೇಕು. ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಎನ್ನುವ ಕೂಗು ಹಲವು ವರ್ಷಗಳಿಂದಲೂ ಕೇಳಿ ಬರ್ತಿದೆ. ಆದರೆ ಇದಕ್ಕೆ ಅಪವಾದವೆಂಬಂತೆ ಉಡುಪಿಯಲ್ಲಿ ಸಂಗತಿಯೊಂದು ಬೆಳಕಿಗೆ ಬಂದಿದೆ. ಉಡುಪಿಯ ಪ್ರಸಿದ್ಧ ಕೃಷ್ಣ ಮಠದಲ್ಲಿ ಇದುವರೆಗೂ ಇದ್ದ ಕನ್ನಡ ಫಲಕವನ್ನ ತೆಗೆದುಹಾಕಿ ತುಳು ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾದ ಹೊಸ ಫಲಕವನ್ನ ಹಾಕಲಾಗಿದೆ. ಇದು ಭಾಷೆಗೆ ಸಂಬಂಧಿಸಿದಂತೆ ವಿವಾದವನ್ನ ಹುಟ್ಟುಹಾಕಿದೆ. ಇದ್ದಕ್ಕಿದ್ದಂತೆ ಕನ್ನಡ ಫಲಕ ಮಾಯವಾಗಿದೆ. ಮಠದ ಮಹಾದ್ವಾರದ ಫಲಕದಲ್ಲಿ ಇದ್ದಕ್ಕಿದ್ದಂತೆ ಕನ್ನಡ ಮಾಯವಾಗಿದ್ದು ಶ್ರೀಕೃಷ್ಣ ಮಠ ರಜತ ಪೀಠಪುರಂ ಎಂದು ಸಂಸ್ಕೃತ ತುಳುವಿನಲ್ಲಿ ಬರೆದ ಹೊಸ ಫಲಕವನ್ನ ಅಳವಡಿಸಲಾಗಿದೆ. ಈವರೆಗೆ ಕನ್ನಡ ಫಲಕವೇ ಇತ್ತು. ಕೃಷ್ಣ ಮಠ ಎಂದು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಬರೆಯಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಫಲಕ ಬದಲಾವಣೆ ಮಾಡಲಾಗಿದೆ. ಇದು ಚರ್ಚೆಗೆ ಕಾರಣವಾಗಿದೆ. ಪರ್ಯಾಯ ಅದಮಾರು ಮಠದಿಂದ ಫಲಕ ಬದಲಾವಣೆಯಾಗಿದೆ ಎನ್ನುವ ಮಾತುಗಳು ಕೇಳಿಬಂದಿವೆ. ಈ ಘಟನೆಗೆ ಪ್ರತಿಕ್ರಿಯಿಸಿರುವ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ, ಕೃಷ್ಣ ಮಠದ ನಾಮಫಲಕದಲ್ಲಿ ಕನ್ನಡ ತೆಗೆದುಹಾಕಿದ್ದು ಸರಿಯಾದ ಕ್ರಮವಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಇದನ್ನು ಉಗ್ರವಾಗಿ ಖಂಡಿಸುತ್ತದೆ. ಕನ್ನಡ ನಾಡಿನಲ್ಲಿ ಮೊದಲು ಕನ್ನಡಕ್ಕೆ ಆದ್ಯತೆ. ನಾಮಫಲಕದಲ್ಲಿ ಮೊದಲು ಕನ್ನಡ ಇರಬೇಕು, ಆನಂತರ ಇತರ ಭಾಷೆ. ಒಂದು ಧಾರ್ಮಿಕ ಸಂಸ್ಥೆ ಭಾಷೆಗಳ ನಡುವೆ ಕಂದಕ ಸೃಷ್ಟಿಸುವುದು ಸರಿಯಲ್ಲ ಎಂದು ಆಪಾದಿಸಿದ್ದಾರೆ. ನಾಮಫಲಕದ ಈ ಪ್ರಕರಣ ಸರ್ಕಾರದ ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಇದನ್ನ ಕೂಡಲೇ ಸರಿಪಡಿಸಬೇಕು. ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಮುಂದೆ ಇದನ್ನ ಸರಿಪಡಿಸುವವರೆಗೂ ಹೋರಾಟ ಅನಿವಾರ್ಯ. ಸಮಾಜಕ್ಕೆ ಮಾರ್ಗದರ್ಶನ ಮಾಡುವವರೇ ಇಂತಹ ಕುಚೋದ್ಯ ಕೆಲಸಕ್ಕೆ ಕೈ ಹಾಕಿರುವುದು ಕ್ಷಮಿಸಲಾಗದ ಅಪರಾಧ.
ಕನ್ನಡ ಸಾಹಿತ್ಯ ಪರಿಷತ್ ಇದನ್ನ ಉಗ್ರವಾಗಿ ಖಂಡಿಸುತ್ತದೆ. ಸಂಬಂಧಪಟ್ಟವರು ಇದನ್ನ ತಕ್ಷಣ ಸರಿಪಡಿಸಬೇಕು. ಒಂದು ಧಾರ್ಮಿಕ ಸಂಸ್ಥೆ, ಸಮಾಜಕ್ಕೆ ಬುದ್ಧಿ ಹೇಳಬೇಕಾದ ಸಂಸ್ಥೆ, ಕೃಷ್ಣ ಮಠದಲ್ಲಿ ಹೀಗೆ ನಡೆದಿರುವುದು ಸರಿಯಲ್ಲ. ತುಳು ಸೋದರ ಭಾಷೆ ಹೌದು, ಆದರೆ ಕರ್ನಾಟಕದಲ್ಲಿ ಮೊದಲು ಕನ್ನಡಕ್ಕೆ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಕನ್ನಡ ಭಾಷೆಯನ್ನ ಕೈಬಿಟ್ಟು ಬೇರೆ ಭಾಷೆಯನ್ನ ಫಲಕದಲ್ಲಿ ಬಳಸಿದ್ದು ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಮೊದಲು ಕನ್ನಡ, ಆನಂತರ ಇತರೆ ಭಾಷೆ ನಾಮಫಲಕದಲ್ಲಿ ಇರಲಿ. ಕನ್ನಡ ಮತ್ತು ಸೋದರ ಭಾಷೆ ತುಳುವಿನ ನಡುವೆ ಹೀಗೆ ಕಂದಕ ನಿರ್ಮಾಣ ಮಾಡಿರುವುದು ಸರಿಯಲ್ಲ. ಈ ಬೆಳವಣಿಗೆಯನ್ನ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ. ಉಡುಪಿ ಕೃಷ್ಣ ಮಠದ ಮಹಾದ್ವಾರದ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ಹಾಕಲಾಗಿರುವಂತಹ ನಾಮಫಲಕ ಅಲ್ಲಿ ಮಾತೃ ಭಾಷೆಯಾಗಿರುವಂತಹ ಅಂದ್ರೆ ಕರಾವಳಿ ಭಾಷೆ, ನಮ್ಮ ಕರಾವಳಿ ಭಾಗ ಏನಿದೆ ಇದನ್ನ ತುಳುನಾಡು ಅನ್ನುವಂಥದ್ದು ಕರೀತಾರೆ. ತುಳುನಾಡು ಅನ್ನುವಂತಹ ಒಂದು ಭಾಗ ಏನಿದೆ, ಈ ತುಳುನಾಡಿನಲ್ಲಿ ಮಾತೃ ಭಾಷೆ ಅನ್ನುವಂಥ ತುಳು ಭಾಷೆಯಾಗಿದೆ. ಹಾಗಾಗಿ ತುಳು ಭಾಷೆಯು ಕೂಡ ಲಿಪಿ ಇದೆ. ಹಾಗಾಗಿ ತುಳುವಿನ ಲಿಪಿಯಲ್ಲಿ ಬರೆದಂತಹ ಅಲ್ಲಿ ಶ್ರೀಕೃಷ್ಣ ಮಠ ಉಡುಪಿ ಅನ್ನುವಂತಹ ವಿಚಾರವನ್ನ ಅಲ್ಲಿ ಬರೆದಿದ್ದಾರೆ. ಅದೇ ರೀತಿ ಆ ಭಾಗದಲ್ಲಿ ಸಂಸ್ಕೃತವನ್ನ ಈಗಾಗಲೇ ಗೊತ್ತಿರುವಂತಹ ವಿಚಾರ, ವೇದ ಪುರಾಣಗಳು ಸಂಸ್ಕೃತಗಳಲ್ಲಿ ಎಲ್ಲವೂ ಕೂಡ ಉಲ್ಲೇಖ, ಮಂತ್ರ ಉದ್ಘೋಷಗಳು ಎಲ್ಲವೂ ಕೂಡ. ಸೊ ಹಾಗಾಗಿ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಆದ್ರೆ ನಮ್ಮ ರಾಜ್ಯ ಭಾಷೆ ಕನ್ನಡ ಭಾಷೆ, ಕರ್ನಾಟಕ ರಾಜ್ಯದ ಕನ್ನಡ ಭಾಷೆ ಯಾಕೆ ಬರಲಿಲ್ಲ ಅನ್ನುವಂತಹ ಪ್ರಶ್ನೆ ಎಲ್ಲವೂ ಕೂಡ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಜವಾದ ಕಾರಣ ಏನು, ಯಾಕೆ ಕನ್ನಡ ನಾಮಫಲಕ ಅಲ್ಲಿ ಬರಲಿಲ್ಲ ಅನ್ನುವಂಥದ್ದು, ಇದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ, ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ, ಸ್ಪಷ್ಟೀಕರಣವನ್ನ ದೇವಸ್ಥಾನ ಆಡಳಿತ ಮಂಡಳಿ ಕೊಟ್ಟಿದೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಕೃಷ್ಣ ಮಠದಲ್ಲಿ ಕನ್ನಡ ನಾಮಫಲಕ ಮಾಯ, ವಿವಾದದ ನಿಜವಾದ ಕಾರಣವೇನು? ಉಡುಪಿ ಶ್ರೀ ಕೃಷ್ಣ ಮಠದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಕನ್ನಡದ ನಾಮಫಲಕ ತೆಗೆದು ತುಳು ಮತ್ತು ಸಂಸ್ಕೃತದ ನಾಮಫಲಕ ಹಾಕಿದ್ದರ ಬಗ್ಗೆ ಉಡುಪಿಯಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿದೆ. ಹಿಂದಿನಿಂದಲೂ ಕೃಷ್ಣ ಮಠದ ಪ್ರಧಾನ ನಾಮಫಲಕ ಕನ್ನಡದಲ್ಲಿ ಇತ್ತು. ಆದ್ರೆ ಏಕಾಏಕಿ 2 ದಿನಗಳ ಹಿಂದೆ ಕನ್ನಡ ನಾಮಫಲಕ ಮಾಯವಾಗಿದೆ. ಇಷ್ಟು ವರ್ಷ ಇದ್ದ ಕನ್ನಡ ನಾಮಫಲಕ ತೆಗೆದು ತುಳು ಮತ್ತು ಸಂಸ್ಕೃತ ನಾಮಫಲಕ ಅಳವಡಿಸುವ ಹಿಂದಿನ ಉದ್ದೇಶವಾದರೂ ಏನು? ಇನ್ನು ಕೃಷ್ಣ ಮಠದ ಮುಖ್ಯ ನಾಮಫಲಕದಲ್ಲಿ ಕನ್ನಡ ಮಾಯವಾದ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಕೃಷ್ಣ ಭಕ್ತ, ಸಾಮಾಜಿಕ ಮುಂತಾಳು ವಾಸುದೇವ ಭಟ್ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ತುಳು ಇಲ್ಲಿನ ಆಡು ಭಾಷೆ ಎಂಬುದು ನಿಜ, ಆದ್ರೆ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಎಂಬುದನ್ನ ಸರ್ಕಾರವೇ ಸ್ಪಷ್ಟಪಡಿಸಿದೆ. ಕನ್ನಡದಲ್ಲಿ ಬರೆದ ಬಳಿಕ ತುಳು ಸಂಸ್ಕೃತದಲ್ಲಿ ಬರೆಯಲಿ, ಆದರೆ ಕನ್ನಡವನ್ನೇ ಮಾಯ ಮಾಡೋದು ಅಪರಾಧ. ಪರ್ಯಾಯ ಅದಮಾರು ಮಠಕ್ಕೆ ಯಾರು ಈ ಐಡಿಯಾ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮಠಮಾನ್ಯಗಳು ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕೇ ಹೊರತು ಇಂತಹ ಬೆಳವಣಿಗೆಗಳಿಗೆ ಅವಕಾಶ ನೀಡಬಾರದು ಅಂತ ಹೇಳಿದ್ದಾರೆ. ಪರ್ಯಾಯ ಮಠಾಧೀಶರಿಗೆ ಒಬ್ಬ ಕೃಷ್ಣ ಭಕ್ತನಾಗಿ ನನಗೆ ತುಳುವಿನ ಬಗ್ಗೆ ಆಸಕ್ತಿ ಇದೆ. ನಾನು ತುಳುವಿನ ತರಬೇತಿಯನ್ನು ಪಡ್ಕೊಂಡಿದ್ದೇನೆ. ತುಳು ಅಕ್ಷರವನ್ನು ನಾನು ಬರೀತೇನೆ. ತುಳು ಅಕ್ಷರಗಳ ತರಬೇತಿಯನ್ನು ನಾನು ಪಡ್ಕೊಂಡವನಾಗಿ ನಾನು ಮಾತಾಡ್ತೇನೆ. ತುಳುವಿನ ಅಭಿಮಾನವು ನಮಗಿದೆ, ಆದರೆ ಅದರ ಪರಿಮಿತಿಯನ್ನು ನಮಗೆ ಅರಿವಿರಬೇಕು. ತುಳು ಇವತ್ತು ರೂಢಿಯ ಭಾಷೆಯಾಗಿ ಇಲ್ಲ. ಕನ್ನಡದ ನೆಲದಲ್ಲಿ ಕನ್ನಡವೇ ಆಡು ಭಾಷೆಯಾಗಿ, ರೂಢಿ ಭಾಷೆಯಾಗಿ ನಾವು ಇಟ್ಟುಕೊಂಡಿರುವಂಥವ್ರು. ಸಾಧ್ಯ ಇದ್ದರೆ ಮಠಾಧೀಶರು ಇಂತಹ ಕೆಲಸಗಳನ್ನು ಮಾಡಬೇಕು. 1 ಲಕ್ಷಾಂತರ ಜನರಿಗೆ ತುಳುವಿನ ಅಕ್ಷರ ಲಿಪಿಯನ್ನು ಓದುವಂತಹ, ಬರೆಯುವಂತಹ ತರಬೇತಿಯನ್ನು ಕೊಡಿ. ತುಳು ಜನರ ನಡುವಿನ ಭಾಷೆಯನ್ನಾಗಿಸಿದ ನಂತರ ಈ ಬೆಳವಣಿಗೆಗಳಿಗೆ ನಾವು ಒಂದು ಅವಕಾಶವನ್ನು ಕೊಡಬಹುದೇನೋ. ಆದರೆ ಪ್ರಧಾನ ಭಾಷೆಯಾಗಿ ಕನ್ನಡದ ನೆಲದಲ್ಲಿ ಕನ್ನಡವನ್ನೇ ಆದ್ಯತೆಯಾಗಿ ಇಟ್ಟುಕೊಳ್ಳಬೇಕಾಗಿರುವಂತಹದ್ದು ಸಾಂವಿಧಾನಿಕ ಅಪೇಕ್ಷೆ, ಅದು ಹಕ್ಕು ಕೂಡ ಆಗಿರ್ತದೆ. ಆದ್ದರಿಂದ ಕೂಡಲೇ ಈ ಬಗ್ಗೆ ಮಠಾಧೀಶರು ಕ್ರಮವನ್ನು ತೆಗೆದುಕೊಂಡು ಕನ್ನಡವನ್ನು ಒಳಗೊಂಡ ತುಳು ಮತ್ತು ಸಂಸ್ಕೃತ, ಇಂಗ್ಲಿಷ್ ಯಾವುದೇ ನಾಮಫಲಕಗಳನ್ನು ಹಾಕುವುದರಲ್ಲಿ ಅಭ್ಯಂತರವಿಲ್ಲ. ಇಲ್ಲದಿದ್ದರೆ ಇದು ಒಂದು ಅನಗತ್ಯವಾದಂತಹ ಬೆಳವಣಿಗೆಗಳಿಗೆ ಆಸ್ಪದವನ್ನು ಕೊಡುತ್ತದೆ ಅಂತ ಹೇಳುವಂತದ್ದನ್ನ ನಾನು ತುಂಬಾ ಸ್ಪಷ್ಟವಾಗಿ ಹೇಳಲಿಕ್ಕೆ. ಫಲಕ ಬದಲಾವಣೆ ಕುರಿತು ಮಠದ ಸ್ಪಷ್ಟನೆ. ಪ್ಲಾಸ್ಟಿಕ್ ನಿಷೇಧ ಆಗಿದ್ದರಿಂದ ಮರದ ಫಲಕವನ್ನ ಅಳವಡಿಸಲು ಮಠ ನಿರ್ಧರಿಸಿದೆ. ಹೀಗಾಗಿ ಹಳೆಯ ಪ್ಲಾಸ್ಟಿಕ್ ಬೋರ್ಡ್ ಕಿತ್ತು ಹಾಕಿ ಕನ್ನಡ, ತುಳು ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬೇರೆಯೇ ನಾಮಫಲಕ ಅಳವಡಿಸುವ ನಿರ್ಧಾರ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಸಂಸ್ಕೃತ ಮತ್ತು ತುಳುವಿನ ನಾಮಫಲಕ ಸಿದ್ಧಗೊಂಡಿತ್ತು. ಕನ್ನಡ ನಾಮಫಲಕದ ಮರದ ಕೆತ್ತನೆ ಕಾರ್ಯ ಇನ್ನೂ ಪ್ರಗತಿಯಲ್ಲಿದೆ. ಕೃಷ್ಣ ಮಠದಲ್ಲಿ ಲಕ್ಷದೀಪೋತ್ಸವ ನಡೆಯುತ್ತಿರುವುದರಿಂದ ಮರದ ಕೆತ್ತನೆಯನ್ನ ಹೊಂದಿದ ಕನ್ನಡ ನಾಮಫಲಕವನ್ನ ಅಳವಡಿಸಲು ಸಾಧ್ಯವಾಗಿಲ್ಲ.
ಸದ್ಯದಲ್ಲೇ ಕನ್ನಡ ನಾಮಫಲಕವನ್ನ ಕೂಡ ಅಳವಡಿಸಲಾಗುವುದು ಅಂತ ಮಠದ ಮೂಲಗಳು ಸ್ಪಷ್ಟಪಡಿಸಿವೆ. ಕನ್ನಡ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ಈ ಸಂಬಂಧ ಮಾತನಾಡಿರುವ ಬೋರ್ಡ್ ಅಳವಡಿಕೆ ಉಸ್ತುವಾರಿ ಕಲಾವಿದ ಪುರುಷೋತ್ತಮ ಅಡ್ವೆ, ಹಳೆ ಬೋರ್ಡ್ ಅನ್ನ ತೆಗೆದಿದ್ದೇವೆ, ಕನ್ನಡದ ಮರದ ಬೋರ್ಡ್ ಅನ್ನ ಸದ್ಯದಲ್ಲೇ ಹಾಕಲಿದ್ದೇವೆ. ಮೊದಲ ಹಂತದಲ್ಲಿ ಸಂಸ್ಕೃತ ಮತ್ತು ತುಳು ಭಾಷೆಯ ಬೋರ್ಡ್ ಸಿದ್ಧಗೊಂಡಿದ್ದರಿಂದ ಅದನ್ನ ಅಳವಡಿಸಿದ್ದೇವೆ. ಕನ್ನಡವನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ಮರದ ಕೆತ್ತನೆ ಕಾರ್ಯ ಪೂರ್ಣಗೊಂಡ ಬಳಿಕ ಕನ್ನಡದ ಬೋರ್ಡ್ ಅನ್ನ ಅಳವಡಿಸುತ್ತೇವೆ ಎಂದಿದ್ದಾರೆ. ಈಗಲೂ 3 ಬೋರ್ಡ್ ಅನ್ನು ಮಾಡಲಿಕ್ಕೆ ಹೇಳಿದ್ರು. ಆದರೆ ಏನಾಯ್ತು, ಈ ಲಕ್ಷದೀಪದ ಕೆಲಸದ ಒತ್ತಡದಿಂದಾಗಿ ಕಾರ್ಪೆಂಟರ್ 1 ಬೋರ್ಡ್ ರೆಡಿ ಮಾಡಿದ ಕಾರಣ ಅದು ಬೋರ್ಡ್ ದೊಡ್ಡದಿತ್ತು. ಅದರಲ್ಲಿ ತುಳು ಮತ್ತೆ ಸಂಸ್ಕೃತ ಭಾಷೆ. ತುಳು ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ತುಳು ಈಗ ತುಂಬ ನಿರ್ಲಕ್ಷ್ಯಕ್ಕೆ ಒಳಗಾಗ್ತದೆ. ಹಾಗಾಗಿ ತುಳು ಲಿಪಿನ ಪರಿಚಯ ಆಗಬೇಕು. ಯಾಕೆಂದರೆ ಅಷ್ಟಮಠಗಳಲ್ಲಿರುವ ಹೆಚ್ಚಿನ ಈ ಗ್ರಂಥಿ ಲಿಪಿಗಳೆಲ್ಲ ತುಳು ಇದ್ದ ಕಾರಣ ಅದನ್ನು ಉಳಿಸಿ ಬೆಳೆಸಬೇಕು, ತುಳುಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಂದ್ರೆ ತುಳು ಭಾಷೆ ಸಂಸ್ಕೃತ ಭಾಷೆಯಲ್ಲಿ ಬರೆದು ಕನ್ನಡವನ್ನು ಮೊದಲ ಇದರಲ್ಲಿ ಅಳವಡಿಸಲಿಕ್ಕೆ ಇದ್ದಾರೆ, ಮುಂದೆ ಬರೋದಿಲ್ಲ. ಯಾಕಂದರೆ ಅದರಿಂದ ವಾಸ್ತು ಇದಕ್ಕೂ ತೊಂದರೆ ಆಗಬಾರ್ದು ಅಂತ ಆವಾಗ ಈ ಬೋರ್ಡನ್ನು ಇಲ್ಲಿ ಹಾಕಿ ಕನ್ನಡದ ಬೋರ್ಡ್ ಮೊದಲೇ ಇರುವಾಗೆ ಶ್ರೀಗಳು ಹೇಳಿದರು. ಆದರೆ ನಾವು ತಯಾರು ಮಾಡೋ ಸಂದರ್ಭದಲ್ಲಿ ಲಕ್ಷದೀಪದಲ್ಲಿ ಮೊದಲ ಬೋರ್ಡನ್ನು ಅಳವಡಿಸಿದ್ರು. ಇನ್ನೊಂದು ಬೋರ್ಡನ್ನು ಅಳವಡಿಸೋ ಪ್ರಕ್ರಿಯೆ ಈಗಾಗಲೇ ನಡೆಯಬೇಕಷ್ಟೇ. ಕೆಲವೇ ದಿನಗಳಲ್ಲಿ ಕನ್ನಡ ಫಲಕ ಅಳವಡಿಸುವ ಭರವಸೆ. ರಾಜ್ಯಾದ್ಯಂತ ಕನ್ನಡ ಪರ ಹೋರಾಟಗಳು ನಡೆಯುತ್ತಿರುವ ಹೊತ್ತಿಗೆ ಮತ್ತು ಸರ್ಕಾರ ಕೂಡ ಈಚೆಗೆ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ ಕೆಲವೇ ದಿನಗಳಲ್ಲಿ ನಡೆದ ಈ ಬೆಳವಣಿಗೆಯಿಂದ ಕನ್ನಡಾಭಿಮಾನಿಗಳಿಂದ ಆಕ್ರೋಶ ವ್ಯಕ್ತವಾಗುವುದು ಸಹಜ. ಇದೀಗ ಕೃಷ್ಣ ಮಠದ ಆಡಳಿತ ಮಂಡಳಿ ಜನರ ಆಕ್ರೋಶದಿಂದ ಎಚ್ಚೆತ್ತಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಕನ್ನಡ ನಾಮಫಲಕ ಅಳವಡಿಸುವ ಭರವಸೆ ನೀಡಿದೆ. ತುಳು ಕನ್ನಡ ಭಾಷಿಗರ ನಡುವೆ ಜಗಳ ಹಚ್ಚುವ ಕೆಲಸ. ಕೃಷ್ಣ ಮಠದಲ್ಲಿ ತುಳು ಹಾಗೂ ಸಂಸ್ಕೃತ ಭಾಷೆಯಲ್ಲಿ ಫಲಕ ಅಳವಡಿಸಿರುವ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದ್ದು, ಕನ್ನಡ ಫಲಕ ಅಳವಡಿಸದ ಕುರಿತು ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಗೊಂಡಿದೆ. ಕರ್ನಾಟಕದಲ್ಲಿ ಹಿಂದಿ ಬೋರ್ಡ್ಗಳು ಬೇಡ ಎಂದಿದ್ದಕ್ಕೆ ಕನ್ನಡ ಮತ್ತು ತುಳುವರ ನಡುವೆ ತಂದಿಡುವ ಮತ್ತೊಂದು ಯತ್ನ ಇದಾಗಿದೆ. ಉಡುಪಿಯ ಪೇಜಾವರ ಶ್ರೀಗಳು ಅಪ್ಪಟ ಕನ್ನಡ ಮತ್ತು ತುಳು ಪ್ರೀತಿಸುತ್ತಿದ್ದರು. ಈ ಅನ್ಯಾಯ ಆಗಲು ಅವರು ಖಂಡಿತ ಬಿಡ್ತಾ ಇರಲಿಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಈ ಮಠಕ್ಕೂ ಕನ್ನಡಕ್ಕೂ 100 ವರ್ಷಗಳ ನಂಟಿದೆ. ಈಗ ಏಕಾಏಕಿ ಕನ್ನಡವನ್ನು ತೆಗೆದು ಹಾಕಿರೋದು ಇಲ್ಲದೆ ಇರೋ ಒಡಕನ್ನ ಹುಟ್ಟು ಹಾಕೋದಕ್ಕೆ ಅಂತ ಅನ್ನಿಸ್ತಿದೆ. ಇಂತಹ ಒಡಕನ್ನು ಬುಡದಲ್ಲಿ ಚಿವುಟಿ ಹಾಕೋದು ಒಳ್ಳೆಯದು ಎಂದಿದ್ದಾರೆ. ತುಳು ಕನ್ನಡ ಭಾಷಿಕರ ನಡುವೆ ಜಗಳ ಹಚ್ಚುವ ಕೆಲಸ ಇದು ಅಂತ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಸದ್ಯ ಉಡುಪಿ ಕೃಷ್ಣ ಮಠದ ಮುಂಭಾಗದಲ್ಲಿರುವಂತಹ ಮಹಾದ್ವಾರದ ಮೇಲ್ಭಾಗದಲ್ಲಿ ಹಾಕಲಾಗಿರುವಂತಹ ನಾಮಫಲಕದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇದೆ. ಈ ವಿಚಾರದ ಬಗ್ಗೆ ಮಾತಾಡಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಕಾರ್ಯಕ್ರಮ ಹೋಗ್ತಾ ಇದೆ, ಮಾಧ್ಯಮಗಳಲ್ಲಿ ಕಾರ್ಯಕ್ರಮ ಹೋಗ್ತಾ ಇದೆ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಗಳು. ಮಾತಾಡಬೇಕು ಅದರ ಬಗ್ಗೆ ಕೂಡ. ನೇರವಾಗಿ ಗಣ್ಯ ವ್ಯಕ್ತಿಗಳಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಮೊದಲಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅರುಣ್ ಕುಮಾರ್ ಅವರಿದ್ದಾರೆ. ಅರುಣ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಅರುಣ್ ಕುಮಾರ್. ಅದೇ ರೀತಿ ನಮ್ಮ ಜೊತೆ ದಿಲ್ರಾಜ್ ಆಳ್ವ ಅವರಿದ್ದಾರೆ, ಯುವ ತುಳುನಾಡು ರಿಜಿಸ್ಟರ್ಡ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ದಿಲ್ರಾಜ್ ಆಳ್ವ ಅವರಿಗೆ. ಅವೇಕನ್ ಸಿಟಿಸನ್ಸ್ ಆಫ್ ತುಳುನಾಡು, ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತ ದಿಲ್ರಾಜ್ ಆಳ್ವ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ನೇರವಾಗಿ ತಾವು ಕೂಡ ಆಕ್ರೋಶದ ಮಾತುಗಳನ್ನ ತಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ದಿದ್ದೀರಾ. ಎಸ್, ಅದೇ ರೀತಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು, ಮಾತಾಡಬೇಕು. ಹಲವಾರು ವಿಚಾರಗಳು. ಲಿಪಿಕಾರ ಅನ್ನುವಂತಹ ಟೈಟಲ್ ಅನ್ನ ನಾವು ಕೊಟ್ಟಿದ್ದೇವೆ. ಅಂಡ್ ಅದೇ ರೀತಿ ಇಲ್ಲಿ ಅನೇಕ ಕಮೆಂಟ್ಸ್ ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಬರ್ತಾ ಇದೆ. ಪ್ರಸ್ತಾಪ ನೇರವಾಗಿ ಮಾಡ್ತಾ ಇದೆ. ನಾನು ಅನೇಕ ಜನರಿಗೆ ಗೊತ್ತಿಲ್ಲ ಕೆಲವು ಮಾಹಿತಿಗಳು, ಸೊ ಅದಕ್ಕೋಸ್ಕರ ನಾನು ಕೊಡಬೇಕು. ಆಫ್ಟರ್ ದಟ್ ಐ ವಿಲ್ ಸ್ಟಾರ್ಟ್ ದ ಡಿಸ್ಕಷನ್ ಅನ್ನುವಂಥದ್ದು. ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ. ತುಳು ಬಜ್ ಅನ್ನುವಂಥದ್ದು ಅವರು ಬರೆದಿದ್ದಾರೆ. ನಮ್ಮ ಕುಡ್ಲ ಕನ್ನಡ ಬಕೆಟ್ ಚಾನಲ್ ಅನ್ನೋದು ಬರೆದಿದ್ದಾರೆ. ಅಂಡ್ ಇನ್ನೂ ಕೆಲವರು ಬರೆದಿದ್ದಾರೆ ನಮ್ಮ ಕುಡ್ಲ ತುಳುವಿಗೆ ವಿರೋಧ ಅನ್ನುವಂಥದ್ದು ಬರೆದಿದ್ದಾರೆ ಕೆಲವರು. ಅವರ ಹೆಸರು ಹೇಳಬೇಕಾಗುತ್ತೆ. ಯಾರು ತುಳು ಬಸ್ ಒಂದ್ ಕಡೆ, ಇನ್ನೊಂದ್ ಕಡೆ 2-3 ಜನರು ಹೇಳಬೇಕಾಗುತ್ತೆ ನೇರವಾಗಿ. ಈ ಚಾನಲ್ ಮಾನಸಿಕ ಏನೇನೋ ಬರ್ದಿದ್ದಾರೆ. ನೇರವಾಗಿ ಕೇಳಬೇಕು. ತಾವುಗಳು
ಪಕ್ಕದ ಗೋವನ್ನ ನೋಡಿದ್ದೀರಾ. ಸಂವಿಧಾನಾತ್ಮಕವಾಗಿ ಅರ್ಹವಾಗಿರುವಂತಹ ಭಾಷೆ. ನಮ್ಮ ಕರಾವಳಿ ಭಾಗ ತಾವುಗಳು ಮಾತಾಡ್ತಿರುವಂತದ್ದು, ನಾನು ಮಾತನಾಡ್ತಿರುವಂತದ್ದು ನನ್ನ ಭಾಷೆಯೂ ಕೂಡ ಹೌದು, ತುಳು ಭಾಷೆ ಹೌದು. ತಾವುಗಳು ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಲಿಕ್ಕೋಸ್ಕರ ಎಷ್ಟು ಯೋಗ್ಯವಾಗಿರುವಂತಹ, ಎಷ್ಟು ಕಾನೂನಾತ್ಮಕವಾಗಿರುವಂತಹ ಹೋರಾಟಗಳನ್ನ ತಾವು ಮಾಡಿದಿರಾ. ತಾವು ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಲಿಕ್ಕೆ ಪ್ರಾಮಾಣಿಕವಾಗಿ ಎಷ್ಟು ಕೆಲಸವನ್ನ ಮಾಡಿದಿರಾ ಅಂತ ನೇರವಾಗಿ ನಾನು ಕೇಳಬೇಕಾಗುತ್ತೆ. ನಮ್ಮ ಕುಡ್ಲ ಚಾನೆಲ್ ಬಗ್ಗೆ ತಾವು ಮಾತಾಡಿದ್ದೀರಾ. ಇವತ್ತು ನಿನ್ನೆ ಪ್ರಾರಂಭವಾಗಿರುವಂತಹ ಚಾನೆಲ್ ಅಲ್ಲ, ಬರೋಬ್ಬರಿ 20 ವರ್ಷಗಳು ಇತಿಹಾಸ ಇರುವಂತಹ ನಮ್ಮ ಕುಡ್ಲ ವಾಹಿನಿ 1991ರಿಂದ ಪ್ರಪ್ರಥಮವಾಗಿ ತುಳು ಭಾಷೆಯಲ್ಲಿ ಚಾನೆಲ್ ಅನ್ನ ಪ್ರಾರಂಭ ಮಾಡಿದಂತಹ ವಾಹಿನಿ ನಮ್ಮ ಕುಡ್ಲ ವಾಹಿನಿ. ಗೊತ್ತಿರುವಂತಹ ವಿಚಾರ, ತುಳುನಾಡಿನಲ್ಲಿ ಕರಾವಳಿ ಭಾಗದಲ್ಲಿ ಎಲ್ಲೆಲ್ಲಿ ಇತರ ಜಾತ್ರಾ ಮಹೋತ್ಸವಗಳು, ಬ್ರಹ್ಮ ಕಲಶೋತ್ಸವಗಳು, ನೇಮ, ಭೂತಕೋಲ, ಯಕ್ಷಗಾನ, ಬಯಲಾಟ, ನಾಗತಂಬಿಲ ಏನೆಲ್ಲ ನಡೆಯುತ್ತೆ ನೋಡಿ, ಎಲ್ಲವೂ ಕೂಡ ನೇರವಾಗಿ ಪ್ರಸಾರ ಮಾಡುವಂಥದ್ದು. ಮನೆಯಲ್ಲಿ ಕೂತ್ಕೊಂಡಂತಹ ಪ್ರತಿಯೊಬ್ಬ ಚಿಕ್ಕ ಪುಟ್ಟ ಮಗುವಿಂದ ಹಿಡಿದು ವೃದ್ಧಾಪ್ಯದ ಅಜ್ಜ ಅಜ್ಜಿಯತರಿಗೂ ಕೂಡ ನಮ್ಮ ತುಳುನಾಡ ಸಂಸ್ಕೃತಿಯನ್ನ ಪಸರಿಸಿದಂತಹ ಹೆಮ್ಮೆಯ ಚಾನಲ್ ಅನ್ನುವಂಥದ್ದು ಮರಿಬೇಡಿ. ಇವಾಗ ಏನ್ ಬೇಕಾದ್ರೂ ತಾವುಗಳು ಮಾತಾಡಬಹುದು, ಯಾರು ಬೇಕಾದ್ರೂ ಏನನ್ನು ಕಲಿಸಬಹುದು, ಯಾರು ಬೇಕಾದ್ರೂ ಏನ್ ಅನ್ಬೇಕಾದ್ರೂ ಹೇಳ್ಬೋದು, ನಾವೇ ಪ್ರಥಮ ನಾವೇ ದ್ವಿತೀಯ ಅನ್ನುವಂಥದ್ದು. ಅದೇ ಸ್ವಲ್ಪ ತಲೆ ಇಟ್ಕೊಳ್ಬೇಕಾಗುತ್ತೆ. ವಿಶ್ವ ತುಳು ಸಮ್ಮೇಳನದಿಂದ ಹಿಡಿದು ಇಲ್ಲಿಯ ತನಕ ಏನೆಲ್ಲ ಕಾರ್ಯಕ್ರಮಗಳಾಗಿದೆ, ಏನೆಲ್ಲ ತುಳುವಿನ ಬಗ್ಗೆ ಹೋರಾಟಗಳಾಗಿದೆ, ಏನೆಲ್ಲ ತುಳುವಿನ ವಿಚಾರಗಳಲ್ಲಿ ನಾವು ಮಾತಾಡಿದ್ದೇವೆ ಅನ್ನುವಂಥದ್ದು. ಸ್ವಲ್ಪ ಮಾನಸಿಕ ಸ್ಥಿಮಿತತೆಯನ್ನ ತಾವುಗಳು ಸರಿ ಮಾಡ್ಕೊಳ್ಬೇಕು. ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡ್ತಾ ಇದ್ದೀರಾ ತಾವುಗಳು, ಇದನ್ನು ಬದಲಾವಣೆ ಮಾಡಬೇಕು. ನಾವು ಇಲ್ಲಿ ಕನ್ನಡವನ್ನ ಸಮರ್ಥನೆ ಮಾಡಬೇಕು ಅಥವಾ ನಮ್ಮ ಮಾತೃಭಾಷೆ ತುಳುವನ್ನ ವಿರೋಧಿಸಬೇಕು ಅನ್ನುವಂತಹ ಮಾನಸಿಕ ಅಸ್ವಸ್ಥರಲ್ಲ, ಅರ್ಥ ಮಾಡ್ಕೊಳ್ಳಿ. ವೀಕ್ಷಕರು, ತುಳುನಾಡಿನ ಜನರು ಬುದ್ಧಿವಂತರು, ವಿದ್ಯಾವಂತರ ನಗರ ಅನ್ನುವಂತ ಹೆಸರನ್ನ ಕೊಟ್ಟಿದ್ದಾರೆ, ಬುದ್ಧಿವಂತರ ಜಿಲ್ಲೆ ಅನ್ನುವಂತ ಹೆಸರನ್ನ ಕೊಟ್ಟಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಹೆಸರನ್ನ ಉಳಿಸ್ಕೊಳ್ಳಿ. ಪ್ರಜ್ಞಾವಂತ ನಾಗರಿಕರಾಗಿ ಚರ್ಚೆ ಎದ್ದಿದೆ ತುಳುನಾಡಿನಲ್ಲಿ, ರಾಜ್ಯದಲ್ಲಿ ಚರ್ಚೆ ಎದ್ದಿದೆ. ರಾಜ್ಯದ ಖಾಸಗಿ ಚಾನೆಲ್ ಏನಿದೆ, ರಾಜ್ಯ ಮಟ್ಟದ ಖಾಸಗಿ ಚಾನೆಲ್ ನಮ್ಮ ತುಳು ಭಾಷೆಯ ಬಗ್ಗೆ ಮಾತಾಡ್ತಾ ಇದೆ. ಅಲ್ಲಿ ಒಬ್ಬ ನಿರೂಪಕರು ಕೂಡ ಮಾತಾಡಿದರೆ ಗೊತ್ತಿದೆ. ಅದರ ಬಗ್ಗೆ ಕೂಡ ಅನೇಕ ಕಮೆಂಟ್ಸ್ ಗಳು ಕೂಡ ತಾವುಗಳು ಹೇಳ್ತಾ ಇದ್ದೀರಾ. ಎಸ್, ಮಾತಾಡೋಣ. ನಮ್ಮೂರಲ್ಲಿ ಮಾತಾಡ ತಾವುಗಳು ಹೇಳಿದ್ದೀರಾ. ಅವ್ರಿಗೇನ್ ಗೊತ್ತಿದೆ, ಅವ್ರು ಘಟ್ಟದವರು, ಅವ್ರ ರಾಜ್ಯದವರು, ಬೇರೆ ಜಿಲ್ಲೆಯವರು, ಅವ್ರಿಗೇನ್ ಗೊತ್ತಿದೆ ನಮ್ಮ ತುಳುವಿನ ಬಗ್ಗೆ? ಎಸ್, ನಂಗೆ ಗೊತ್ತಿದೆ ಸ್ವಾಮಿ, ನಾನ್ ತುಳುನಾಡಿನಲ್ಲಿ ಹುಟ್ಟಿದವ, ನಂಗೆ ಗೊತ್ತಿದೆ. ಇದು ತುಳುನಾಡಿನಲ್ಲಿರುವಂತ ಚಾನಲ್. ಮಾತಾಡ್ತಾ ಇದ್ದೇವೆ, ದಿಲ್ರಾಜ್ ಅವರು ತುಳುನಾಡಿನವರು. ಎಸ್, ಇವರು ತುಳುನಾಡಿನಲ್ಲಿ ಇದ್ದಾರೆ, ಮಾತಾಡ್ತಾ ಇದ್ದೇವೆ. ಮಾತಾಡಿ, ತಮ್ಗಳಿಗೆ ಮುಕ್ತವಾಗಿರುವಂತಹ ವೇದಿಕೆ ಇದೆ, ಅವಕಾಶ ಇದೆ, ಮಾತಾಡಿ. ತಮ್ಮ ಆಕ್ರೋಶಗಳು, ತಮ್ಮ ವಿಚಾರಗಳು ಏನಿದೆ ಮಾತಾಡಿ. ಇದನ್ನ ನಾವು ಕೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗಣ್ಯ ವ್ಯಕ್ತಿಗಳಿದ್ದಾರೆ, ಮಾತಾಡಬೇಕು. ಸಮಯವನ್ನ, ಅವರ ಸಮಯವನ್ನ ನಾನು ವೇಸ್ಟ್ ಮಾಡಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ವಿಚಾರಗಳನ್ನು ನಾನು ಜನತೆಗೆ ಹೇಳಬೇಕಾಗಿದೆ, ಅದಕ್ಕೋಸ್ಕರ ಹೇಳಿದೆ ನೇರವಾಗಿ. ಎಸ್, ಅರುಣ್ ಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಸರ್, ಫಸ್ಟ್ ರಿಯಾಕ್ಷನ್ ನೇರವಾಗಿ ನೋಡಿ. ಇದ್ರ ಬಗ್ಗೆ ನಾವು ನಮ್ಮ ನಾಡಿನಲ್ಲಿ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಮೊನ್ನೆ ಒಂದು ಹೊಸ ಜಿಲ್ಲೆ ಆಯ್ತು, ಅದು ಸೇರಿ 31 ಜಿಲ್ಲೆಗಳು. 31 ಜಿಲ್ಲೆಯಲ್ಲಿ ನಮ್ಮ ನಾಡಿನ ಭಾಷೆಗಳಲ್ಲಿ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಇನ್ನು ನಮ್ಮ ನಾಡಿನ ಭಾಷೆಗಳಿದ್ದಾವೆ. ಅದರಲ್ಲಿ ನಮ್ಮ ಆಡಳಿತ ಭಾಷೆ ಯಾವುದು? ನಮ್ಮ ಕನ್ನಡ ನಮ್ಮ ರಾಜ್ಯದ ಆಡಳಿತ ಭಾಷೆ. ಆ ಭಾಷೆಯನ್ನು ನಾವು ಉಪಯೋಗಿಸುವ. ಮತ್ತೆ ಇದು ನಮ್ಮ ಮನೆಯ ಒಳಗಿನ ವಿಷಯ, ನಮ್ಮ ಮನೆಯ ಒಳಗಿರುವಂತ ಭಾಷೆಯ ವಿಷಯ. ನಾವು ಅನ್ಯ ರಾಜ್ಯದ ಭಾಷೆಗಳನ್ನು ವಿರೋಧ ಮಾಡುವುದಲ್ಲ, ಅವರನ್ನು ಅಭಿಮಾನಿಸ್ತೇವೆ. ಆ ಭಾಷಾ ಅಭಿಮಾನ ನಮಗೂ ಇದೆ, ನಮ್ಮ ವಿರೋಧಿಗಳಲ್ಲ. ಆದ್ರೆ ಇದು ನಮ್ಮ ಭಾಷೆಯಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋ ಒಂದು ಭಾವನೆ ಏನಿದೆ, ಅದೇ ರೀತಿ ನಮ್ಮಲ್ಲಿ ಕನ್ನಡ, ತುಳು, ಕೊಡವ ಇದೆ. ಹಾಗಾಗಿ ನನ್ನ ಅಭಿಪ್ರಾಯ ಹೇಳುವುದು, ನಮ್ಮ ಆಡಳಿತ ಭಾಷೆ ಯಾವುದಿದೆ, ನಮ್ಮ ರಾಜ್ಯ ಭಾಷೆ ಯಾವುದಿದೆ, ನಮ್ಮ ಇವತ್ತು ರಾಜ್ಯದಲ್ಲಿ ಉಪಯೋಗ ಆಗುವಂತ ಭಾಷೆ ಯಾವುದಿದೆ, ಅದನ್ನು ನಾವು ಮೊದಲು ಹೇಗಿತ್ತು ಕೃಷ್ಣ ಮಠದಲ್ಲಿ, ಅದನ್ನು ಮಾಡಲಿ. ನಾವು ತುಳು ಬೇಡ ಅಂತ ಹೇಳುದಿಲ್ಲ, ಕೊಡವ ಬೇಡ ಅಂತ ಹೇಳುದಿಲ್ಲ, ಸಂಸ್ಕೃತ ಬೇಡ ಅಂತ ಹೇಳುದಿಲ್ಲ, ಕೊಂಕಣಿ ಬೇಡ ಅಂತ ಹೇಳುದಿಲ್ಲ. ಆಡಳಿತ ಭಾಷೆಗೆ ಮೊದಲು ಆದ್ಯತೆ ಕೊಡಬೇಕು. ಅದು ಘನ ಸರ್ಕಾರದ ನಿಯಮ, ಅದನ್ನು ಪಾಲನೆ ಮಾಡಲಿ. ನಾವು ಆ ವಿರೋಧಿ ಇಲ್ಲ, ತುಳುವಿಗೆ ವಿರೋಧ ಅಲ್ಲ, ಕೊಂಕಣಿಗೆ ವಿರೋಧ ಅಲ್ಲ, ಬ್ಯಾರಿಗೆ ವಿರೋಧ ಅಲ್ಲ. ಅವರೆಲ್ಲ ನಮ್ಮ ನಾಡಿನ ಉಪಭಾಷೆಗಳು, ಉಪಭಾಷೆಗಳು. ಅದಕ್ಕೆ ನಾವು ವಿರೋಧ ಅಲ್ಲ. ಓಕೆ, ಅಲ್ಲಿ ಕನ್ನಡ ಬಳಕೆ ಆಗಬೇಕಾಗಿತ್ತು ತಾವು ಹೇಳ್ತಾ ಇದ್ದಾರೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ದಿಲ್ರಾಜ್ ಅವರು ಸರ್. ಮೊದಲನೇದಾಗಿ ನಾನು ಉಡುಪಿ ಮಠದ ಈ ಏನು ಕಾರ್ಯಕ್ರಮ ಇದೆ ಅಂದ್ರೆ ತುಳು ಲಿಪಿಯನ್ನು ಬಳಸಿ ಅವರೇನು ನಾಮಫಲಕವನ್ನು ಮಾಡಿದೆ, ಅದನ್ನು ನಾನು ಸ್ವಾಗತಿಸ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ತಾಳ್ಮೆಯ ಕೊರತೆ ಅಂತ ನಾನು ಹೇಳ್ತೇನೆ. ಇವತ್ತು ಉಡುಪಿ ಮಠದವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.
ಈ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ನಾವು ಬೋರ್ಡಿನ ಏನು ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ನಾವು ಬೋರ್ಡ್ ಅನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ನಾವು ಮರದ ಕೆತ್ತನೆಯಲ್ಲಿ ನಾವು ತುಳು ಮತ್ತು ಸಂಸ್ಕೃತವನ್ನು ನಾವು ಕೆತ್ತನೆ ಮಾಡಿದ್ವಿ. ಮತ್ತು ಇನ್ನೊಂದು ಏನು ಕನ್ನಡ ಫಲಕ ಇತ್ತು ಅದನ್ನು ಕೂಡ ನಾವು ಮಾಡ್ಲಿಕ್ಕೆ ಕಾರ್ಯಕ್ರಮ ಹಾಕೊಂಡಿದ್ವಿ. ಮತ್ತು ಸ್ವಲ್ಪ ಸಮಯದ ಅಭಾವದಿಂದ ನಾವು ಅದು ಲೇಟ್ ಆಗಿದೆ ಅಂತ ಹೇಳುವ ಒಂದು ಮಾತನ್ನು ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ಈ ತಾಳ್ಮೆಯ ಕೊರತೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಳೆದ 70 ವರ್ಷಗಳಿಂದ ನಾವು ತುಳುನಾಡಿನ ಜನತೆ ಇವತ್ತು 8ನೇ ಪರಿಚಯಕ್ಕೆ ನಮ್ಮ ಭಾಷೆ ಸೇರ್ತದೆ, ರಾಜ್ಯ ಭಾಷೆ ಆಗ್ತದೆ, ಇದನ್ನೆಲ್ಲ ನಾವು ಕಾಯ್ತಾ ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೇವೆ. ಈ ಕನ್ನಡ ಸಂಘಟನೆಗಳಿಗೆ ಅಥವಾ ಸಂಘಟನೆಯ ಪರವಾಗಿರುವವರಿಗೆ 1-2 ದಿವಸ ತಾಳ್ಮೆ ಇಲ್ಲೋ ಅಂತ ಹೇಳುವ ನಮ್ಮ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತು ಕನ್ನಡ ಸಂಘಟನೆಯವರು ಯಾರಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅವರು ಮತ್ತು ಯಾರು ಈ ರಾಜ್ಯ ವಾಹಿನಿಯವರು ಏನ್ ತಾವು ಹೇಳಿದ್ರಿ ಅವರು ವಿರೋಧ ಮಾಡಿದ್ರು, ನಾನು ಆಕ್ಚುಲಿ ಹೇಳ್ತೇನೆ ಅವರು ಅದನ್ನು ಒಂದು ಪಾಸಿಟಿವ್ ನ್ಯೂಸ್ ಆಗಿ ನಾವು ಬಳಸಬೇಕು. ಯಾಕಂತ ಹೇಳಿದ್ರೆ ಈ ನಮ್ಮ ಸೋದರ ಭಾಷೆಯಾದ ತುಳುವಿಗೆ ಒಂದು ಅಧಿಕೃತವಾದ ಲಿಪಿ ಇದೆ. ಅದನ್ನು ಉಡುಪಿ ಮಠದವರು ಈಗ ಅದನ್ನು ಏನು ಜನಸಾಮಾನ್ಯರಿಗೆ ತಿಳಿಸ್ಬೇಕಂತ ಹೇಳೋ ಒಂದು ಏನು ಕಾರ್ಯಕ್ರಮ ಹಾಕೊಂಡಿದೆ, ಇದೊಂದು ಸ್ವಾಗತಾರ್ಹ ಅಂತ ಹೇಳೋ ಒಂದು ಮಾತನ್ನು ಅವರಲ್ಲಿ ಹೇಳ್ಬೇಕಿತ್ತು. ಯಾಕಂತ ಹೇಳಿದ್ರೆ ಉಡುಪಿ ಮಠದ 200-300 ಗ್ರಂಥಗಳೇನಿದ್ದು ಅದು ಎಲ್ಲವೂ ತುಳು ಲಿಪಿಯಲ್ಲಿದೆ. ಇವತ್ತು ತಾವು ಸ್ವಾಮೀಜಿಯವರೇ ಹೇಳ್ತಾರೆ ಅಲ್ಲಿಯ ಏನು ತುಳು ಏನು ಟ್ಯಾಕ್ಸ್ ಆಗಿರ್ಬೋದು ಅಥವಾ ನಮ್ಮ ಈ ಖಾತಾ ಏನಿದೆ ಅಲ್ಲಿ ಇರುವಂತ ಏನು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅದು ತುಳುವಲ್ಲಿದೆ. ಮತ್ತು ಅಲ್ಲಿರುವಂತಹ ಗ್ರಂಥಗಳು ಮತ್ತು ವಿಶೇಷವಾಗಿ ನನ್ನ ಮಿತ್ರ ಇವತ್ತು ಹೇಳಿದ್ರೆ ಏನಂತ ಹೇಳಿದ್ರೆ ಅವರ ಕಾಲೇಜ್ನ ಸಮಯದಲ್ಲಿ ಏನು ನಮ್ಮ ಪೇಜಾವರ ಶ್ರೀಗಳ ಬಳಿ ಅವರು ಸೈನಿಗೆ ಅಂದ್ರೆ ಆಟೋಗ್ರಾಫಿಗೆ ಹೋದಾಗ ಅವರು ತುಳು ಲಿಪಿಯಲ್ಲಿ ಸೈನ್ ಮಾಡ್ತಾ ಇದ್ರು. ಸೊ ಇದೆಲ್ಲ ದಾಖಲೆಗಳು ಇವತ್ತು ಉಡುಪಿ ಮಠದಿಂದ ಏನು ನಮ್ಗೆ ತಿಳಿತಾ ಇದೆ ಅಂತ ಹೇಳಿದ್ರೆ ಈ ತುಳು ಲಿಪಿ ಅಧಿಕೃತವಾಗಿದೆ ಇದು ನಮ್ಮ ಇವತ್ತೇನು ಮಲಯಾಳಂ ಏನು ಲಿಪಿ ಇದೆ ಅದು ನಮ್ಮಿಂದನೇ ಹೋದಂತಹ ಒಂದು ಲಿಪಿ ಇವತ್ತು ಉಡುಪಿಯವರು ಮಠದವರು ಇದು ಸ್ವಾಮೀಜಿಯವರು ನಮ್ಗೆ ತೋರಿಸ್ಕೊಟ್ರು. ಇವತ್ತು ನಮ್ಮ ಏನು ಹೋರಾಟ ಅಥವಾ ಏನು ನಮ್ಮ ಈ ಭಾಷಾವಾರು ನಮ್ಮ ಲಿಪಿ ಆಗಿರ್ಬೋದು, ನಮ್ಮ ಏನು ರಾಜ್ಯ ಭಾಷೆ ಮಾಡ್ಬೇಕು, ಇದಕ್ಕೊಂದು ಒಳ್ಳೆಯ ಬಲ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ರೈಟ್ ಸರ್. ಎಸ್, ಇದು ದಿಲ್ರಾಜ್ ಅವರ ಮಾತುಗಳು. ಇಷ್ಟೇ ವೆರಿ ಸಿಂಪಲ್ ವಿಚಾರ ಆಗಿದೆ. ಅವರು ಅರ್ಥಪೂರ್ಣವಾಗಿ ಹೇಳಿದ್ರು, ಅರುಣ್ ಅವರು ಕೂಡ ಹೇಳಿದ್ರು. ವೇದಿಕೆ ಬೇಕಪ್ಪ, ಏನ್ ಆಗ್ತಾ ಇದೆ, ಏನ್ ಸಮಸ್ಯೆ ಆಗ್ತಾ ಇದೆ, ನಮ್ಮ ತುಳುನಾಡಿನಲ್ಲಿರುವಂತಹ ವಿಚಾರದ ಬಗ್ಗೆ, ನಮ್ಮ ಮಾತೃಭಾಷೆಯ ಬಗ್ಗೆ ವಿಚಾರಗಳು ಆಗ್ತಾ ಇದೆ ಬಂದಾಗ ನಾವು ಮಾತಾಡಬೇಕು. ಮಾತಾಡೋಕ್ಕೋಸ್ಕರ ವೇದಿಕೆ ಕೊಟ್ಟಿದ್ದೇವೆ, ಮಾತಾಡಿ ಮುಕ್ತವಾಗಿರೋ ಅವಕಾಶ ಇದೆ. ಒಂದು ವಿದ್ಯಾವಂತರಾಗೋಣ, ಪ್ರಜ್ಞಾವಂತರಾಗಿ ಮಾತಾಡೋಣ, ಚರ್ಚೆ ಮಾಡೋಣ. ಯಾರ್ಯಾರೋ ನಮ್ಮ ವಿಚಾರದ ಬಗ್ಗೆ ಎಲ್ಲೆಲ್ಲೂ ಕೂತ್ಕೊಂಡು ಮಾತಾಡೋದಲ್ಲ. ಇನ್ನೇನು ಯಾನ್ ಪನೊಂದಲ್ಲ ಅರ್ಥವಂತಲ್ಲೇ ತುಳುಟ್ಟು ಪಾತಿರೋಡು ಪಂಜ ವಿಚಾರ ನಿಕ್ಕು ಪನೊಂದುಲ್ಲಾರು ಯಾನ್ ಕಮೆಂಟ್ಲ ತಗೊಂದಿಲ್ಲ ಮಸ್ಜಿಲ ಪನೊಂದುಲ್ಲಾರು ತುಳುಟ್ಟು ಪಾತಿರೋಳು ಇತ್ತು ಆಂಕರ್ ಪಂದದು. ಎಸ್, ತುಳುಟ್ಟು ಪಾತಿರೋಲಿ ಆಂಡ ನಿಕುಲ್ ದಾದ ಪಂದಿತ್ತರ್ತುಲೆ ಗಟ್ಟದಕ್ಲೆ ಗೊತ್ತುಜಿ, ಗಟ್ಟದ ಚಾನಲ್ಗೂ ಗೊತ್ತುಜಿ, ಅತನ ಬೇತಕ್ಲೆ ಗೊತ್ತುಜಿ, ಅಕ್ಲೆಗೆ ಎನ್ನ ಈ ಪಾತಿರೋಡು ತುಳು ಭಾಷೆ ಪಂಡ ಅಕ್ಲೆಗೆ ಅರ್ಥ ಆಪುಜಿ. ಸೊ ಐಕ್ಕು ಬೋರ್ಡ್ ಏನ್ ಕನ್ನಡ ಪಾತಿರೋಡೆ ಆಪುಂಡು. ಕನ್ನಡ ಪಾತ್ರನ ಮಾತ್ರ ಈಗ ನಿಕುಲ್ ಪಂಡಿನ ಆ ಗಟ್ಟದ ಏರು ಪಂಡರ್ತುಲೆ ಆಂಕರ್ ಸೋ ಕಾಲ್ಡ್ ಅರೆಗ್ ಅತ್ತಡ ಗಟ್ಟದ ಚಾನಲ್ಗೆ ನಿಕುಲ್ ಬಾಯ್ಕಾಟ್ ಮಾಡ್ಪೊಂದುಲ್ಲಾರ. ಸೊ ಐಕ್ ಪುರ ಗೊತ್ತಾಪಿ ಇಜಿನ ಕನ್ನಡ ಪಾತ್ರನ ಮಾತ್ರಕ್ಲೆ ಗೊತ್ತಾಪ್ ನಮ್ಮ ಕನ್ನಡ ನಮ್ಮ ತುಳುತ ಭಾಷೆ ಏತ್ ಪೊರ್ಲುಂಡು ತುಳುಟು ದಾದಾಪುರ ಆತುಂಡು ಮುಲ್ಪಪುರದ ಇಂಚ ಉಲ್ಲಾದ್ ಇಜಿನ ಅರ್ಥ ಆಪಜಿ. ಒಂಚೂರು ಬುದ್ಧಿವಂತಿರ್ ಪನ್ಪ ನಮ್ಮ ತುಳುನಾಡದಕ್ಲೆಗೆ ಆ ವಿದ್ಯಾವಂತಿಕೆ, ಬುದ್ಧಿವಂತಿಕೆ, ಪ್ರಜ್ಞಾವಂತಿಕೆ ಮಾತೆರೆಗಳ ಬೋರ್ಡು ಪನ್ಪ ನಂಚಿನ ಆಶಯ. ಸಂಚನೆ ತುಳು ಪಾತಿರತ್ತೆ ಪೊರ್ಲುಡು. ಥ್ಯಾಂಕ್ ಯು ಸೋ ಮಚ್. ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ಪುತ್ತೂರದ ನಿತ್ಯಾನಂದ ಸರ್. ನಮಸ್ತೆ ನಿತ್ಯಾನಂದ ಸರ್. ಪಾತಿರ್ಲೆ ಸರ್. ಡಯಟ್ ಗೊತ್ತುಂಟಾ? ನಾನು ಉಲ್ಟಾ ಪಾತಿರ್ಲೆ ಸರ್. ಡಯ ಗೊತ್ತುಂಟಾ? ಈ ಆಕ್ರೋಶ ಮಲ್ತೇನೆ ಆಗ್ತದೆ, ಈ ಆಕ್ರಂದನ ಮಲ್ತೇನೆ ನೀವು ಖುಷಿಯ ನೆಂಚಿನ ಮಂಡ ಅಲ್ಪ ಯಾನ ಪೋಸ್ಟ್ ಆಫೀಸರ್ ಕೆಲಸ ಮಲ್ತನಾಗ ಫಸ್ಟ್ ರೈಟ್ ಕನ್ನಡ ನಡೀತೀನಿ ಇನ್ನ ಪದ ಯಾನ್ ಆರ್ಟಿಸ್ಟ್. ಸೆಕೆಂಡ್ ಬರ್ಪನೆ ಹಿಂದಿ ಬುಕ್ಕ ಇಂಗ್ಲಿಷ್ ನೂದಕ್ಕೆ ಸತ್ಯವು ಅಂಚೆ ತುಳು ಲಿಪಿಯಿಂದ ಪಾಡ್ ನಾವು ಆರ ಬಂತು ನಾವು ಸರಿ 2 ಜನ ವೇದಿಕೆ ಸ್ವಲ್ಪ ನಾನು ಖುಷಿ ಹಂಚಿನ ಮಂಡ ಕನ್ನಡ ವೇದಿಕೆಗೆ ಮಹತ್ವ ಕೊರಡು ತುಳುಕುಲು ಕೊರಡು ಆಂಡ ಈರ್ನ ಒಂಜಿ ನಿತಿನ್ ಸರ್ನ ಒಂಜಿ ಆಕ್ರೋಶತ್ತು ಈರ್ ತುಳುಕುಕರನ್ನ ಮಾತು ಉಂಡ ತಂಜಿನ್ ಸರ್ ನೂದಕ್ಕೆ ಸತ್ಯ ಬಾರಿ ಹೆಮ್ಮೆ ಪಡೆಪೆ. ಹಿಂದಿ ಬರ್ತನೆ, ಮಲಯಾಳಂ ಲಿಪಿಟ್ ಬರ್ತನೆ, ಪೂರ ಲಿಪಿಟ್ಲೆ ಬರ್ತನೆ ಅನ್ನೋ ಒಂಜಿ ಕಲ ಇದೆ. ತೊಯ್ಪಾದಿಜಿ ಇನಿತ್ತ ಲಿಪಿಕಾರ ನಾವು ವೇದಿಕೆಗೆ ಬರ್ತನ 2 ಗಣ್ಯರ್ನ ಕಡೆ ಒಂಜಿ ವೇದಿಕೆ ಪನ್ಪಂಚಿನತನ ಆರ್ ಒಂಜಿ ಪಾತ್ರ ಮಂಡೇರಿ
ಅಭಿಷೇಕ್ ಹಾ ಅವು ಕನ್ನಡ ಅಲ್ಲ ಫಸ್ಟ್ ಬರಡು, ಹಾ ತುಳುಲ ಬೋಡು, ಹಾ ಸಂಸ್ಕೃತಲ ಬೋಡು, ಹಾ. ಹಿಂದಿಲ ಬೋಡು, ಹಾ. ಪೂಲ ಪಡು ಓಕೆ ಎಂಕ್ಲೆ ಸುರ್ಕು ಬೋಡೇನು ಕನ್ನಡ. ರೈಟ್, ಕನ್ನಡ ಫಸ್ಟ್ ಬೋರ್ಡ್ ಒಂದು ಪನೊಂದುಲಾರ್. ಓಕೆ, ರೈಟ್ ರೈಟ್. ನಿತ್ಯಾನಂದ ಅವರ ಮಾತುಗಳು. ಆರು ತುಳುತ್ತಾರೆ, ಪುತ್ತೂಡ್ದಾರೆ, ತುಳು ಪಂಡ ಬಾರಿ ಮೋಕೆ ಉಂಡು ಫಸ್ಟ್ ಬೋರ್ಡ್ ಕನ್ನಡ ಪಂಪನಚಿನ ಪಾತ್ರ, ವ್ಯವಹಾರಿಕ ಭಾಷೆ, ವ್ಯವಹಾರಿಕವಾಗಿ ನಾವು ಮಾತಾಡ್ಬೇಕು ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಎಸ್ ದಿಲ್ ರಾಜ್ ಅವರು ಅವರ ಮಾತು ಈಗ ಅವ್ರೇನ್ ಹೇಳಿದ್ರು, ತುಳು ಕನ್ನಡವೇ ಬೇಕಂತೇಳಿ. ಕನ್ನಡ ಬೇಡ ಅಂತೇಳಿ ನಾವು ಎಲ್ಲೂ ಹೇಳಿಲ್ಲ. ಆದ್ರೆ ನನ್ನ ಮಾತೃ ಭಾಷೆ ತುಳು. ಇವತ್ತು ಈ ಒಂದು ಸಾಫ್ಟ್ ಆಗಿ ನನ್ನ ಮೇಲೆ ಹೇರಿಕೆ ಆಯ್ತು. ಕನ್ನಡ ಯಾವಾಗ ನಾನು ಕಲ್ತ ಅಂತೇಳಿ, ನಾನು ಶಾಲೆಗೆ ಹೋದಾಗ ನಾನು ಕಲ್ತಿದ್ದೇನೆ ಕನ್ನಡ. ಅದು ನನ್ನ ತುಳುನಾಡಿನಲ್ಲಿ ಒಂದು ಚಿಕ್ಕ ಮಟ್ಟದಲ್ಲಿ ಹೇರಿಕೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಕನ್ನಡ ಖಂಡಿತ ಹೇರಿಕೆ, ಯಾಕಂದ್ರೆ ನನ್ನ ಮಾತೃ ಭಾಷೆ ತುಳು. ಇವತ್ತು ತುಳುನಾಡಿನ ನೀವು ಎಲ್ಲಾ ಪುರಾಣಗಳನ್ನು ತೆಗೆದು ನೋಡಿದ್ರು ಕೂಡ ತುಳುನಾಡಿನ ಉಲ್ಲೇಖ ಇದೆ. ಅದು ಕಾಸರಗೋಡಿನ ಚಂದ್ರಗಿರಿ ಬೆಟ್ಟದಿಂದ ನಮ್ಮ ಬಾರ್ಕೂರ್ವರೆಗೆ ತುಳುನಾಡು ಅನ್ನುವ ಈಗಲೂ ಅದರ ಇದಿದೆ. ಸೊ ನಾನು ಹೇಳ್ತಾ ಇರೋದು, ನಮ್ಮ ಮೇಲೆ ಹೇರಿಕೆ ಆಗಿದೆ, ತೊಂದರೆ ಇಲ್ಲ. ನಾವು ಅದನ್ನೇನು ಆ ಸಮಯದಲ್ಲಿ ನಾವು ಇಲ್ಲ, ನಾವು ಕನ್ನಡದವರೊಟ್ಟಿಗೆ ನಾವು ಕೂಡಿ ಬಾಳ್ತೇವೆ ಅಂತ ಹೇಳೋ ಒಂದು ನಮ್ಮ ಹಿರಿಯರ ಒಂದು ತಾಳ್ಮೆ, ಇದೆಲ್ಲ ಇಲ್ಲಿ ಪೂರಕವಾಗಿ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಆದ್ರೆ ನಮ್ಗೆ ಎಲ್ಲಿಯಾದ್ರೂ ನಾವು ಈ ತುಳು ಲಿಪಿ ಅದೇ ಸಮಯದಲ್ಲಿ ಇರ್ತೇವೆ. ನಾನು ಇವತ್ತು ತುಳು ಲಿಪಿಯನ್ನು ತುಳಿಯಲ್ಲಿ ಬರಿತಾ ಇದ್ದೆ. ಕನ್ನಡ ಯಾಕೆ ಬರ್ತೀನಿ ಅಂತೇಳಿ ಆ ಸಮಯದಲ್ಲಿ ನಮ್ಗೆ ಲಿಪಿಯ ಇಲ್ಲ ಅಂತ ಹೇಳೋ ಒಂದು ಮನಸ್ಥಿತಿಯಲ್ಲಿ ಇದ್ವಿ. ನಾವು ಕನ್ನಡವನ್ನು ಕಲ್ತಿದ್ದೇವೆ. ಇವತ್ತು ಕನ್ನಡ ಇವತ್ತು ನಾವು ಎಲ್ಲಾ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಇವತ್ತು ಈ ಒಂದು ಧ್ವನಿ ಅಂದ್ರೆ ತುಳುನಾಡಿನ ಯುವಕರು ಯಾಕೆ ಈ ಧ್ವನಿ ಎತ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಒಂದು ಪ್ರಥಮ ಅಲ್ಲ. ನಿರಂತರವಾಗಿ ನಮ್ಮ ಇವತ್ತು ದೈವಾರಾಧನೆಗೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಯಾರು ಕನ್ನಡಿಗರು ಅಂತ ಹೇಳ್ಕೊಂಡು ಮಾಡುವಂತ ಒಂದು ಅಪಮಾನ ಏನಿದೆ ಅದು ಒಂದು, ಮತ್ತು ತುಳುನಾಡಿನ ಬಗ್ಗೆ, ನಮ್ಮ ಗ್ರಾಮೀಣ ಕ್ರೀಡೆಯ ಬಗ್ಗೆ ಆದಂತ ಒಂದು ದಾಳಿಯ ಬಗ್ಗೆ, ಇದೆಲ್ಲವನ್ನು ತುಳುನಾಡಿನ ಯುವಕರು ಇವತ್ತು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಇದೆಲ್ಲ ಬಿಟ್ರೆ ನಾಳೆ ಒಂದ್ ಕಡೆ ಹೇಳ್ಬೋದು, ನೀವು ತುಳು ಮಾತಾಡ್ಲೇಬಾರ್ದು. ಇವತ್ತು ಶಾಲೆಗಳಲ್ಲಿ ಸ್ಟಾರ್ಟ್ ಆಗಿದೆ, ನಮ್ಮ ತುಳು ಮಾತಾಡಬಾರ್ದು, ನೀವು ಕನ್ನಡ ಅಥವಾ ಇಂಗ್ಲಿಷ್ ಮಾತಾಡ್ಬೇಕಂತೇಳಿ. ಮುಂದಿನ ದಿವಸಗಳಲ್ಲಿ ಇದು ಬರ್ಬೋದು, ನೀವು ತುಳು ಮಾತಾಡಬಾರ್ದು ಅಂತ ಹೇಳುವ ಒಂದು ಬರ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ತುಳು ಇವತ್ತು ಕನ್ನಡ ನಾವು ಬೇಡ, ಕನ್ನಡ ಎಲ್ಲ ನಾವು ತುಳುನಾಡಿನ ಒಂದು ವಿಶೇಷ ಏನಂತ ಹೇಳಿದ್ರೆ, ನಾವು ಮುಂಬೈ ಹೋಗಿ ಮರಾಠಿಯನ್ನು ಕಲ್ತಿದ್ದೇವೆ, ಅರಬ್ ರಾಷ್ಟ್ರಕ್ಕೆ ಹೋಗಿ ನಾವು ಅರಬ್ ಅನ್ನು ಕಲ್ತಿದ್ದೇವೆ. ಅಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ಸಂಘವನ್ನು ಕಟ್ಟಿ ನಾವು ತುಳುನಾಡಿನ ಒಂದು ಏನು ಇವತ್ತು ಸಂಸ್ಕೃತಿಯನ್ನು ಅಲ್ಲಿ ನಾವು ತೋರಿಸ್ಕೊಂಡಿದ್ದೇವೆ. ತುಳುನಾಡಿಗೆ ಯಾವುದೇ ಭಾಷೆಯ ಮೇಲೆ ದ್ವೇಷ ಇಲ್ಲ, ಯಾವುದೂ ಇಲ್ಲ. ಬಟ್ ಇವತ್ತು ನಾವು ತುಳುವರು ಇವತ್ತೇನು ಉಡುಪಿ ಮಠದಲ್ಲಿ ಅಧಿಕೃತವಾಗಿ ನಮ್ಮ ಲಿಪಿ ಇದೆ ಅಂತ ಹೇಳೋ ಒಂದು ಏನು ನಮ್ಗೆ ಒಂದು ತೋರಿಸಿಕೊಟ್ಟಿದ್ದಾರೆ, ಇದು ನಮ್ಗೆ ಪೂರಕವಾಗಿ ಮುಂದಿನ ದಿವಸಗಳಲ್ಲಿ ನಾವು ಕೆಲಸ ಮಾಡಬೇಕು. ಇಲ್ಲದಿದ್ರೆ ನಮ್ಮ ಬರುವಂತ ಇವತ್ತು ನಾವು ಹೇಗೆ ನಮ್ಮ ಹಿರಿಯರಿಗೆ ನಾವು ಹೇಳ್ತಾ ಇದ್ದೀವಿ, ನೀವು ನಮ್ಗೆ ಲಿಪಿ ಕೊಡ್ಬೋದಿತ್ತು ಅಂತ, ಮುಂದಿನ ದಿವಸಗಳಲ್ಲಿ ನಮ್ಮ ಇವತ್ತು ಏನು ಯುವ ಪೀಳಿಗೆ ಇದೆ ನಮ್ಮನ್ನು ದೋಷಿಸುವಂತ ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ, ನೀವು ಲಿಪಿ ಇದ್ದು ಕೂಡ ನಮ್ಗೆ ಕೊಡ್ಲಿಲ್ಲ, ಭಾಷೆ ಕೂಡ ಹೋಯ್ತು, ಅದ್ರೊಟ್ಟಿಗೆ ಭಾಷೆಯೊಟ್ಟಿಗೆ ಖಾಲಿ ಭಾಷೆ ಮಾತ್ರ ಹೋಗುದಲ್ಲ, ಇಡೀ ನಮ್ಮ ಸಂಸ್ಕೃತಿ ನಾಶ ಆಗ್ತದೆ. ಇವತ್ತು ಭಾಷೆ ಖಾಲಿ, ಇವತ್ತು ಕೆಲವರು ಹೇಳ್ಬೋದು ಇವತ್ತು ಭಾಷೆಯಲ್ಲಿ ಏನಾಗಿದೆ, ನಾನು ಫೇಸ್ಬುಕ್ ಅಲ್ಲಿ ಹಲವಾರು ಕಮೆಂಟ್ ಗಳನ್ನ ನೋಡ್ತೇನೆ, ಇವ್ರಿಗೇನ್ ಕೆಲಸ ಇಲ್ಲ, ಭಾಷೆ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಡೆವಲಪ್ಮೆಂಟ್ ಮೇಲೆ ಚರ್ಚೆ ಮಾಡಬೇಕು, ಸರಿ ಇದೆ ಅವ್ರು ಹೇಳುದು. ಇವತ್ತು ನೀವು ಚೈನಾದಂತ ರಾಷ್ಟ್ರ ಅಥವಾ ಮಲೇಷ್ಯಾ, ಸಿಂಗಾಪುರ, ಯಾರು ಅವರ ಭಾಷೆಯನ್ನು ಬಿಟ್ಕೊಡ್ಲಿಲ್ಲ, ಡೆವಲಪ್ಮೆಂಟ್ ಆಗಿದೆ. ಇವತ್ತು ಮುಂಬೈ ಇರ್ಬೋದು, ಮುಂಬೈಯಲ್ಲಿ ಆದಂತ ಒಂದು ಏನು ಆ ಒಂದು ಸಮಯದಲ್ಲಿ ಬಾಲ್ ಠಾಕ್ರೆ ಅವರು ನಾವು ಇವತ್ತು ನೆನೆಸ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದಿಯ ಒಂದು ಹೇರಿಕೆಯಿಂದ ಮರಾಠಿಯ ಸಂಸ್ಕೃತಿ ಹೋಗ್ತದೆ ಅಂತ ಹೇಳುವ ಸಮಯದಲ್ಲಿ ಅವ್ರು ಇವತ್ತು ಯಾವ ರೀತಿಯಲ್ಲಿ ಮರಾಠಿ ಅಂತ ಹೇಳಿ ಗೌರವದಿಂದ ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ಇಲ್ಲದಿದ್ರೆ ಹಿಂದಿ ಬಂದು ಮರಾಠಿ ಈ ಸಂಸ್ಕೃತ ನಾಶ ಆಗ್ತದೆ, ಸಂಸ್ಕೃತಿಯೇ ನಾಶ ಆಗ್ತದೆ. ಅಂತ ಸಮಯದಲ್ಲಿ ನಾವು ಕೂಡ ತುಳುವರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗ್ತದೆ ಅಂತ ಹೇಳುವ ಮಾತು. ದಟ್ಸ್ ವೈ ಇದೀಗ ಆಗ್ತಾ ಇರುವಂತಹ ಉಡುಪಿಯಲ್ಲಿ ಈ ಒಂದು ನಾಮಫಲಕ ದೊಡ್ಡ ಮಟ್ಟದಲ್ಲಿ ಈ ಒಂದು ಹೋರಾಟಕ್ಕೆ ಪ್ಲಸ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀರಾ? ಖಂಡಿತ ಪ್ಲಸ್ ಆಗುತ್ತೆ. ಓಕೆ, ರೈಟ್. ಇನ್ನೊಂದು ಕರೆ ಇದೆ, ಅನೇಕ ಕರೆಗಳನ್ನ ನಾನು ಸ್ವೀಕಾರ ಮಾಡಬೇಕು. ಅಂದ್ರೆ ಜನರ ಅಭಿಪ್ರಾಯ, ಜನರು ಹೇಳ್ತಾ ಇರೋದು ಎಸ್ ವೇದಿಕೆ ಬೇಕಾಗಿದೆ. ಸೊ ದಟ್ಸ್ ವೈ ಅಶೋಕ್ ಅವರು ಕರೆ ಮಾಡಿದ್ದಾರೆ ಕಲ್ಲಡ್ಕದಿಂದ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಅಣ್ಣ, ನಮಸ್ತೆ. ಪಲ್ಲೆ ಸರ್. ಯಾನೂರಿ ಕಲಾವಿದೆ, ಮಲ್ಲ ಫ್ಯಾನ್ಸ್. ನಮಸ್ತೆ ಸರ್. ಪಲ್ಲೆ ಸರ್. ನಾಟಕ ಪೂರ ಬರೆಯಂದಿತ್ತೆ. ಎನ್ನ ಮಾತೃಭಾಷೆ ಮಲಯಾಳ. ಯಾನ ಮೂಲತಃ ಕಾಸೋಡ್ದೆ. ಓಕೆ. ಕಾಸೋಡದ್ ಮಂಡ ಕಾಸೋಡ್ಗು ನಾನು ಉಳ್ತಕ್ಲು ಬರ್ತನಲ್ಲ, ಕಾಸೋಡು ಪೂರ ಭಾಷೆ ಇತ್ತಿನಕ್ಲು, ಪೂರ ತೆರಿನಕ್ಲು, ತುಳು, ಕನ್ನಡ, ಮಲಯಾಳ ಪೂರ ಎಂಗ್ಲು ಕಲ್ಸಿನ ಕನ್ನಡ. ಎನ್ನ ಫೇವರೆಟ್ ಇಂದು ತುಳು. ಅಂಡ ಐತೆ ಉಡುಪಿಡ್ ಕಂಡ ನಮ್ಮ ಕರ್ನಾಟಕ ಅಂಡ ಫಸ್ಟ್ ಕನ್ನಡಗೂ ಪ್ರಾಧಾನ್ಯತೆ ಕೊರಡು, ಅವು ಸೆಕೆಂಡ್ ತುಳುಕು ಕೊರಡು. ಓಕೆ. ಫಸ್ಟ್ ಕನ್ನಡ ಪ್ರಾಧಾನ್ಯತೆ ಕೊರಡು, ಸೆಕೆಂಡ್ ತುಳು ಕೊರಡು ಅನ್ನೋದಿಲ್ಲ.
ಸರ್ ಕನ್ನಡಕ್ಕೆ ಫಸ್ಟ್ ಪ್ರಾಧಾನ್ಯತೆ ಕೊಡು, ಸೆಕೆಂಡ್ ತುಳುಕು ಕೊಡು ಅನ್ನೋದಿಲ್ಲ. ಫಸ್ಟ್ ಕನ್ನಡಕ್ಕೆ ಕೊರಡು ದಯವಿಟ್ಟು ಕರ್ನಾಟಕ ಇತ್ತ ಎಂಗ್ಲ ಕಾಸರಗೋಡು ಪೋನಗ ಕಾಸರಗೋಡು ಬಸ್ ಪೂರ ಉಂಡು. ಫಸ್ಟ್ ಮಲಯಾಳ ಬುಕ್ಕ ಕನ್ನಡ ಇತ್ತ ಅವಳು ಸ್ಟೇಟ್ ಬಸ್ ಸ್ಟೇಟ್ ತುಳುತ್ತ ಎಂದು ಕೊಡ್ತೇವೆ. ತುಳುತ್ತ ಪ್ರಾಧಾನ್ಯತೆ ಸ್ಟೇಟ್ ಗವರ್ಮೆಂಟ್ ಇದು. ಓಕೆ ರೈಟ್ ಸರ್ ರೈಟ್. ಇನ್ನು ಮಂತರ ಬೆಲ್ಲಿದೆ ಇನ್ನು ಮಂಡ ನಮ್ಮ ತುಳು ಲಿಪಿ ಎಂಕ್ಲೆಗೆ ತುಳು ಲಿಪಿ ಇತ್ತ ಗೊತ್ತಿಗೆ ಅಲ್ಲ ಎಂಕ್ಲೆ ಎಂಚಿನ ಎಂಕ್ಲೆ ನಾಟಕ ಬರೆಯಣಗ ಎಂಕ್ಲು ದುಂಬು ಬರಿ ಅಂದಿತ್ತಿನ ಕನ್ನಡ ತುಳುಟು ಕನ್ನಡ ಅಕ್ಷರನೇ ತುಳುಟು ಬರಿ ಅಂದಿತ್ತಿನ ಆಟ ಮಲಯಾಳ ಮೂಲ ಆಯ್ತಾ ತುಳುತ ಮೂಲ ಪಂಡ ಮಲಯಾಳ ಅಕ್ಷರಡು ಲಿಪಿ ಮಲಯಾಳದ ಸಜೇರ್ಮೆ. ಓಕೆ ರೈಟ್ ರೈಟ್ ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಪ್ರಧಾನವಾಗಬೇಕು. ಸರ್ ಇನ್ನೊಂದಂದ್ರೆ ಉಡುಪಿ ಕೃಷ್ಣ ಮಠಕ್ಕೆ ಕನ್ನಡ ಮತ್ತೆ ತುಳುಗೆ ಒಂದು ಅವಿಭಾವನ ಸಂಬಂಧ ಇದೆ. ಯಾಕೆಂದ್ರೆ ಮೊದಲು ಇಲ್ಲಿ ತುಳು ಇದ್ದಾಗ ನಮ್ಮ ಕನಕದಾಸರು ಬಂದದ್ದು ಬಾಗಲಕೋಟೆ ಜಿಲ್ಲೆ ಕಡೆಯಿಂದ ಬಂದದ್ದು. ಅವರು ಗುರುವನ್ನು ಅರಸಿ ಬಂದಾಗ ಅವರಿಗೆ ತುಳು ಗೊತ್ತಿಲ್ಲ. ಆಗ ಇಲ್ಲಿ ಕನ್ನಡ ಇತ್ತು, ಕನ್ನಡ ಇಲ್ಲ ಅಂತ ಹೇಳುದಿಲ್ಲ, ತುಳು ಸಹ ಇತ್ತು, ಕನ್ನಡ ಸಹ ಇತ್ತು. ಆಗ ಗುರುವಿಗೆ ಶಿಷ್ಯನಿಗೆ ಗುರು ಪರಿಚಯ ಆದದ್ದು ಕನ್ನಡ ಮುಖಾಂತರ. ಇವತ್ತು ಕಾಳಿಯಿಂದ ಕನಕದಾಸರು ಬರೆದಂತ ವಚನಗಳು, ದಾಸ ಪದಗಳು ಅದೆಲ್ಲ ಇರುವುದು ಕನ್ನಡದಲ್ಲೇ. ಇಲ್ಲಿ ಉಡುಪಿಯಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ನಾವಾಗಿ ಹಾಗೆ ಉಡುಪಿಗೆ ಕನ್ನಡ ಮತ್ತೆ ತುಳುವುದು ಅವಿಭಾವನ ಸಂಬಂಧ ಇದೆ. ನಾವು ಈಗ ನಮ್ಮ ದಿಲ್ರಾಜ್ ಸರ್ ಹೇಳಿದ್ರು ಎಂತ ನಮ್ದು ಚನ್ನಗಿರಿ ಕಾಸರಗೋಡಿನ ಚನ್ನಗಿರಿ ಬೆಟ್ಟದವರೆಗೂ ನಮ್ಗೆ ಚಂದ್ರಗಿರಿವರೆಗೂ ನಮ್ಮ ತುಳು ಲಿಪಿ ಇದೆ, ನಮ್ಮ ಕನ್ನಡಕ್ಕೆ ಸೇರಿದಂತ ಕರ್ನಾಟಕಕ್ಕೆ ಸೇರಿದಂತ ಅವಿಭಾಜ್ಯ ಅಂಗ ಅಂತೇಳಿ. ನಮ್ಮ ಗಡಿನಾಡು ಕನ್ನಡಿಗರಾದಂತ ನಮ್ಮ ರಾಷ್ಟ್ರಕವಿ ಕಯ್ಯಾರ ಕಿಂಜೇಂದ್ರಯ್ಯವರು ಅವರ ಕೊನೆಯ ಆಸೆ ಹೊಂದಿತ್ತು ಎಂತ, ನಾನು ಸಾಯೋದೊಳಗೆ ನನ್ನ ಕಾಸುಗಳನ್ನು ಕರ್ನಾಟಕಕ್ಕೆ ಸೇರಿಸಿ ಅಂತೇಳಿ. ಇಲ್ಲಿ ಯಾರ ಇಚ್ಛಾಶಕ್ತಿ ಕೊರತೆ? ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ, ನಮ್ಮ ಯುವಕರ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಏನು ಚನ್ನಗಿರಿ ಏನಿದೆ ಅದು ಕೇರಳಕ್ಕೆ ಹೋಯ್ತು. ಅದು ಕೂಡ ಇದರೊಟ್ಟಿಗೆ ನಮ್ಮೊಟ್ಟಿಗೆ ಬಂದಿದ್ರೆ ಇವತ್ತು ನಮ್ಮ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗ್ತಿತ್ತು. ಅಲ್ಲಿ ಕೊರತೆಯನ್ನು ಇಚ್ಛಾಶಕ್ತಿ ಕೊರತೆ. ನಾವು ಸೌಜನ್ಯದಿಂದ ಇದ್ದಂತ ನಾವು ಕನ್ನಡಿಗರು ತುಳುವರು ಕೊಡುವರೆಲ್ಲ ಸೌಜನ್ಯದಿಂದ ಇದ್ದದಿಂದ ನಮ್ಮನ್ನು ಅನ್ಯ ಭಾಷಿಗರು ಅನ್ಯ ರಾಜ್ಯದವರು ಆಕ್ರಮಣ ಮಾಡಿಕೊಂಡು ನಮ್ಮ ಪ್ರದೇಶಗಳನ್ನು ಕಿತ್ಕೊಂಡಿದ್ದಾರೆ. ಅದನ್ನು ಕೂಡ ನಾವು ತಗೊಳ್ಬೇಕು ಹೇಳಿ. ಅವರು ಸಾಯುವ ಮೊದಲು ಬೆಂಕಿ ಬಿದ್ದಿದೆ ನಮ್ಮ ನಾಡಿಗೆ, ಹಚ್ಚಿದೆ ಬೆಂಕಿ, ಅದನ್ನು ಆರಿಸಿ ಅನ್ನೋ ಪದವನ್ನು ಸಾಯುವ ಟೈಮಲ್ಲೂ ಕೂಡ ಅವರ ಬಾಯಲ್ಲಿ ಉಚ್ಚಾರ ಮಾಡ್ತಾ ಇದ್ರು. ಅವರಿಗೆ ಗೌರವ ಕೊಟ್ಟದ್ದು ಯಾರು? ನಮ್ಮ ನಾಡಲ್ಲ, ಕೇರಳ ಸರ್ಕಾರ, ಘನ ಸರ್ಕಾರ ಅವರಿಗೆ ಶ್ರದ್ಧಾಂಜಲಿ ಕೊಡ್ತು. ಈಗ ಇಲ್ಲಿ ಉಡುಪಿ ಮಟ್ಟದಲ್ಲಿ ಇದೀಗ ಕನ್ನಡ ಅನ್ನುವಂತ ಹೆಸರು ಏನಿದೆ ಪದ ಬಳಕೆ ಇಲ್ಲ, ಕನ್ನಡನ ಹಾಕಿಲ್ಲ, ಅಲ್ಲಿ ಸಂಸ್ಕೃತ ಮತ್ತು ತುಳು ಇದೆ. ಏನ್ ಹೇಳ್ತೀರಾ ತಾವು? ಏನ್ ಹೇಳ್ತೀರಾ ಇದನ್ನ ನೋಡಿದಾಗ ಏನ್ ಹೇಳ್ತೀರಾ? ಸರ್ ನಾನು ಆಗ್ಲೇ ಹೇಳಿದ್ಯಲ್ಲ ಸರ್, ನಮ್ಮ ಯಾವ್ದ ಭಾಷೆ ವಿರೋಧಿ ಅಲ್ಲ. ಈಗ ನಮ್ಮ ಪುತ್ತೂರಿನವರೊಬ್ರು ದೂರವಾಣಿ ಕರೆ ಮಾಡಿದ್ರು, ಅವರು ಕೂಡ ಏನ್ ಹೇಳಿದ್ರು, ಮತ್ತೆ ಇನ್ನೊಬ್ರು ಕೂಡ ಹೇಳಿದ್ರು ಇಲ್ಲಿ ಕನ್ನಡ ತೆಗೆದು ಹಾಕ್ಬೇಕು, ಕನ್ನಡ ಬೇಡವೇ ಬೇಡ, ಕನ್ನಡ ಅನ್ನುವಂತ ಮಾತನ್ನ ಹೇಳ್ತಾ ಇದೆ ಸರ್. ಹಾಗಾದ್ರೆ ಈಗ ನಮ್ಮ ದೇಶದಲ್ಲಿ ಹಿಂದಿ ಏರಿಕೆ ಆಗ್ತಾ ಇದೆ ಹೇಳಿ, ರಾಷ್ಟ್ರವ್ಯಾಪಿ ಹಿಂದಿ ಏರಿಕೆ ಮಾಡ್ಬೇಕು ಅಂತ ಇದೆ. ಹಾಗಾದ್ರೆ ಅದಕ್ಕೇನ್ ಮಾಡ್ಬೇಕು? ಅದೇ ಈಗ ವಿಷಯ ಸರ್. ಒಂದ್ ನಿಮಿಷ. ಈಗ ಯಾಕೆಂದ್ರೆ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇರುವಾಗ ಹೇಳ್ತಾ ಇದೆ ನಮ್ಗೆ ಹಿಂದಿಯೇ ಆಗ್ಬೇಕು, ಇಡೀ ದೇಶ ಭಾರತದಲ್ಲಿ ಹಿಂದಿ ಆಗ್ಬೇಕು, ಬೇರೆ ಭಾಷೆ ಇರಬಾರ್ದು ಅಂತೇಳಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಈಗ ಕೇರಳ ಕೂಡ ಕರ್ನಾಟಕ ನಮ್ಮ ಭಾರತದ ಅವಿಭಾಜ್ಯ ಅಂಗ, ತಮಿಳುನಾಡು ಕೂಡ ಭಾರತದ ಅವಿಭಾಜ್ಯ ಅಂಗ. ಅಲ್ಲಿ ಇವತ್ತಿನವರಿಗೆ ಎದೆ ಸೀಳಿದ್ರೆ ಒಂದು ಹಿಂದಿ ಅಕ್ಷರ ಬರುವುದಿಲ್ಲ. ಅವರಿಗೆ ಕೇರಳದವರಿಗೆ ಮಲಯಾಳಿ ಮತ್ತೆ ಇಂಗ್ಲಿಷ್ ಬರುತ್ತೆ, ಬೇರೆ ಭಾಷೆ ಬರುವುದಿಲ್ಲ. ಯಾಕೆಂದ್ರೆ ಇಲ್ಲಿ ಇರುವುದು ಮಂಗಳೂರಿನಲ್ಲಿ, ಅಲ್ಲಿಂದ ಬಂದಂತವರು ಕೇರಳದಿಂದ ಬಂದಂತ ನಮ್ಮ ತುಳುನಾಡಿಗಿಂತಲೂ ಕನ್ನಡಿಗರಿಗಿಂತಲೂ ಹೈಯೆಸ್ಟ್ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಏನ್ ಮಾಡುದು? ಹಾಗಾದ್ರೆ ಹಿಂದಿಯನ್ನು ಮಾಡುದಾ ಅಲ್ಲ ತುಳುವನ್ನು ಮಾಡುದಾ ಕನ್ನಡ ಮಾಡುದಾ? ಇದು ಪ್ರಶ್ನಾರ್ಥಕವಾಗಿದೆ. ಸರಿ 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 ಎಸ್ ಎಸ್. ಈಗ ನಾನು ಅದನ್ನ ಹೇಳ್ತಾ ಇರೋದು. ಈಗ ಇಡೀ ರಾಜ್ಯ ನಮ್ಮ ಏನು ಭಾಷಾವಾರಾಗಿ ನಮ್ಮ ರಾಜ್ಯಗಳನ್ನು ಮಾಡಿರುವಂತ, ಕನ್ನಡದವರಿಗೆ ಕರ್ನಾಟಕ, ಮಲಯಾಳದವರಿಗೆ ಮಲಯಾಳಿ ಕೇರಳ ಸಿಕ್ಕಿದೆ, ತಮಿಳ್ನವರಿಗೆ ತಮಿಳ್ನಾಡು ಸಿಕ್ಕಿದೆ. ಇವತ್ತು ತುಳು ಮಾತಾಡುವವರಿಗೆ ಯಾಕೆ ತುಳುನಾಡು ಸಿಗ್ಲಿಲ್ಲ ಅಂತ ಹೇಳುವ ಒಂದು ನಿರಂತರವಾಗಿ ಒಂದು ಚರ್ಚೆಗಳು ನಡೀತಾ ಇತ್ತು. ಅಲ್ಲ ನಾನು ಹೇಳ್ತೇನೆ, ಇವತ್ತು ಅವರೊಂದು ನಮ್ಮ ಮಿತ್ರರೊಬ್ಬರು ಫೋನ್ ಮಾಡಿ ಹೇಳಿದ್ರು, ಕಾಸರಗೋಡಲ್ಲಿ ಮೊದಲಾಗಿ ಮಲಯಾಳಂ ಬರೀತಾರೆ, ಸೆಕೆಂಡ್ ಕನ್ನಡ ಬರಿತಾ ಇದ್ದಾರೆ ಅಂತ ಹೇಳಿ. ನನ್ನ ತಂದೆ ನನ್ನ ಮಂಜೇಶ್ವರದವರು. ಇವತ್ತು ಅಲ್ಲಿಯ ಕನ್ನಡದ ಪರಿಸ್ಥಿತಿ ಏನಂತೇಳಿ ತಾವು ಹೋಗಿ ತಿಳ್ಕೊಳ್ಬೇಕು. ಇವತ್ತು ಕನ್ನಡ ಶಾಲೆಗಳು ಮುಚ್ಚಿ ಹೋಗುವಂತ ಪರಿಸ್ಥಿತಿಯಲ್ಲಿ ಇದೆ.
ಯಾಕೆ ಸಾಫ್ಟ್ ಆಗಿ ಅವರಿಗೆ ಮಲಯಾಳಂ ಅನ್ನು ಹೇರಿಕೆ ಮಾಡ್ತಾ ಇದ್ದಾರೆ. ಇವತ್ತು ಕನ್ನಡ ಶಾಲೆಗಳಿಲ್ಲ. ಇವತ್ತು ತುಳು ಒಂದು ಏನು ಅವರ ನಿತ್ಯ ಅವರು ಉಪಯೋಗಿಸ್ತಾರೆ. ಸ್ವಲ್ಪ ನಮ್ಮ ಮಂಗಳೂರಿನ ಒಂದು ಟಚ್ ಇರೋದ್ರಿಂದ ತುಳು ಉಳಿದಿದೆ ಅಲ್ಲಿ. ಇವತ್ತು ಕನ್ನಡ ಆಲ್ಮೋಸ್ಟ್ ಹೋಗ್ತಾ ಇದೆ. ಸೊ ನಾನು ಅದನ್ನ ಹೇಳ್ತಾ ಇರೋದು, ನೀವು ಇಷ್ಟು ತೊಂದರೆ ಇಲ್ಲ ಆಗ್ಲಿ ಹೋಗ್ಲಿ ಅಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ತುಳು ಕೂಡ ಹಾಗೆ ಹೋಗ್ತದೆ. ಅದರೊಟ್ಟಿಗೆ ನಮ್ಮ ಸಂಸ್ಕೃತಿ ಕೂಡ ಹೋಗ್ತದೆ. ನಾವೀಗ ತಾವು ಕಯ್ಯಾರ ಕಿನ್ನರಯ್ಯವರ ಬಗ್ಗೆ ಅವ್ರು ಪ್ರಸ್ತಾಪಿಸಿದ್ರು. ಅವ್ರಿಗೆ ಕೂಡ ಒಂದು ನನ್ನ ತಿಳುವಳಿಕೆ ಪ್ರಕಾರ ಅವ್ರಿಗೆ ಒಂದು ತುಳುನಾಡು ಆಗ್ಬೇಕಂತ ಹೇಳಿ, ಕಾಸರಗೋಡು ತುಳುನಾಡಿಗೆ ಸೇರ್ಬೇಕು ಅಂತ ಹೇಳೋ ಒಂದು ಕಲ್ಪನೆ ಕೂಡ ಅವರಲ್ಲಿತ್ತು. ಸೊ ನಿರಂತರವಾಗಿ ತುಳುನಾಡಿಗೆ ತುಳು ನಮ್ಮ ಇದಕ್ಕೆಲ್ಲ ತುಂಬಾ ಹೋರಾಟಗಳನ್ನು ಅವ್ರು ಮಾಡಿರುವಂತದ್ದು. ಸೊ ಅವ್ರಿಗೆ ಕೂಡ ಆ ಒಂದು ಕನ್ನಡ ಅಂತ ಹೇಳಿದ್ರೆ ಅವ್ರು ಕರ್ನಾಟಕಕ್ಕೆ ಯಾಕಂತ ಹೇಳಿದ್ರೆ ಅದಕ್ಕಿಂತ ಉದ್ದೇಶ ಏನಿತ್ತು, ತುಳುನಾಡಿಗೆ ಸೇರ್ಬೇಕು, ಒಂದು ರಾಜ್ಯವಾಗಿ ಆಗ್ಬೇಕಂತ ಹೇಳಿ ಅವರಿಗೆ ಆ ರೀತಿ ಒಂದು ಕಲ್ಪನೆ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಇವತ್ತು ಆ ತುಳುನಾಡಿನ ಒಂದು ರಾಜ್ಯ ಆದ್ರೆ ನಮ್ಗೆ ಆ ಭಾಷೆ ಕೂಡ ಆದ್ರೆ ನಮ್ಗೆ ಸುಮಾರು ಅದರಲ್ಲಿ ಆಗುವಂತ ಒಂದು ಬೆನಿಫಿಟ್ ತುಂಬಾ ಇದೆ. ಬೆನಿಫಿಟ್ ರಾಜ್ಯ ಅಥವಾ ನೀವು ರಾಜ್ಯ ಭಾಷೆಗಳಾದ್ರೆ ಅಥವಾ 8ನೇ ಪರಿಚಯಕ್ಕೆ ನಮ್ಮ ಭಾಷೆ ಏನಾದ್ರು ಸೇರಿದ್ರೆ ಆಗುವಂತ ಲಾಭ ಇವತ್ತು IAS ಪರೀಕ್ಷೆಗಳನ್ನು ಬರಿಬಹುದು, ಅಥವಾ ನಮ್ಮ ಏನು ನೋಟ್ಗಳಿದೆ, ಅಂದ್ರೆ ನಮ್ಮ ಕರೆನ್ಸಿ ನೋಟ್ಗಳಿದೆ, ಅಲ್ಲಿ ನಮ್ಮ ಆ ತುಳುವಲ್ಲಿ ಲಿಪಿಯಾಗಿ ಅಲ್ಲಿ ಬರ್ತದೆ. ಸೊ ಇಲ್ಲಿ ಒಂದು ರಾಷ್ಟ್ರ ಇದರಲ್ಲಿ ನಮ್ಗೆ ಮಾನ್ಯತೆಯನ್ನು ಸಿಗ್ತದೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಕನ್ನಡವನ್ನು ಇವತ್ತೇನು ನಮ್ಮ ಮೇಲೆ ನಾವು ಕಲ್ತಿದ್ದೇವೆ ಇದೆಲ್ಲ ಸರಿ, ಆದ್ರೆ ತುಳು ಭಾಷೆ ಅಥವಾ ನಮ್ದೇನು ಲಿಪಿಗಳಿದೆ ಅದಕ್ಕೆ ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಕನ್ನಡ ಯಾವುದೇ ಸಂಘಟನೆ ವಿರೋಧ ಮಾಡಬೇಡಿ. ನೀವು ವಿರೋಧ ಮಾಡಲೇ ಇಲ್ಲ. ತುಳುವಾಗಿ ಕೊಂಕಣಿ ಆಗಿರ್ಬೋದು, ಅಲ್ಲಲ್ಲ, 2 ದಿವಸ ಇವರಿಗೆ ನಿಮ್ಗೆ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ನೀವು ಇದು ಆಕ್ಚುಲಿ ಒಂದು ಸಬ್ಜೆಕ್ಟ್ ಅಲ್ಲ. ಇದು ಆದದ್ದು ಕೂಡ ಕೆಲವೊಮ್ಮೆ ಆಗ್ತದೆ, ಇವರು ಮಾತಾಡಿದ್ದು ನಮ್ಗೂ ಕೆಲವೊಮ್ಮೆ ಆಗ್ತದೆ ಒಳ್ಳೇದು. ಯಾಕಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ನಮ್ದೊಂದು ಲಿಪಿ ಇದೆ ಅಂತ ಹೇಳಿ. ಇವತ್ತು 2 ದಿವಸ ಇವರಿಗೆ ತಾಳ್ಮೆ ಇಲ್ಲ. ಯಾಕಂತ ಹೇಳಿ ಅಲ್ಲಿ ಬೋರ್ಡ್ ಆಗ್ತಾರೆ ಅಂತ ಹೇಳಿ ಸ್ಪಷ್ಟೀಕರಣ, ಮೊದಲು ಒಂದು ವಾಹಿನಿಯವರು ಒಂದು ಸ್ಪಷ್ಟೀಕರಣ ಕೇಳ್ಬೇಕಿತ್ತು, ಯಾಕಾಯ್ತು ನೀವು ಏಕಾಏಕಿ ಒಂದು ರಾಜ್ಯದ ಒಂದು ನ್ಯೂಸ್ ಮಾಡ್ತೀರಂತ ಆದ್ರೆ ಇದು ನಮ್ಗೊಂದು ಬೆನಿಫಿಟ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಲಿಪಿ ಈಗ ಇಡೀ ರಾಜ್ಯ ಗೊತ್ತಾಯ್ತು, ನಮ್ಗೆ ತುಳಿಗೊಂದು ಲಿಪಿ ಇದೆ ಅಂತ ಒಳ್ಳೇದಾಯ್ತು ನಾನು ಹೇಳಿಕ್ಕೆ ನೋಡಿ. ತಾಳ್ಮೆ ಅನ್ನೋದು ಮುಖ್ಯ ಅಂತ ನಮ್ಮ ದಿಲ್ರಾಜ್ ಸರ್ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಯಾವುದೇ ಸಂಘಟನೆಯವರು ಅಲ್ಲಿ ಪ್ರತಿಭಟನೆ ಮಾಡ್ಲಿಲ್ಲ, ಇಲ್ಲಿ ಕೂಡ ಮಾಡ್ಲಿಲ್ಲ. ಬರ್ತೇನೆ ಮಾತಾಡ್ತೇನೆ. ಇನ್ನೊಂದು ಕರೆ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನವೀನ್ ಮಂಗಳೂರು. ನಮಸ್ತೆ ಸರ್, ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ ಅದಾದ ಕೈಯಾರ ಕಿಂಜಿನ ರೈಕಲು ತುಳು ರಾಜ್ಯ ಅವಳೊಂದು ಕೇಳುವಂತನಾರು ಅರೆಗ ತುಳು ಭಾಷೆದ ಬಗ್ಗೆ ಮಸ್ತ್ ಹೋರಾಟ ಮಾಡಿನಾರು. ಒಂಜಿ ರಡ್ಡನೆ ತಾದ ಉಡುಪಿಡ್ ಸುತ್ತಮುತ್ತ ತಿರುಗಿಂಡಲ್ಲ ಅವ್ನು ಕನ್ನಡ ಅಕ್ಷರನೇ ತೋಜುನು ದಾದನ ಒಂಜಿ ಪುಣ್ಯೋಗು ತುಳು ಸಂಘಟನೆ ಒತ್ತಾಯ ಒಂಜಿ ಬೋರ್ಡು ಬಾಟ್ನಿ ಬುಕ್ಲು ಅಪಗ ಈ ಬುಕ್ಲಿಗೆ ದಾಯ ಬಂದಿ ಊರಿಗೆ ತುಲೆ ನಮ್ಮ ಮಕ್ಕಳು ಮಲ್ಪುನ ತಪ್ಪುಕೊಂಡಕ್ಕೆ ಆ ಸ್ಟೇಟ್ ಲೆವೆಲ್ ಚಾನಲ್ ಮಲ್ಲ ಇಶ್ಯೂ ಮಲ್ತಿರು ತುಳು ಲಿಪಿ ಮಾಡಿ ತುಕ ಒರಿ ತುಳು ಅನ್ಲಿರ್ತದು ಒಂಜಿ ಆಡ ಒಂಜಿ ಪಾತೇರ್ ಪಾತೇರ ತುಳು ಬಗ್ಗೆ ಒಂಜಿ ಹೇಳಿಕೆ ಏನಾಗ್ತಿದ್ದೀರ ಕರೆಕ್ಟ್ ಸರ್, ಕರೆಕ್ಟ್. ಯಾಲ್ಲ ಇಂದೇನೆ ಪನ್ಪುನಿ ಈ ವಿಚಾರನೆ ಪನ್ಪುನಿ. ಕರೆಕ್ಟ್. ನಾನೊಂದು ಕೇಳಿದೆ ಸರ್, ನಮ್ಮ ತುಳುವೇರು ಗ್ರಾಜುಯೇಷನ್ ಮಲ್ತಾ M.Com ಮಲ್ತಾ ಡಬಲ್ ಗ್ರಾಜುಯೇಷನ್ ಮಲ್ತಾ ಯಾನ್ ಕನ್ನಡ ತೂತಿನ ವಿಷಯ ಒಂಜಿ ಅಜ್ಜಿ ಗವರ್ಮೆಂಟ್ ಬಸ್ ಬನ್ನಗ ಒಂಜಿ ಪ್ರಾಯದ ಅಜ್ಜಿ ಎಲ್ಲಿಯ ಹುಡುಗಿ ಕಂಡಕ್ಟರ್ ಗಟ್ಟದ ಹುಡುಗಿ ಅಜ್ಜಿ ನೆನಪುನು ಕನ್ನಡ ಕಲ್ಪಲೆ ಮಾರೆ ಕನ್ನಡ ಪಾತ್ರಲ್ಲಿ ಒಂದು ಗಡ ನನೊಂಜಿ ವಿಷಯ ಒಂಜಿ ದಿನ ಪಂಚಾಯತ್ PDO ನ ಕೈ ತಲ್ಪೋಯ ಆಯೆ ಆಕ್ಚುಲಿ ಗಟ್ಟದ ಮೂಲು ಬತ್ತದು ಕನ್ನಡ ಪಾತ್ರಲ್ಲಿ ಬಂದು ಫೋರ್ಸ್ ಮಲ್ತೊಂದುಲ್ಲೆ ಒಂದು ತುಲೆ ನಮ್ಮ ಘಟ್ಟದಕ್ಲೇನು ಮೂಲ ಕನ್ನಡ ಕುಲ್ಲಾದು ನಮ್ಮ ಅಕ್ಲಿಗೆ ಉಪ್ಪು ನೀರು ಗೊತ್ತುಪೆ ನಮ್ಮ ಒಂಜಿ ತುಳು ಭಾಷೆಗೆ ಈ ಘಟ್ಟದಗಳು ಏತ್ ಸಪೋರ್ಟ್ ಮಾಡ್ತೇವೆ. ಬ್ಯಾಂಗ್ಳೂರು ಏತ್ ಮುಕ್ಕಲು ಸಪೋರ್ಟ್ ಮಾಡ್ತೇವೆ. ನಮ್ಮ ಇತ್ತ ತುಲೆ ಮುಕ್ಕಲು ಶಾಲ್ ಪಾರ್ದು ಮುಲ್ ತಿರ್ಗೇರ ಬಿಟ್ಟ ತುಕ ಒಂಜಿ ತುಳುತ ಶಾಲ್ ಪಾರ್ದು ಮುಕ್ಕಲು ಬ್ಯಾಂಗ್ಳೂರು ಪೋ ತಿರ್ಗೇರ ಬಿಡಾಡು ಬುಡ್ಪೇರ ಮುಕ್ಕಲು ಖಂಡಿತವಾದಲ್ಲ ಬುಡ್ಪುಜೇರು ಇನಿ ನಮ್ಮ ಮುಕ್ಕಳಿಗೆ ಮಲ್ಲ ಮರ್ಯಾದೆ ಕೊರ್ಪ ಟಿವಿ ಚಾನಲ್ ಎತ್ತದು ಕೊರ್ಪ ಒಂದು ನಮ್ಮ ತುಳುವೇರ್ನ ಒಂಜಿ ಧರ್ಮ ಪಾಪ ಆ ದಿಲ್ರಾಜ್ ಆಲ್ವೇರ್ ಪಾಪ ಆರೊಂಜಿ ತುಳುತ ಮಿತ್ತದು ಈತೊಂಜಿ ಮೋಕೆದಿ ಬತ್ತಿ ನಾವು ತುಳುವೇರ್ನ ಮಲ್ಲ ಬಲ ಈ ನಮ್ಮ ಇಕ್ಮನ್ಪುನು ನಮ್ಮ ಕಡೀರ್ದ ತುಳು ಚಾನಲ್ ನೆಟ್ ಆಯ್ನಾತ ತುಳು ಕಾರ್ಯಕ್ರಮ ಬರಡು ಈ ತುಳುತ ಒಂದೊಂಜಿ ಜಾಸ್ತಿ ನಮ್ಮ ನಿಕ್ಲು ಏತ್ ತುಳುತ ಕಾರ್ಯಕ್ರಮ ಆತ್ ನಿಕ್ಲಿಗೆ ನಮ್ಮ ಅಭಿನಂದನೆ ಸಲ್ಲಿಸವ ಅಂಚನೆ ನಿಕ್ಲು ದಿಲ್ರಾಜ ಅಲ್ವನ್ ಲೆತ್ತರು ಅರೆಗೆ ಬಾರಿ ಮಲ್ಲ ನಮಸ್ಕಾರ ಅನ್ನ ಯಾನು ಮೋನೆ ತೂತು ಜನ ಟಿವಿ ಎಂಕ್ ಬಾರಿ ಖುಷಿ ಅಂಡ್ ಅರೊಂಜಿ ಬಂಗಾರದಂಚಿನ ಜನ ತುಳು ಭಾಷೆಗೊಂಜಿ ಯಾರೊಂಜಿ ಮಲ್ಲ ಶಕ್ತಿ ಆಪೇರು. ಓಕೆ ಸರಿ ಸರ್, ಥ್ಯಾಂಕ್ ಯು ಸರ್. ಇತ್ತ ಇರೊಂಜಿ ಪಾತ್ರ ಪಾಡಲ್ ಅಂದ್ ಎಸ್ ದಿಲ್ರಾಜ್ ಅಳ್ವ ಅಂದ್ ಎಸ್ ಸರಿ. ಅಟ್ ದ ಸೇಮ್ ಟೈಮ್ ಸರ್ ಪಂಡ್ರೆ ಕೂಡ ಪಾತ್ರ ಉಂಡೆ
ಇಜ್ಜಿ ಸರ್ ಯಾನ್ ಪಂಪ ಇತ್ತ ಅರುಣೇರ್ ಆರು ಪಂಡರಂತೆ 6 ವಾರ ಉಡುಪಿದ ಸುತ್ತ ತಿರ್ಗಾಡು ಎಂಕುಲು ತಿರ್ಗದು ಬೈದ ಆರು ತುಕ ಅವಳು ಒಂಜೇ ಒಂಜಿ ತುಳು ಲಿಪಿ ಪ್ಯಾಂಟೆಡ್ ಬೈ ಪಿರಾವುಡು ಅವಳು ಮೂಲು ಹಾಲಡು ಪೂರಾ ಕನ್ನಡಡೆ ಉಂಡು ಅರ್ಥಾಂಡೆ ಅಕುಲು ಪಾಪ ದಾದನ ಒಂಜಿ ಈ ತುಳುತ ಒತ್ತಾಯಿಗೆ ಒಂಜಿ ತುಳು ಲಿಪಿದ ಬೋರ್ಡ್ ಪಾಡ ಮುಕ್ಕುಲು ಐನೇ ಇಶ್ಯೂ ಮಲ್ಪೇರ್ ಅವೇ ಅತ್ತಂದೆ ಆ ಒಂಜಿ ಕುಡ್ಲ ನೆಟ್ ಟೈಮ್ಸ್ ಆಫ್ ಕುಡ್ಲ ಯೂಟ್ಯೂಬ್ ಆರು ಅಡಿಗೆರು ಸ್ಪಷ್ಟ ಕೊಡ್ತೇರು ತುಳು ಲಿಪಿ ಬೆಳಗೊಡು ತುಳು ಅಧಿಕೃತ ಭಾಷೆ ಒತ್ತಾಯ ಮಲ್ಪೇರು ತುಕಂಬೇರು ಅರುಣೇರು ಒಂಜಿ ದಿನ ತುಳುತ ಅಧಿಕೃತ ಭಾಷೆ ಹೋರಾಟಕ್ಕೆ ಬರಡು ತುಳು ಎನ್ಮನೆ ಪರಿಚಯದಾಗ ಹೋರಾಟಕ್ಕೆ ಬರಡು ಮುಕ್ಲೆಗೆ ನಮ್ಮ ಸಪೋರ್ಟ್ ಮಲ್ಪ ಮುಕ್ಕುಲು ಖಾಲಿ ಬಾಯ್ಡ್ ಬಾತರ್ನಕ್ಕೆ ಒಂಜಿ ರಿಕ್ಷಾ ಸ್ಟ್ಯಾಂಡ್ ಅಕ್ಲು ಬಾತರ್ ತುಕ ಒಂಜಿ ತುಳುತ ಕೊಡಿ ಬಾತರ್ಡೆ ಸರ್ ವೆರಿ ಬ್ಯೂಟಿಫುಲ್ ಸರ್ ಇರ್ ಪಾತೆರ್ನಾಗ ಗೌರವ ಬರ್ಪುಂಡು ಅಭಿಮಾನ ಬರ್ಪುಂಡು ಸೊ ಯಾನ್ ಐಕೊಂಜಿ ಪನೊಂದುಲ್ಲ ಬಾರಿ ಪೊರ್ಲುದ ಪಾತೆರ ಪಂಡಾರ ಅಂಚೆನೆ ನಮ್ಮ ತುಳುನಾಡದಕ್ಕೂ ಮಾತೇರ್ಲ ಇತ್ತೆ ಒಂಚಾವಡು ಬಂದ ವಿಚಾರ ಇರು ಮಸ್ತ್ ಪಾತಿರ ಮಸ್ತ್ ವಿಚಾರ ಉಂಡು ಜ್ಞಾನ ಉಂಡು ಐಕಬೋಡದಿರಡೆ ಈ ಪಾತ್ರ ಪನೊಂದುಲ್ಲ ನಮ್ಮ ದಾಯಿ ಎನ್ಮನೆ ಪರಿಚಯದಾಗ ಸೇರಿದ ಜಪನ್ನಾಗ ಅವಳು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಉಂಟು ಇರೇ ಗೊತ್ತು ಪುನಂಚಿನ ವಿಚಾರ ಸೊ ಅರುಣಣ್ಣೆ ಬತ್ತದ 6 ರಿಕ್ಷಾ ಡ್ರೈವರ್ ಅತೆ ಅಂದ್ 6 ಬತ್ತದ ಅಲ್ಪ ಬೊಬ್ಬೆ ಬಾಡ್ನೇಕ್ಲ ಅಲ್ಪ ಅರ್ನ ನಮ್ಮ ಅರ್ನ ವಿಚಾರ ಪಂಟ್ನೇಕ್ಲ ದಿಲ್ರಾಜ್ ಅವಳು ಅಲ್ಪ ಬತ್ತದ 6 ಬತ್ತದ ಅರ್ನ ಹೋರಾಟ ಎಸ್ ಮಲ್ಪೊಡು ನಮ್ಮ ಒಂಜಿ ಇಚ್ಛಾಶಕ್ತಿ ಬೋರ್ಡು ಅಂಡ ಜನಪ್ರತಿನಿಧಿಗಳು ಬತ್ತ ನಮ್ಮ ಅಲ್ಲ ಮಟ್ಟಡ ಒಂಜಿ ಇಂಪ್ಯಾಕ್ಟ್ ಆಪುಣ ಅಂದತ್ತೆ ಸರ್ ಇಂದಿನ ಮಾತ್ರ ನೇರವಾದ ಜನಪ್ರತಿನಿಧಿಗಳನ್ನ ನಮ್ಮ ಕೇನೋಡ ಆಪುಂಡು ಇಚ್ಛಾಶಕ್ತಿ ಕೊರತೆ ಅಕ್ಲೆಗುಂಡು ಅಕುಲೇಡ ನಮ್ಮ ಕೇನೋಡ ಆಪುಂಡು ಅವಿನ್ ನಮ್ಮ ಮಲ್ತೊಂದು ಇಚ್ಛ ಅವು ಮಲ್ಲ ಸಮಸ್ಯೆ ಯಾವ್ದುಂಡು ಅಂದತ್ತೆ ಸರ್ ದಾದೆ ಗೊತ್ತದ ಸರ್ ಇತ್ತ ನಮ್ಮ ಜನಪ್ರತಿನಿಧಿಗಳು ಬನ್ನಗ MLA ಅವಡು ಮಿನಿಸ್ಟರ್ ಅವಡು ತುಳುತ ಹೋರಾಟಗಾರರು ಏರುಪೇರು ಒರಿಯ ಕಾಂಗ್ರೆಸ್ ಒರಿಯ ಬಿಜೆಪಿ ಏದುಪ್ಪೆ ಮೂಲು ದಾನೆ ಪುನ್ ಗೊತ್ತುಂಡೆ ಪಕ್ಷಗ ಮರ್ಯಾದೆ ಕೊಡ್ದು ಏರ್ಲ ತುಳುತ ವಿಷಯ ಪಾತೆರು ಜರಿ ಇವನ್ನ ನಲಿನ್ ಈರು ದಾನೆ ಮೂಲು ಮಕ್ಕಳ ದಕ್ಕು ನಕುಲೆ ಜಾಸ್ತಿ ಪುನ್ ದಯ ಬನ್ನಗ ಅಕುಲು ಸ್ವಲ್ಪ ಅಕ್ಲೆಗೆ ಇಂಟ್ರೆಸ್ಟ್ ಇಪ್ಪುಜಿ ಅರ್ಥ ಅಂಡೆ ದಯಪನ್ನಾಗ ಈ ನಳಿನ್ ಕುಮಾರ್ ಕಟೀಲ್ಗೆ ಅರೆಗೆ CM ಅವಡು ತುಳುತ ಪಿರೋಡು ಪೋಂಡ ಅರೆಗೆ ಅಲ್ಪ ಘಟ್ಟದಕ್ಕಲು ಓಟು ಪಾಟುಜೇರು ಸಪೋರ್ಟ್ ಮಲ್ಪುಜೇರು ಐದು ತುಳುಕಾರ ಸಪೋರ್ಟ್ ಮಲ್ಪುಜೇರು ತುಲೆ ವೀರೇಂದ್ರ ಹೆಗ್ಡೇರ್ ಪಾಪ ಆರು ತುಳು ಭಾಷೆಗೆ ಅಧಿಕೃತ ಭಾಷೆ ಭಯಂಕರ ಹೋರಾಟಕ್ಕೆ ಜಪ್ಪನ ಪ್ಲಾನ್ ಉಳ್ಳೇರು ಆ ಮಲ್ತು ನಾಂಡ ಬೇರೆಗೆ ಈ ರಾಜಕೀಯದಕ್ಕಲು ಅಡ್ಡಕಾರ ದೀಪೇನ ಪಟ್ಕೊಂಡ ಎಂಕ್ಲಿಗೂ ಮಾಹಿತಿ ಎಲ್ಲಿಯ ಮಾಹಿತಿ ಎಂಕ್ಲಿಗೆ ಸಿಕ್ಕೊಂಡು ಒಂದು ಪಂಡ ಒಂದಕ್ಕೆ ಒಂದಿ ಕಾರಣಡು ನಮ್ಮ ರಾಜಕೀಯದಕ್ಕೂ ಅವು ಮಲ್ಲ ಮಲ್ಲ ಮಂಡ್ಯಲು ಏರೊಂದು ಪುದರ್ ಬೈ ಬಟ್ ಎಂಕ್ಲೆ ಗೊತ್ತಿ ಎಲ್ಲಿಯ ಒಂದು ಸಂಶಯ ಎಲ್ಲ ಬೈದನು ಅಂಚದಿಪ್ಪನಾಗ ಫಸ್ಟ್ ಆಫ್ ಆಲ್ ಈ ರಾಜಕೀಯದಕ್ಕೂ ಸರಿ ಅವಡು ಅಕ್ಲು ಸರಿ ಆಪುಜೇರು ಅಕ್ಲಿಗೆ ನಮ್ಮ ಊರುಡು ಬರ್ತದ ಒಂದು ರಾಜಕೀಯ ಕಾರ್ಯಕ್ರಮ ತುಳುಟು ಪಾತಾರೆ ಬರ್ಪುಜಿ ಬೊಕ್ಕ ಮುಕ್ಕಲು ತುಳುಕಿ ಸಪೋರ್ಟ್ ಕರೆಕ್ಟ್ ಅವ್ಲ್ ಕೇನೋಡ ಆಪುಂಡು ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಬಾರಿ ಪೊರ್ಲುದ ಪಾತೆರ ಪಂಡರಿ ಇಂದೇನ ಏರು ಕಮೆಂಟ್ ಮಂತೊಂದುಲ್ಲೇರ್ ಮೂಲು ನೇರವಾದ ಅಕ್ಲು ಒಂಚೂರು ಆರ್ ಪನ್ನ ಪಾತೆರನ ಒಂಚೂರು ನಿಕುಲ್ ಕೇನೋಡ ಆಪುಂಡು ಅಪನಿಕ್ಲೆ ಗೊತ್ತಾಪುಂಡು ಒಂಚೂರು ಪ್ರಜ್ಞಾವಂತಿಕೆ ಅಟ್ ದ ಸೇಮ್ ಟೈಮ್ ತಾಳ್ಮೆ ಪನ್ಪಂಚಿನ ನೇರವಾದ ಬೋರ್ಡು ಎರಡ ಪ್ರಶ್ನೆ ಮನ್ಬಿಡು ಅಕ್ಲೆಡ ಮಾತ್ರ ಪ್ರಶ್ನೆ ಮನ್ಪಡ ಅಟ್ ದ ಸೇಮ್ ಟೈಮ್ ಪ್ರಶ್ನೆ ಮಲ್ತದ ಐಕ್ ಸರಿಯಾಗಿ ನಂಚಿನ ಉತ್ತರ ತಿಕ್ಕುಡು ಪನ್ಪಂಚಿನ ಪಾತೆರ ಎಸ್ ದಿಲ್ರಾಜ್ ಈಗಾಗಲೇ ನಮ್ಮ ಸೋದರ ಬಾರಿ ವಿಶೇಷವಾಗಿ ಬಾರಿ ಪೊರ್ಲುಡು ಬಾತೆ ಎಸ್ ಐಕ ಬೋಡದ ಎರಡಲ ಸುರುತಾದೆ ಅನ್ ಸೊಲ್ಮೆನ್ಸ್ ಅಂತ ಆಂಡ ಇನಿ ದಾದಾತನ್ ಪಂಡ ಕನ್ನಡಡೆ ಪನ್ಪೆ ಕೇನ್ ನಾವು ಕೇಳಬೇಕಾಗುತ್ತೆ ಮುಟ್ಟಬೇಕಾಗುತ್ತೆ ಇವತ್ತು ಅವರೊಂದು ಮಾತು ಹೇಳಿದ್ರು ಜನಪ್ರತಿ ಏನ್ ನಮ್ಮ MLA MP-ಗಳಿದ್ದಾರೆ ಅವರು ಮಾತಾಡ್ತಾ ಇಲ್ಲ ಅಂತ ಹೇಳಿ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ನಾನು ಹೇಳ್ತಾ ಇರೋದು ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಇಲ್ಲ ನಾವು ಧ್ವನಿಯೇ ಎತ್ತಾ ಇಲ್ಲ ಕರೆಕ್ಟ್ ಇವತ್ತು ನಾವು ಧ್ವನಿ ನಮ್ದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವು ಇವತ್ತು ತುಳು ಭಾಷೆ ನಮ್ಮ ಏನು ವೋಟ್ ಬ್ಯಾಂಕ್ಗಳಿದೆ ಆ ವೋಟ್ ಬ್ಯಾಂಕ್ ನಾವು ಇವತ್ತು ತುಳು ಮಾಡಿದ್ರೆ ಖಂಡಿತವಾಗಿ ಎಲ್ಲರೂ ಇಚ್ಛಾಶಕ್ತಿಯು ಬರ್ತದೆ ಎಲ್ಲವೂ ಬರ್ತದೆ ಇವತ್ತು ಏನಾಗಿದೆ ನಾವು ಎಲ್ಲವೂ ತೊಂದರೆ ಇಲ್ಲ ತೊಂದರೆಜ್ಜಿ ಅಂತ ಹೇಳುವ ಮಾತನ್ನು ಅವರು ಎನ್ಕ್ಯಾಶ್ ಮಾಡ್ತಾ ಇದ್ದಾರೆ ಇವತ್ತು ತಾವು ಹೇಳಿದ್ರೆ ಇವತ್ತು ಈಗ ಬರುವಂತ 2021 ಏನ್ ಸೆನ್ಸಸ್ ಇದೆ ಅದ್ರಲ್ಲಿ ನಮ್ಮ ಪಾತ್ರ ಮುಖ್ಯವಾಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ನಾವು ತುಳು ಅಂತೇಳಿ ನಾವು ಮೆನ್ಷನ್ ನಮ್ಮ ಭಾಷೆ ಯಾವ್ದಂತ ಕೇಳಿದ್ರೆ ನಾವು ತುಳು ಅಂತೇಳಿ ಬರಿಬೇಕಾಗ್ತದೆ ಯಾಕಂದ್ರೆ 2 ಕೋಟಿ ಜನ ತುಳು ಮಾತಾಡೋರು ನಮ್ಮಲ್ಲಿದ್ದಾರೆ ಇದು ಒಂದು ನಮ್ಮ ನಾಳಿನ ಯಾವುದು ಆ ರಾಜ್ಯ ಭಾಷೆ ಆಗಿರ್ಬೋದು ಅಥವಾ ನಮ್ಮ 8ನೇ ಪರಿಚಯ ಸೇರಿ ಇದೊಂದು ಒಂದು ಒಳ್ಳೆಯ ಒಂದು ಧ್ವನಿ ಆಗ್ತದೆ ಇದನ್ನ ನಾವು ಮಾಡ್ಬೇಕಾಗಿದೆ ಅದು ತುಳು ಮಾತಾಡೋರು ಯಾರಂತ ಕೇಳಿದ್ರೆ ಜಾತಿ ಲೆಕ್ಕಾಚಾರ ಇಲ್ಲ ಇಲ್ಲಿ ಬಂಟ್ರು ಬಿಲ್ಲವರ್ ಅಂತ ಏನಿಲ್ಲ ಇಲ್ಲಿ ಇರುವಂತವ್ರು ಎಲ್ಲರೂ ತುಳು ಮಾತಾಡೋರು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಮುಸಲ್ಮಾನ್ ನಾವೆಲ್ಲರೂ ಒಂದೇ ಕರೆಕ್ಟ್ ಇದು ಕೇವಲ ತುಳುನಾಡಿಗೆ ಸೀಮಿತ ಅಲ್ಲ ಇಡೀ ವಿಶ್ವವ್ಯಾಪಿ ಇವತ್ತು ತುಳುನಾಡಿನ ಸಂಸ್ಕೃತಿ ಏನಿದೆ ಅದು ಇಲ್ಲಿ ತುಳುನಾಡಿನ ಹುಟ್ಟಿ ಬೆಳೆದವರ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಅದು ಅವರು ಬುದ್ಧಿವಂತರು ಅವರು ಏನು ಬಾರಿ ಒಂದು ಸಾಫ್ಟ್ ಇರುವವರು ಇದೆಲ್ಲವೂ ತುಳುನಾಡಿನ ಒಂದು ಮಣ್ಣಿನ ಗುಣ ಕರೆಕ್ಟ್ ಇವತ್ತು ನಾವು ಈ ಒಂದು ತುಳುನಾಡಿನ ಮಕ್ಕಳಾಗಿ ನಾವು ಒಟ್ಟಾಗ್ಬೇಕು ವಿನ ಜಾತಿ ಧರ್ಮ ಅಂತೇಳಿ ನಾವು ಇವತ್ತೇನು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಬಿಟ್ಟು ನಾವಿವತ್ತು ತುಳುನಾಡಿಗೋಸ್ಕರ ಅಥವಾ ತುಳು ಭಾಷೆಗೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ
ಮುಂದಿನ ದಿವಸಗಳಲ್ಲಿ ನಾವು ಯಾವ ಹಂತ ಬೇಕಾದ್ರೂ ನಾವು ತಲುಪಲಿಕ್ಕೆ ನಾವು ಸಿದ್ಧರಿದೆ. ಯಾಕಂತ ಹೇಳಿದ್ರೆ ನಾವು ಸೆಕೆಂಡ್ ಇನ್ಕಮ್ ಕೊಡುವಂತ ಇವತ್ತು ಕರ್ನಾಟಕ ಮತ್ತು ಮಂಗಳೂರು ಸೆಕೆಂಡ್ ಇನ್ಕಮ್ ಕೊಡುವಂತ ಇವತ್ತು ನಮ್ಮ ಒಂದು ಜಿಲ್ಲೆ. ಇವತ್ತು ನೀವು ವಿಶೇಷ ಇನ್ನೊಂದೇನಂತೇಳಿ ನಮ್ಗೆ ಕೆಲವು ಯಾವಾಗ್ಲೂ ಆಶ್ಚರ್ಯ ಆಗುದು, ಈ ದಕ್ಷಿಣ ಕನ್ನಡ ಅಂತ ಹೇಳುವ ಪದ ಹೇಗೆ ಬಂತು ಅಂತ ಹೇಳಿ ನಂಗೆ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಹೇಗೆ ಅಂತ ಹೇಳಿ ನಮ್ಗೆ ಕೆಲವೊಮ್ಮೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕೂಡ ಅಟ್ಲೀಸ್ಟ್ ತುಳುನಾಡು ಜಿಲ್ಲೆ ಅಂತ ಕೂಡ ನಾವು ಹಾಕೊಳ್ಬಹುದಿತ್ತು ಆ ಸಮಯದಲ್ಲಿ, ಆ ಒಂದು ಇದಿತ್ತು. ಯಾಕಂತ ಹೇಳಿದ್ರೆ ಈಗ ದಕ್ಷಿಣ ಕನ್ನಡ ಹೇಗಾಯ್ತಂತ ನಮ್ಗೆ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಚಿಕ್ಕ ಚಿಕ್ಕ ಬದಲಾವಣೆ ನಾವು ಕೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ನಮ್ಗೆ ಕಮೆಂಟ್ ಗಳನ್ನು ಮಾಡ್ತಾರೆ, ಇದೆಲ್ಲ ಅಗತ್ಯ ಇಲ್ಲ, ಹೀಗೆ ಇರ್ಲಿ, ಮಂಗಳೂರೇ ಇರ್ಲಿ. ಸರಿ, ಎಲ್ಲ ಮಂಗಳೂರು ಇರ್ಲಿ, ಮಂಗಳೂರು ನಮ್ದೇ, ಎಲ್ಲವೂ ನಮ್ದೇ. ಆದ್ರೆ ತುಳುನಾಡು ಅಂತ ಹೇಳಿದ್ರೆ ಇವತ್ತು ಅವರು ಪ್ರಸ್ತಾಪ ಮಾಡಿದ್ರು, ಧರ್ಮಸ್ಥಳದ ಕಾವಂದರ ವಿಷಯದಲ್ಲಿ ಅವರು ಪ್ರಸ್ತಾಪ ಮಾಡಿ ನಾವು ಮೊನ್ನೆ ಅವರ ಬಳಿ ಹೋಗಿದ್ವಿ. ಅವರ ಮಾರ್ಗದರ್ಶನ ಕೇಳ್ಬೇಕಾಗಿತ್ತು, ಆ ಲಿಪಿಯ ಬಗ್ಗೆ ಅವ್ರ ಕೆಲವು ಮಾಹಿತಿಗಳನ್ನು ಕೊಡಬೇಕಿತ್ತು. ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಅವರು ತುಂಬಾ ಹಲವಾರು ಕ್ವಶನ್ ಗಳನ್ನು ಕೇಳಿದ್ರು. ರಾಜ್ಯ ಭಾಷೆ ಹೇಗ್ ಮಾಡ್ಬೇಕು, ಅದನ್ನೇನು, ನಾನು ಯಾರ ಹತ್ರ ಮಾತಾಡ್ಬೇಕು, ಇದೆಲ್ಲ ನಮ್ಗೆ ಒಂದು ಬಾರಿ ಒಂದು ಯಾರು ಯುವಕರು ಹೋಗಿದ್ರು ಮತ್ತೊಮ್ಮೆ ಅವರಿಗೆ ಶಕ್ತಿ ತುಂಬಿದ ಹಾಗೆ. ಮುಂದಿನ ದಿವಸಗಳಲ್ಲಿ ನಾವಂತೂ ಯುವಕರು ಈ ಒಂದು ಅದು ಯಾರೇ ಸಂಘಟನೆ ವಿರೋಧ ಮಾಡ್ಲಿ ಅಥವಾ ಏನೇ ಮಾಡ್ಲಿ, ಬಟ್ ನಾವು ಇದ್ರ ಧ್ವನಿ ಎತ್ತದಂತೂ ಗ್ಯಾರಂಟಿ ಅಂತ ಹೇಳಿ ನಾನು ಬಯಸ್ತೇನೆ. ಓಕೆ ರೈಟ್ ಸರ್, ಥ್ಯಾಂಕ್ ಯು ವೆರಿ ಬ್ಯೂಟಿಫುಲ್ ದಿಲ್ರಾಜ್ ಅವರು. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಅಂಡ್ ಸಚಿನ್ ಪಂಪಲ್ ಅವರು ಕರೆ ಮಾಡಿದ್ದಾರೆ. ಸಚಿನ್ ಪಂಪಲ್ ಅವರು ನಮಸ್ತೆ ಸರ್. ನೋಡಿ, ನಿತಿನ್ ಬಿ ಸಾಲಿಯನ್ ನಮಸ್ತೆ. ನಮ್ಮ ತುಳುನಾಡಿನ ಮಣ್ಣಲ್ಲಿರುವ ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೋಟಿ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದಕ್ಕೇನೆ ಮೀನಾಮೇಷ ಮಾಡ್ತಾ ಇದ್ದಾರೆ ಇವರು ಪ್ರತಿನಿಧಿಗಳು. ಇನ್ನು ನಮ್ಮ ತುಳು ಭಾಷೆಯನ್ನು 8ನೇ ಪರಿಚಯದಕ್ಕೆ ತರ್ತಾರ ಇಲ್ಲೋ ಅಂತ ಒಂದು ಸಂಶಯ ಬಂದಿದೆ. ಮತ್ತೆ ಇನ್ನೊಂದು ನಾನು ಹೇಳ್ತೇನೆ, ನಮ್ಮ ತುಳುನಾಡಿನ ಜನರ ಹತ್ರ ವಿನಂತಿ, ತುಳು, ಕನ್ನಡ, ಹಿಂದಿ, ಇಂಗ್ಲಿಷ್ ಈ 4 ಭಾಷೆಯನ್ನು ನೀವು ಕಡೆಗಣಿಸಬೇಡಿ. ಇದು ನಮ್ಮ ತುಳುವರ ಸರ್ವೋತ್ತಮುಖ ಬೆಳವಣಿಗೆಗೆ ಆಧಾರವಾಗಿದೆ, ಅದು ಇತಿಹಾಸವೇ ಸಾಕ್ಷಿ. ಮತ್ತೆ ಇನ್ನೊಂದು ಏನಂದ್ರೆ, ಈ ನಮ್ದು ಏನು ಭಾಷೆ ಇದೆಯಾ ತುಳು ಭಾಷೆ, ಮತ್ತೆ ಕನ್ನಡ, ಹಿಂದಿ, ಇಂಗ್ಲಿಷ್, ಇದರಿಂದಲೇ ನಾವು ತುಳುವರು ವಿಶ್ವವಿಖ್ಯಾತರಾಗಿದ್ದೇವೆ ಈ 4 ಭಾಷೆಯಿಂದ. ಆಗಿರುವಾಗ ಈ 4 ಭಾಷೆಯನ್ನು ನಾವು ತುಳುವರು ಕಡೆಗಣಿಸಬಾರ್ದು. ಮತ್ತೆ ನಮ್ಮ ಜನಪ್ರತಿನಿಧಿಗಳ ನಾವು ನೋಡಿದ್ದೇವೆ ಇಷ್ಟುವರೆಗೆ ಏನಾಗ್ತಿದೆ ಅಂತ. ಇವರು 8ನೇ ಪರಿಚಯದಕ್ಕೆ ತುಳುವನ್ನು ತರ್ತಾರ ಇಲ್ವೋ ಎಂಬ ಒಂದು ಸಂಶಯ ಈಗಾಗಲೇ ಬಂದಿದೆ. ಈಗ ಗುಜರಾತಿನಿಂದ ಬಂದು ಇಲ್ಲಿ ಆಳ್ತಾ ಇದ್ದಾರೆ ಕೆಲವರು, ಕನ್ನಡದವರನ್ನು ಬಿಡಿ, ಗುಜರಾತಿಂದ ಬಂದು ಇಲ್ಲಿ ಆಳ್ತಾ ಇದ್ದಾರೆ. ನಮ್ದು ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಆಗ್ಲಿ, ನಮ್ದು NMPT ಆಗ್ಲಿ, ನಮ್ದು ಏರ್ಪೋರ್ಟ್ ಆಗ್ಲಿ ಎಲ್ಲ ಹೋಯ್ತು. ಹೆಸರಿಡಕ್ಕೆ ಕೋಟಿ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಹೆಸರಿಡಕ್ಕೆ ಮೀನಮೇಷ ಮಾಡ್ತಾ ಇದ್ದಾರೆ. ಆಗಿರುವಾಗ ಇವರು ತುಳುವನ್ನು ಹೇಗೆ ಮೇಲಕ್ಕೆ ತರ್ತಾರೆ ಅಂತ ಒಂದು ಸಂಶಯವೇ ಬಂದಿದೆ. ರೈಟ್ ಸರ್. ಎಸ್ ಸರ್. ಥ್ಯಾಂಕ್ ಯು ಸಚಿನ್ ಪಂಪೆಲ್ ಅವರ ಮಾತುಗಳು. ಅದೇ ರೀತಿ ಅರುಣ್ ಅವರು ಆಗ್ಲೇ ಹೇಳಿದ್ರು, ಯಾರು ಕೂಡ ವಿರೋಧ ವ್ಯಕ್ತಪಡಿಸಲಿಲ್ಲ ಅನ್ನೋದು. ನೇರವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರು ನೀಲಾವರ ಸುರೇಂದ್ರ ಅಡಿಗ ಅವರು ನೇರವಾಗಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಾಗಬಾರ್ದಾಗಿತ್ತು, ತಪ್ಪು ಅನ್ನುವಂಥದ್ದು. ಏನ್ ಹೇಳ್ತಾರೆ ಸರ್? ಅವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು. ಅಲ್ಲಿ ಆ ಒಂದು ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕನ್ನಡ ಪ್ರಾಧಿಕಾರದ ಒಂದು ಅಧ್ಯಕ್ಷರು ಇದೆ, ಆ ಒಂದು ಇಲಾಖೆ ಇದೆ. ಇಲ್ಲಿ ಏನು ಬದಲಾವಣೆ ಮಾಡುವ ಮೊದಲು ಕೂಡ ಅದೊಂದು ಕಮಿಟಿ ಅಂತ ಇದೆ, ಆ ಕಮಿಟಿಯಲ್ಲಿ ಚರ್ಚೆ ಆಗಿರುತ್ತೆ. ಈಗ ಮೊದಲಿದ್ದ ಬೋರ್ಡ್ ಅವರು ಹೇಳಿದ್ರು ತುಳುದು ಮೊದಲಾಯ್ತು, ತುಳು ಮತ್ತೆ ಸಂಸ್ಕೃತದ ಮೊದಲಾಯ್ತು, ಆ ನಂತರ ನಾವು ಕನ್ನಡ ಮಾಡ್ತೇವೆ ಅಂತೇಳಿ. ಅಲ್ಲಿ ಏನಾಯ್ತು ಅಂದ್ರೆ ಮೊದಲಿನ ಪದವನ್ನು ಮರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಲ್ಲಿ ಮೊದಲ ನಾಮಫಲಕ ಯಾವುದಿತ್ತು ಅದನ್ನು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಆಗಿರ್ಬೇಕಾದ್ರೆ ಅದನ್ನು ಮಾಡುವುದನ್ನು ಬಿಟ್ಟು ಇಲ್ಲಿ ಮಾಡಿದಕ್ಕೆ ಯಾರು ಕೂಡ ವಿರೋಧ ಮಾಡ್ತಿಲ್ಲ. ಅವ್ರ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡ ಕಸಾಬಾದ ಅಧ್ಯಕ್ಷರಾಗಿಂದ ಅವರೊಂದು ಅವರ ಅಭಿಪ್ರಾಯ ಹೇಳಬೇಕಿತ್ತು, ವಿರೋಧ ಮಾಡಬೇಕಿತ್ತು, ಮಾಡಿದ್ದಾರೆ. ಅದು ಬಿಟ್ಟು ಮತ್ತೆ ಯಾರು ಕೂಡ ಸಂಘಟನೆಗಳು ಅಲ್ಲಿ ಪ್ರತಿಭಟನೆ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡಲಿಲ್ಲ. ಇಲ್ಲಿ ಮಂಗಳೂರಲ್ಲೂ ಕೂಡ ಅದರ ವಿರೋಧ ಎಲ್ಲೂ ಮಾಡಲಿಲ್ಲ. ಆ ವಿಷಯವನ್ನು ಇಲ್ಲಿ ಕೂಡ ಪ್ರಸ್ತಾಪ ಮಾಡಿಲ್ಲ ಸರ್. ಓಕೆ ರೈಟ್. ಈಗ ತಾವು ಹೇಳ್ತಾ ಇರುವಂತದ್ದು ಅಲ್ಲಿ ತುಳು ಹಾಕಿದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಕನ್ನಡನೂ ಕೂಡ ಹಾಕ್ಬೇಕಾಗಿತ್ತು ಎಲ್ಲರಿಗೂ ಕೂಡ. ಅದನ್ನೇ ಕನ್ನಡ ನೋಡಿ ಅಲ್ಲಿ ಅವರು ಕೂಡ ನಾವು ಸಮಾಧಾನ ಇದ್ದೇವೆ.
ಇಲ್ಲಿ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಕೂಡ ಅದರ ಪರವಾಗಿ ಕಸಾಬಾ ಅಧ್ಯಕ್ಷರು ಬಿಟ್ರೆ, ಉಡುಪಿ ಕಸಾಬಾ ಅಧ್ಯಕ್ಷರು ಬಿಟ್ರೆ ಬೇರೆ ಎಲ್ಲಿ ಕೂಡ ಅದರ ಬಗ್ಗೆ ಪ್ರತಿಭಟನೆಗಳು ಮಾಡಲಿಲ್ಲ. ಅಧ್ಯಕ್ಷರು ಮಾತಾಡಿದ್ರೆ ಅದೆಲ್ಲರೂ ನೋಡಿ ಹಾಗೆ ಅಲ್ಲ, ಅವರು ಮಾತಾಡಿದ್ರಂತೆಲ್ಲ ಎಲ್ಲರೂ ಮಾತಾಡಿದಾಗೆ ಆಗಿಲ್ಲ. ಹಾಗಾಗಿ ಇಲ್ಲಿ ನಾವು ಏನಾದ್ರು ಮಾತಾಡಿದ, ಈಗ ನೀವು ಕರೆದದಕ್ಕೆ ನಮ್ಗೆ ಈ ವಿಷಯ ಗೊತ್ತಾಗಿ ನಾವು ಮಾತಾಡಿದ್ದು ಬಿಟ್ರೆ ಇಲ್ಲ ನಾವು ಮಾಡ್ಲೇ ಇಲ್ಲ, ಇಲ್ಲಿ ಅದ್ರ ವಿರೋಧ ಮಾಡ್ಲಿಲ್ಲ. ಯಾಕೆಂದ್ರೆ ಅಲ್ಲ ಬರುದಿಲ್ಲ ಅಂತಲ್ಲ, ಅಲ್ಲಲ್ಲ ಬರುದಿಲ್ಲ ಅಂತಲ್ಲ, ಇಲ್ಲಿ ರಾಜ್ಯ ಸರ್ಕಾರದ ಆಡಳಿತ ಭಾಷೆಯನ್ನು ಪರಿಗಣನೆ ತಗೊಂಡಿಲ್ಲ ಅಂದಾಗ ಅದು ಘನ ಸರ್ಕಾರಕ್ಕೆ ಮಾಡಿದ ಅವಮಾನ. ಫ್ಯಾಕ್ಟ್. ಇಲ್ಲಿ ಘನ ಸರ್ಕಾರಕ್ಕೆ ಅವಮಾನ ಮಾಡಿದ್ದು, ಮಾನ್ಯ ಮುಖ್ಯಮಂತ್ರಿಗೆ ಮಾಡಿದಂತ ಅವಮಾನ. ಅದು ಬಿಟ್ರೆ ಸರ್ಕಾರಕ್ಕೆ ಮಾಡಿದಂತ ಅವಮಾನ ಬೇರೆ ಕರಾವಳಿ ಭಾಗದಲ್ಲಿರುವಂತಹ ಬಿಜೆಪಿಯ ಭದ್ರಕೋಟೆ, ಬಿಜೆಪಿ ಕೂಡ ಮಾಡಿದಂತಹ ಅವಮಾನ. ನಾನು ಹೇಳ್ತೇನೆ ಈ ಮಾತು. ಹೌದಾ ಇವ್ರೆ? ನಾನು ಆ ರಾಜಕೀಯಕ್ಕೆ ಯಾರೆಲ್ಲ ಹೇಳ್ತಾ ಇದ್ದಾರೆ 8ನೇ ಪರಿಚ್ಛೇದ ಅನ್ನುವಂಥದ್ದು ರಾಜಕೀಯ ಬೇಕು, ರಾಜಕೀಯ ಇಚ್ಛಾಶಕ್ತಿ ಬೇಕು ಇದಕ್ಕೆ. ರಾಜಕೀಯ ನಾನು ಆಗ್ಲೇ ಹೇಳಿದೆ, ರಾಜಕೀಯ ಇಚ್ಛಾಶಕ್ತಿಗಿಂತ ನಮ್ಮ ಧ್ವನಿ ಇವತ್ತು ಮುಟ್ಲಿಲ್ಲ. ಅದು ಮುಟ್ಟಿಸ್ತೇವೆ ನಾವು, ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮುಟ್ಟುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಆದ್ರೆ ಇವತ್ತು ಹೇಳಿದ್ರು ಅವರು ಕನ್ನಡ ಅಧಿಕೃತ ಭಾಷೆ ಅದನ್ನು ಮಾಡ್ಲೇಬೇಕಿತ್ತು, ಅದು ನಮ್ಗೆ ಅಪಮಾನ ಅಂತೇಳಿ. ಆದ್ರೆ ಇವರು ಕನ್ನಡದ ಬಾವುಟವನ್ನು, ಕರ್ನಾಟಕದ ಬಾವುಟ ಅಂತೇಳಿ ಇವರು ತಿರುಗಾಡ್ತಾ ಇದ್ದಾರಲ್ಲ, ಅದು ಕನ್ನಡ ಪಕ್ಷದ ಬಾವುಟ. ಅದನ್ನು ಇವರು ಹೇಗೆ 1954ರಲ್ಲಿ ಅಲ್ಲ ಕನ್ನಡ ಪಕ್ಷದ್ದು, ಇದು ಅಧಿಕೃತ ಅಲ್ಲ. ಇವರ ಮೇಲೆ ಇವತ್ತು ಕ್ರಿಮಿನಲ್ ದಾಖಲಾಗಬೇಕು. ಇವತ್ತು ಕನ್ನಡ ಧ್ವಜ ಅಂತೇಳಿ ಇವರು ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಹಾರಿಸ್ತಾರೆ. ಇವ್ರ ಮೇಲೆ ಯಾಕೆ ಕೇಸ್ ಆಗ್ಲಿಲ್ಲ ಇಷ್ಟವರೆಗೆ? ಇದು ಕನ್ನಡ ಪಕ್ಷದ ಧ್ವಜ. ಇಲ್ಲ ಸರ್, ಇದು ನೋಡಿ 1956ರಲ್ಲಿ ಕರ್ನಾಟಕ ಏಕೀಕರಣ ಆಗುವ ಸಂದರ್ಭದಲ್ಲಿ ಮೊದಲಿಗೆ ಮಾಡಿದಂತ ಬಾವುಟ. ಇಲ್ಲ ನೀವು ಇವತ್ತು ಕೂಡ ಪಕ್ಷದ ನಾಗರಾಜರದ್ದು ನೋಡಿ, ನೀವು ಯಾವುದೇ ಗೂಗಲಲ್ಲಿ ಹೋಗಿ ನೀವು ಅಂತರ್ಜಾಲದಲ್ಲಿ ಸರ್ಚ್ ಮಾಡಿ, ಅಲ್ಲಿ ಬರೋದು 1956ರಲ್ಲಿ ಕನ್ನಡ ಒಕ್ಕೂಟ ಅಂತ ಏನಾಯ್ತು, ಏಕೀಕರಣ ಆಯ್ತು, ಆಗ ಇದ್ದದ್ದು ಹೌದು ಬಾವುಟ, ಇದು ಕರ್ನಾಟಕದ ಬಾವುಟ ಅಂತ ಇತ್ತು. ಆಮೇಲೆ ಅದನ್ನು ವ್ಯಕ್ತಿಗಳು ಅವರವರ ಇದಕ್ಕೆ ಇದನ್ನು ಮಾಡಿಕೊಂಡು ಇದು ಮಾಡಿದ್ರು, ಯಾವ್ದು ಅವರ ಬಾವುಟ ಮಾಡ್ಕೊಂಡ್ರು, ಅವರ ಮುಖ ಸಿಂಬಲ್ ಹಾಕೊಂಡು ಚಿತ್ರ ಹಾಕೊಂಡು ಮಾಡ್ಕೊಂಡ್ರು. ಆದ್ರೆ ಘನ ಸರ್ಕಾರದಲ್ಲಿ ಇವತ್ತು ಕೂಡ ಹಸಿರು, ಇದು ಕೆಂಪು ಮತ್ತು ಹಳದಿ ಕನ್ನಡ ಬಾವುಟ ಅಂತ ಇದೆ. ಅಲ್ಲೇನೋ ಅವ್ರು ತಪ್ಪಿದ್ದಾರೆ. ಓಕೆ, ರೈಟ್ ರೈಟ್ ರೈಟ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಮೇಡಮ್. ಇಲ್ಲ ಪುದರ್ ದಾದೆ ಗೊತ್ತೇನೆ ಯಾನ್ ಜಯಂತಿ ದಾಮೋದರ್ ಯಾನ್ ಏಪಲ್ಲ ತುಳುಟೆ ಬಾತೇರು ಯಾನ್ ತುಳುವೇದಿ ಏನ್ ಕನ್ನಡ ಬಾತಂಡಲ ಯಾನ್ ವೈಟ್ಲ ಬಾತೇರು ನಮ್ಮ ಟಿವಿ ಬಾತೇರು ಯಾನ್ ದಯ ಗೊತ್ತಂಡೆ ಎಂಕ್ಲೆ ಪುಟುನಗನ ಎಂಕಲ್ನ ಅಪ್ಪೆಮ್ಮೆ ಕಲ್ಪದಿನ್ ತುಳುವೆ ಅಂಡ ಯಾನ್ ದಾದ ಅಂತೀನಿ ಗೊತ್ತಂಡೆ ನಮ್ಮ ಮೂಲ ತುಳುವೆ ರಾದ ತುಳು ಬಾಕಿ ದಕ್ಲೆ ನಮ್ಮ ಮಾತ ಮರ್ಯಾದೆ ಕೊರ್ಪವ ದೇಶ ದಾಖಲು ಬತ್ತಂಡಲ್ಲ ಸುರು ಮರ್ಯಾದೆ ಕೊರ್ಪಿ ನಮ್ಮನೆ ಮುಲ್ತಾಕುಲಿ ತುಳುನಾಡು ದಾಖಲು ನಮ್ಮ ಅಲ್ಪ ಪೋಯಾಡಂಡತೆ ಸಾದಿ ದತ್ತಂಡಲ್ಲ ಪನ್ಪುಜೇರು ಬ್ಯಾಂಗ್ಳೂರ್ ಆಡು ಬೊಂಬೈ ಆಡು ಈ ಮೇಲೆ ದಾಪೆಟ ಆಡ ಕೇಂಡ ಆಯನ ಭಾಷೆಯನ್ನು ಬಿಡ್ತು ಕೊರ್ಪುಜಿ ನಮ್ಮ ನಿಜವಾದ ಭಾಷೆಲಿಗೆ ಬತ್ತೇರಡಲ್ಲ ನಮ್ಮ ಮಕ್ಕಳ ಕನ್ನಡ ಒಡ್ಲ ಪನ್ಪ ಈಚೆಯಿಂದ ಆಚೆ ಹೋಗಿ ಇಂದು ನಮ್ಮ ತುಳುಕಿತ್ತಿನಂಚಿನ ತುಳುವೆ ನಮ್ಮ ತುಳು ತಾಕಲೇಗಲ ಮರ್ಯಾದಿಲಂಡು ನಮ್ಮ ಪ್ರತಿ ಒಂಜಿಲ ತುಳುನಾಡದ ಒವ್ವೆ ಆವಾಡು ನಮ್ಮ ತುಳುಟೆ ಬಾತೇನು ಒಂಜಿ ದೈವದ ಸಾನುಡು ಉಲ್ಲ ನಮ್ಮ ಅಪ್ಪ ಕನ್ನಡ ಬಾತೇರು ನಮ್ಮ ತುಳುವೆ ಬಾತೇನು ಅಂದ ಕನ್ನಡದ ಬೋರ್ಡು ಬಚ್ಚಿನಕ್ಲೆಗ್ ವಾವೂರುಂದು ಬನ್ನಾಗ ಅವು ಪ್ರಶ್ನೆ ಬೇತೆ ಎನ್ನ ಲೆಕ್ಕೋಡು ಅಂಡ ನಮ್ಮ ತುಳುನುಂಡತೆ ನಮ್ಮ ಕುಲೆ ಉಂಡತೆ ಇಲ್ಲ ಕನ್ನಡ ಬಾತೇರು ನುರ್ಲೇರು ಇಂಗ್ಲಿಷ್ ಬಾತೇರು ನುರ್ಲೇರು ನಮ್ಮ ಜೋಕುಲ್ಡ ಯಾ ಮನ್ಪಿನ ಗೊತ್ತಾನೆ ನಮ್ಮ ಜೋಕುಲ್ಡ ನಮ್ಮ ತುಳುಟೆ ಬಾತೇರು ನಮ್ಮ ಪುಟುದಿನೇರಿಗೆ ತುಳು ನಮ್ಮ ಅಪ್ಪೆಮ್ಮೆ ಎನ್ನ ಅಪ್ಪೆಮ್ಮೆ ತುಳುವೇರು ಸರಿ ಯಾನ್ ತುಳುಟೆ ಬಾತೇರೋಡು ಎನ್ನ ಜೋಕುಲ್ಡಂಡತೆ ಕೆಲವೇರು ನಮ್ಮ ಕುಲ್ಲಲ್ಲೇ ಇಲ್ಲ ಕನ್ನಡ ಬಾತೇರು ಯಾ ಮನ್ಪಿನಿ ನಮ್ಮ ಕುಲ್ಲ ನಮ್ಮ ಜೋಕುಲಿಗೆ ತುಳು ಕಲ್ಪಾವಡು ತುಂಬ ಕನ್ನಡ ಶಾಲೆಡ್ ಕಲ್ಪಾವೇರು ಇಂಗ್ಲಿಷ್ ಶಾಲೆಡ್ ಕಲ್ಪಾವೇರು ಹಿಂದಿ ಶಾಲೆಡ್ ಕಲ್ಪಾವೇರು ತುಳು ಇಲ್ಲಡೆ ಕಲ್ಪಾವನತೆ ಕೊಂಕಣೇರ್ನ ಭಾಷೆ ಕಲ್ಪಾವೇರು ಮುಸ್ಲಿಂ ದಾಖಲೆ ಸರಿ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಜಯಂತಿ ದಾಮೋದರ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಸ್ ಇದು ಅವರ ಮಾತು.
ಮಾತುಗಳು. ಎಸ್, ಅದೇ ರೀತಿ ಅನೇಕ ಕಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ, ಅನೇಕ ಕರೆಗಳು ಕೂಡ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು, ತುಳು ಬಜ್ ಅನ್ನುವಂಥವ್ರು ಒಳ್ಳೆಯ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ, ಆಗದಿಂದಾಗಲೇ ಕಮೆಂಟ್ಸ್ ಗಳು ಬರ್ತಾನೆ ಇದೆ. ನೇರವಾಗಿ ನನ್ನ ಟೆಕ್ನಿಕಲ್ ಟೀಮ್ಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ಈ ತುಳು ಬಜ್ ಅವರ ಮಿನಿ ನಂಬರ್ ಒಂದು ವೇಳೆ ಹಾಕಿದ್ರೆ ದಯಮಾಡಿ ಅವರಿಗೊಂದು ಕರೆ ಮಾಡಬೇಕು, ಅವರ ಒಂದು ಕರೆ ಕಲೆಕ್ಟ್ ಮಾಡಬೇಕು, ಕರೆ ಕನೆಕ್ಟ್ ಮಾಡಿ ನನ್ನ ಜೊತೆ ಮಾತಾಡಬೇಕಾಗಿತ್ತು. ಯಾಕಂದ್ರೆ ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಅಗಾಧವಾಗಿರುವಂತಹ ಜ್ಞಾನ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ, ತಾವುಗಳು ಏನ್ ಕೊಟ್ಟಿದ್ರೆ ಈ ಚಾನಲ್ ತುಳುವಿಗೆ ಏನ್ ಕೊಟ್ಟಿದೆ ಅಥವಾ ಏನಾಗಿದೆ, ಏನ್ ಮಾಡ್ತಾ ಇದ್ರೆ ತಾವುಗಳು ಕೇಳ್ತಾ ಇದ್ದಾರೆ. ಸೊ ನಂಗೆ ಮಾತಾಡ್ಬೇಕು ಇಂಕ ಕ್ಲೇಡ ಪಾತೆರಡು ನಂಬರ್ ಎತ್ತಿನ ದಯಮಂತ ಪಾಡ್ಲೆ ಪಾತೆರ್ಗ ದಾದ ವಿಚಾರ ನಿಕಲ ಐಡಿಯಾ ದಾದುಂಡು ತುಳುನು 8ನೇ ಪರೀಕ್ಷೆದಾಗ ಸೇರ್ಪಡೋಣ ದಾದ ಮಲ್ಪೊಡು ಏರ್ನ ಇಚ್ಛಾಶಕ್ತಿ ಕೊರತೆ ಉಂಟು ನಮ್ಮ ದಾದ ಮಲ್ಪೊಡು. ಎಸ್, ಆಬ್ವಿಯಸ್ಲಿ ಯು ಕ್ಯಾನ್ ವೆಲ್ಕಮ್ ತುಳು ಬಜ್ ಅಕ್ಲೆಗ್ ಕಾಲ್ ಮನ್ ಪೋಯಿಂಕುಲು ನಿಕಲ ಐಡಿಯತ್ನ ಶೇರ್ ಮನ್ ಪೋಲಿ ಪಾತಿರೋಲಿ ದಾದ ಮನ್ಪುಡು ತುಳುನು ಮಲ್ಲ ಮಟ್ಟದ ಸ್ಥಾನಮಾನ ಗೆಂಚ ಕನೋಲಿ ಪಂದ್. ಸೊ ಅವೇನ್ ಬಿಡ್ದು ಎಡ್ಡೆಡ್ ಪಾತ್ರ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ಸ್ ಮಾತಾಡು ನಕ್ಲೆಗ್. ಎಸ್, ದಿಲ್ ರಾಜ್ ಆಳ್ವ ಒಂದು ಮಾತನ್ನ ಹೇಳಿದ್ರು ಅರುಣ್ ಅವರು, ಕರ್ನಾಟಕ ಸರ್ಕಾರದ ಒಂದು ಘನ ಸರ್ಕಾರದ ಒಂದು ಭಾಷೆ, ನಮ್ಮ ರಾಜ್ಯ ಭಾಷೆ, ಇದನ್ನ ಅಲ್ಲಿ ಉಲ್ಲೇಖ ಮಾಡದಿರುವುದು ತಪ್ಪು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಇಲ್ಲ, ಇದು ಈಗ ಉಲ್ಲೇಖ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ, 2 ದಿವಸದಲ್ಲಿ ಅದು ಬೋರ್ಡ್ ಏನೋ ರೆಡಿ ಆಗಿ ಬರ್ತಾರೆ, ಉಲ್ಲೇಖ ಮಾಡ್ತಾರೆ. ನಾವು ಹಾಗಾಗಿ ಒಂದ್ಸಲ ಅವರಿಗೆ ಕೋಪ ಬಂದಿದೆ. ಕೋಪ ಬರಬಾರ್ದು ಅವ್ರು, ಯಾಕಂತ ಹೇಳಿದ್ರೆ ನಾನು ಅದನ್ನ ಹೇಳ್ತೇನೆ, ನಾವು ಅವಾಗಾದ್ರೆ 70 ವರ್ಷದಿಂದ ಇಷ್ಟೆಲ್ಲ ನಾವು ಮಾಡ್ಕೊಂಡು ಇವತ್ತು ಯಾರೇ ಅದು ಯಾರು ನಿಮ್ಮ ಈಗಿನ ಮುಖ್ಯಮಂತ್ರಿ ಆಗಿರುವ ಹಿಂದಿನ ಬಂದಂತ ಮುಖ್ಯಮಂತ್ರಿ ಆಗಿ ನಮ್ಮವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರ ಕೊಡುಗೆ ಏನು ಅಂತ ಹೇಳಿದ್ರೆ ನಾವು ಕೇಳ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಹೋರಾಟ ಅಥವಾ ಏನ್ ನಮ್ಗೆ ಇಷ್ಟುವರೆಗೆ ನಾವು ಎಷ್ಟೋ ಸಾಹಿತಿಗಳು, ಅದು ಕಯ್ಯಾರ ಕಿನ್ನರಯ್ಯ ಆಗಿರ್ಬೋದು, ವಿವೇಕರಯ್ಯ, ತುಂಬಾ ಜನ ಅದರ ಬಗ್ಗೆ ಧ್ವನಿಗಳನ್ನ ಎತ್ತಿದ್ರು, ಯಾರು ಅದಕ್ಕೆ ಸ್ಪಂದನೆಯನ್ನು ಕೊಡ್ಲಿಲ್ಲ. ಸೊ ಆ ಮಾತೇ ಇಲ್ಲ ಇಲ್ಲಿ ಮುಖ್ಯವಾಗಿ ಆಗ್ತಾ ಇರೋದು ಏನಂತ ಹೇಳಿದ್ರೆ, ಇವತ್ತು ನಮ್ಮ ಕನ್ನಡ ಭಾಷೆಗೆ ನಮ್ಮ ತುಳುನಾಡಿನ ಒಂದು ಏನು ಆ ಕಲೆ ಆಗಿ ನಮ್ಮ ಯಕ್ಷಗಾನ ಆಗಿರ್ಬೋದು ಅದರ ಕೊಡುಗೆ, ಇವತ್ತು ಕನ್ನಡ ಉಳಿಲಿಕ್ಕೆ ತುಳುನಾಡಿನ ಒಂದು ಕೊಡುಗೆ ವಿಶೇಷ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಕನ್ನಡ ಪರ ಸಂಘಟನೆಗಳು ಯಾರಿದ್ದಾರೆ ಅವರು ಇದಕ್ಕೆ ನಮ್ಗೆ ಧ್ವನಿ ಆಗ್ಬೇಕು. ಇವತ್ತು ನಾವು ನಿಮ್ಮ ಭಾಷೆ ಅದು ತಮಿಳುನಾಡು ಅಥವಾ ಆಂಧ್ರದ ಏನು ಭಾಷಿಕರ ಏನು ಆ ಒಂದು ಸಮಯದಲ್ಲಿ ಆಕ್ರಮಣದ ಸಮಯದಲ್ಲಿ ಇವತ್ತು ಭಾಷೆ ಉಳಿದಿದೆ ಅಂತ ಹೇಳಿದ್ರೆ ಅದು ನಮ್ಮ ಯಕ್ಷಗಾನದಿಂದ ಅಥವಾ ನಮ್ಮ ಸಾಹಿತಿಗಳಿಂದ. ಸೊ ನಾನು ಹೇಳ್ತಾ ಇರೋದು, ಈಗ ಒಂದು ಒಳ್ಳೆಯ ಒಂದು ನಿಮ್ಗೆ ಒಂದು ಸಮಯ, ನೀವು ತುಳುನಾಡಿನ ಭಾಷೆಗೆ ಅಥವಾ ನಮ್ಮ ಸೋದರ ಭಾಷೆಗೆ, ನೀವು ಕನ್ನಡದವರು ಏನು ಹೇಳ್ತಾ ಇದ್ರಿ, ನೀವು ಸೋದರ ಅಂತ ಹೇಳಿ, ಅದಕ್ಕೆ ನೀವು ಧ್ವನಿಯಾಗಿ ನೀವು ಕೂಡ ಸಂಘಟನೆಯವರು ಇಲ್ಲಿಯ ಕನ್ನಡ ಪರ ಸಂಘಟನೆ ಯಾರಿದ್ದಾರೆ ನಮ್ಗೆ ಧ್ವನಿ ಆಗಿ ಅಲ್ವಾ? ಧ್ವನಿ ಆಗಿದ್ದೇವಲ್ಲ, ನೀವು ಕೇಳಿದ ಮೇಲಲ್ಲ, ಮೊದಲಿನ ಧ್ವನಿ ಆಗ್ತಿದೆ ಈ ತುಳುನಾಡಿನ ವಿಷಯದಲ್ಲಿ. ತುಳುನಾಡಿನ ವಿಷಯದಲ್ಲಿ, ಹೋರಾಟದ ವಿಷಯದಲ್ಲಿ ನಾವು ಭಾಗಿಯಾಗಿದ್ದೇವಲ್ಲ. ಕನ್ನಡ ಪರ ಸಂಘಟನೆ ನೋಡಿ, ಮೊದಲು ಇಲ್ಲಿ ಸ್ಟಾರ್ಟ್ ಆದದ್ದು ನೇತ್ರಾವತಿ ಹೋರಾಟ ಬಂತು, ಅದರಲ್ಲಿ ನಾವು ಎಷ್ಟು ಸಕ್ರಿಯವಾಗಿದ್ದೇವೆ. ತುಳುನಾಡಿನಲ್ಲಿ ಇದ್ದೇವೆ, ತುಳುನಾಡಿಗೋಸ್ಕರ ನಾವು ಇಲ್ಲೇ ಇದ್ದೇವೆ, ಇಲ್ಲಿ ಅನ್ನ ತಿಂತಾ ಇದ್ದೇವೆ, ಇಲ್ಲಿ ದುಡಿತಾ ಇದ್ದೇವೆ, ಇಲ್ಲಿ ನೆಲಕ್ಕೆ ಮರ್ಯಾದೆ ಕೊಡ್ತಾ ಇದ್ದೇವೆ. ಗೌರವ ಕೊಡ್ಲಿಕ್ಕೋಸ್ಕರ ನಾವು ನೇತ್ರಾವತಿ ವಿಷಯ ದೊಡ್ಡ ಹೋರಾಟ ಆಯ್ತು. ಆ ಹೋರಾಟದಲ್ಲಿ ನಾವು ದೊಡ್ಡ ಹೋರಾಟ ಮಾಡಿದ್ರು ಕೂಡ ರಾಜಕೀಯಗಳು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಇವತ್ತು ಕೂಡ ನಡೀತಾ ಇರೋದು ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಅದು ಎತ್ತಿನ ಹೊಳೆ ಯೋಜನೆ ಆಗ್ತಾ ಇರೋದು. ಇವತ್ತು ಕೂಡ ತುಳುನಾಡಿನ ತುಳು ಭಾಷೆಯನ್ನು ಲಿಪಿಯನ್ನು 8ನೇ ಪರಿಚಯಕ್ಕೆ ಸೇರಿಸಬೇಕಾಗಿರುವುದು ನಮ್ಮ ಹೋರಾಟ ಇದೆ. ಆದ್ರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಇಲ್ಲದ ಕೊರತೆಯಿಂದಾಗಿ ನೆಲಗುಂದಿಗೆ ಬಿದ್ದಿದೆ. ಬಿಟ್ರೆ ನಾವೆಲ್ಲಿ ಕೂಡ ಈಗ ನಮಗೆ ನಾನೊಬ್ಬ ಚಾಲಕನಾಗಿ ಹೇಳ್ತೇನೆ, ನನಗೆ ಪ್ರಯಾಣಿಕರು ಬರುವುದು ಯಾವುದು, ಬಂದಾಗ ಮಾತಾಡುದು ಯಾವುದು, ವ್ಯವಹಾರ ಮಾಡ್ತೀರಾ? ನಾವು ಎಲ್ಲಿದ್ದೇವೆ, ಯಾವ ಜಾಗದಲ್ಲಿದ್ದೇವೆ, ಆ ಜಾಗದ ಭಾಷೆ, ನೆಲ, ಜಲದ ವಿಷಯದಲ್ಲಿ ನಾವು ಪ್ರತಿಯೊಬ್ಬ ನಾಗರಿಕ ಅದನ್ನು ಕೂಡ ಗೌರವ ಕೊಡ್ಲೇಬೇಕು. ಓಕೆ, ರೈಟ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಪ್ರತೀಕ್ ಪೊನ್ನಣ ಅಂತ, ನಿಮ್ದು ಫೇಸ್ಬುಕ್ ಅಲ್ಲಿ ಲೈವ್ ನೋಡಿ ನಾನು ಕೊಡಗು ಜಿಲ್ಲೆಯಿಂದ ಮಾಡ್ತಾ ಇದ್ದೀನಿ. ನಮಸ್ತೆ. ನಾನೊಬ್ಬ ಕೊಡವ ಭಾಷಿಗ. ಇವಾಗ ನಾನು ನಿಮ್ಮ ಲೈವ್ ನೋಡಿ ನಮ್ಮ ಸಹೋದರ ಭಾಷೆ ಆಗಿರುವಂತ ತುಳು ಭಾಷೆಯ ಒಂದು ಲಿಪಿಯನ್ನು ನೋಡಿ ಬಹಳ ಸಂತೋಷ ಆಯ್ತು. ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಮಗೆ ಈ ತುಳು ಭಾಷೆಗೆ 2000 ವರ್ಷದ ಇತಿಹಾಸ ಇದ್ದು ಅದಕ್ಕೆ ಒಂದು ಲಿಪಿ ಕೂಡ ಇದ್ರು ಇವತ್ತು ಜನ ಅದನ್ನ ಬಳಸ್ತಿದ್ದಾರೆ ಅಂದ್ರೆ ನಾವು ಖುಷಿ ಪಡ್ಬೇಕು ಕರ್ನಾಟಕದ ಜನ.
ನಮಗೆ ನಿಜವಾಗ್ಲೂ ನಾವು ಕೊಡವ ಭಾಷಿಕರಿಗೆ, ಕೊಡವ ಜನಾಂಗದವರಿಗೆ ತುಳುವರು ನಮ್ಗೊಂದು ಸ್ಫೂರ್ತಿಯಾಗಿದ್ದಾರೆ ಇವತ್ತು. ಹೇಗೆ ನಾವು ನಮ್ಮ ಭಾಷೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಕೆಲವು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೊಡವ ಮತ್ತೆ ತುಳು ಭಾಷೆಯನ್ನ ಮೂಲೆ ಗುಂಪು ಮಾಡುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇದು ಒಂದು ನೋವಿನ ಸಂಕೇತ ಸರ್. ಇದು ನಮ್ಮನ್ನು ತುಂಬಾ ನೋವು ತರುತ್ತೆ ನಮ್ಗೆ. ಯಾರು ಮೂಲೆ ಗುಂಪು ಮಾಡುವಂತ ವಿಚಾರದಲ್ಲಿದ್ದಾರೆ ತಾವು ಹೇಳಿದ್ರಿ? ನಾವು ಇಲ್ಲಿ ಕನ್ನಡ ಪರ ಹೋರಾಟಗಾರರು ಕೊಡವ ಭಾಷೆಗೂ ಮತ್ತೆ ತುಳು ಭಾಷೆಗೂ ರಾಜ್ಯ ಭಾಷೆಯ ಸ್ಥಾನಮಾನ ನೀಡಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಎಷ್ಟೇ ಮನವಿಗಳನ್ನು ಕೊಟ್ಟರು ಕೂಡ ಇದಕ್ಕೆ ಸ್ಪಂದನೆ ಮಾಡದೇ ಇರುವಂತದ್ದು ನಮಗೆ ನೋವು ತಂದಿದೆ. ಕನ್ನಡ ಪರ ಹೋರಾಟಗಾರರು ಅವ್ರು ಬೆಂಬಲ ಕೊಡೋದಿಲ್ಲಲ್ಲ ಸರ್. ಸರಿ, ಇದಕ್ಕೊಂದು ಪೂರಕವಾಗಿ ನಾವು ಮಾತಾಡ್ತೀನಿ. ನವೆಂಬರ್ 1ನೇ ತಾರೀಕು ಎಲ್ಲಾ ಕಡೆ ನಮ್ಮ ರಾಜ್ಯದಂತ ಕನ್ನಡ ರಾಜ್ಯೋತ್ಸವ ಆಚರಣೆ ಆಗುತ್ತೆ. ಆಚರಣೆ ಆಗುತ್ತೆ. ಇಲ್ಲಿ ಟೌನ್ ಹಾಲ್ನಲ್ಲಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು, ಕನ್ನಡ ಪ್ರಾಧಿಕಾರದ ಘನ ಸರ್ಕಾರದ ಒಬ್ಬ ಅಧ್ಯಕ್ಷರು ಇಲ್ಲಿ ಪಂಚಭಾಷೆಗಳ ಕವಿಗೋಷ್ಠಿ ಮಾಡ್ತಾರೆ. ಪ್ರತಿ ವರ್ಷ ಮಾಡ್ತಾರೆ. ಅಲ್ಲಿ ಕೊಡವಿಗೆ ಅವಕಾಶ ಇದೆ. ತುಳು ಲಿಪಿ ತುಳು ಕವಿ ವಚನಕ್ಕೆ ಅವಕಾಶ ಇದೆ. ಬ್ಯಾರಿ ಭಾಷೆಗೆ ಅವಕಾಶ ಇದೆ. ಎಲ್ಲಿ ಕನ್ನಡ ಪರ ಸಂಘಟನೆಗಳು ತುಳುವಿಗೆ ಪ್ರಯತ್ನ ಪಟ್ಟಿದ್ದಾರೆ? ಅಲ್ಲ, ಬೆಂಗಳೂರಲ್ಲಿ ಮಾಡಿ ಅದನ್ನ ಈಗ ತುಳುನಾಡು ಇರೋದು ಕೂಡ ಕರ್ನಾಟಕದಲ್ಲಿ ಅಲ್ಲ. ಹಾಗಾದ್ರೆ ಕರ್ನಾಟಕದ ತುಳುನಾಡಿನವರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇಲ್ವಾ? ಅಲ್ಲಿ ದುಡಿತಾ ಇಲ್ವಾ? ಅಲ್ಲಿ ಸಂಘಟನೆ ಮಾಡ್ಕೊಂಡಿಲ್ವಾ? ಅಲ್ಲಿ ಕವಿಗೋಷ್ಠಿ ಆಗೋದಿಲ್ವಾ? ನಮ್ಮ ತುಳುನಾಡಿನ ಇಲ್ಲಿಯ ಸಂಸ್ಕೃತಿ ಬಿಂಬಿಸುವಂತ ಕಾರ್ಯಕ್ರಮಗಳು ನಾವು ಬೆಂಗಳೂರಲ್ಲಿ ಮಾಡೋದಿಲ್ವಾ? ಆಗ್ತಾ ಇದೆ. ನೀವು ಯಾವುದೇ ಮಾಧ್ಯಮದಲ್ಲಿ ಕೇಳ್ಕೊಳ್ಳಿ, ಇಲ್ಲಿ ತುಳುನಾಡಿನಲ್ಲಿದ್ದಂತ ನಮ್ಮ ಜನರು ಅಲ್ಲಿ ಹೋಗಿ ಕನ್ನಡ ಸಂಘಟನೆಯವರಲ್ಲ, ನೀವ್ ಹೇಳಿದ್ರಲ್ಲ ಅಲ್ಲಿ ಅವಕಾಶ ಕೊಡುದಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ. ಇಲ್ಲಿ ಮತ್ತೆ ಹೇಳುದು ಯಾರು ವಿರೋಧ ಮಾಡಿದ್ದಾರೆ ಇವರಿಗೆ? ನಾವು ತುಳುನಾಡಿನವರಿಗೆ, ತುಳು ವಿಷಯದಲ್ಲಿ ಎಲ್ಲಿ ವಿರೋಧ ಮಾಡಿದ್ದೇವೆ? ವಿರೋಧ ಎಲ್ಲಿ ಮಾಡ್ತೇವೆ? ನಾವು ಮೊದಲೇ ಹೇಳಿದ್ದೇನೆ ಸರ್, ನಾವು ತುಳುವ, ಕೊಂಕಣಿ, ಕೊಡವ, ಬ್ಯಾರಿ ನಮ್ಮ ಕನ್ನಡ ನಾಡಿನ ಉಪಭಾಷೆಗಳು. ಅದಕ್ಕೆ ನಾವು ವಿರೋಧ ಮಾಡ್ಲಿಲ್ಲ ಅಂತ ಹೇಳಿದೇವಲ್ಲ. ಎಲ್ಲೂ ಮಾಡ್ಲಿಲ್ಲಲ್ಲ, ಮತ್ತೆ ನಾವು ಎಲ್ಲಿ ವಿರೋಧ ಮಾಡಿದ? ಅವ್ರು ಹೇಳ್ತಾರಲ್ಲ ಸತ್ಯ ಇದೆ. ಹೇಗೆ ವಿರೋಧ ಮಾಡಿದ್ರಿ ದಿಲ್ರಾಜ್ ಅವರು? ನೀವು ಇಲ್ಲಿದ್ದೀರಲ್ಲ. ಅವ್ರು ಯಾರು ನನ್ನ ಮಿತ್ರರು ಫೋನ್ ಮಾಡಿ ಅವ್ರ ಬಗ್ಗೆ ನಾನು ತುಂಬಾ ತಿಳ್ಕೊಂಡಿದ್ದೇನೆ. ಇವತ್ತು ಕೊಡವ ಭಾಷೆಗೆ ಮತ್ತು ಅಲ್ಲಿ ಏನು ಸಂಸ್ಕೃತಿ ಉಳಿಸ್ಲಿಕ್ಕೆ ಭಾರಿ ಒಂದು ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ನನ್ನ ತಿಳುವಳಿಕೆ ಪ್ರಕಾರ ಅವರೇ ಆಗಿರ್ಬೇಕು. ಅಲ್ಲಿ ಕೊಡಗು ಇವತ್ತು ಆ ಭಾಷೆಯನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದೆ. ಕೊಡವ ಭಾಷೆ ಯಾಕೆ ಹೇಳ್ತೇನೆ, ಅಲ್ಲಿ ಆದಂತ ಮಲಯಾಳಂ ಇವತ್ತು ಕೇರಳದಿಂದ ಬಂದು ಅಲ್ಲಿ ಆದಂತ ಉದ್ಯಮಿ ಅದಾಗಿರ್ಬೋದು ಅಥವಾ ಕನ್ನಡ ಆಗಿರ್ಬೋದು, ಇವು ಎಲ್ಲವನ್ನು ಏನು ಈಗ ವ್ಯಾವಹಾರಿಕವಾಗಿ ನಾವು ಬಳಸಿ ಕನ್ನಡ ಮತ್ತು ಏನು ಮಲಯಾಳಂ ಅಥವಾ ಬೇರೆ ಭಾಷೆಯನ್ನು, ಈ ಕೊಡವ ಭಾಷೆಯನ್ನು ಸಂಪೂರ್ಣವಾಗಿ ನಾಶದ ಹಂತದಲ್ಲಿದೆ. ಅದು ಖಾಲಿ ನಾನು ಅದನ್ನ ಹೇಳ್ತೇವೆ, ಕೊಡವ ಭಾಷೆ ಮಾತ್ರ ಅಲ್ಲ, ಕೊಡವ ಸಂಸ್ಕೃತಿ ಕೂಡ ಇವತ್ತು ನಾಶದ ಒಂದು ಥ್ರೆಟ್. ಯಾಕಂತ ಹೇಳಿದ್ರೆ ಅವರು ಹೇಳಿರುವಂತದ್ದು, ಈಗ ಅವರು ನಮ್ಮ ಏನು ತುಳುನಾಡಿನ ಹೋರಾಟ ಆಗಿರ್ಬೋದು, ನಮ್ಮ ತುಳುನಾಡಿನ ಯುವಕರು ಇವತ್ತು ಯಾವ ರೀತಿ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಅದು ಅವರಿಗೆ ಸ್ಫೂರ್ತಿ ಅಂತ ಅವರು ಹೇಳಿದ್ರು. ಖಂಡಿತವಾಗಿ ಸತ್ಯ. ಯಾಕಂತ ಹೇಳಿದ್ರೆ ಅದೊಂದು ನಮ್ಮ ಇವತ್ತು ಏನು ಇಡೀ ರಾಷ್ಟ್ರ ನಮ್ದೇನಾಗಿದೆ, ಹಲವು ಭಾಷೆ, ಹಲವು ಸಂಸ್ಕೃತಿಗಳ ಒಂದು ನಾಡು. ಇವತ್ತು ಈ ಭಾಷೆ ಅಥವಾ ಈ ಸಂಸ್ಕೃತಿ ನಾಶ ಆದ್ರೆ ಇದು ಇಡೀ ನಮ್ಮ ದೇಶಕ್ಕೆ ಆಗುವಂತ ಒಂದು ಪೆಟ್ಟು. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಭಾಷೆಯ ಒಂದು ವೈವಿಧ್ಯತೆ ಏನಿದೆ ಅದು ನಾವು ಉಳಿಸ್ಕೊಳ್ಬೇಕು. ಅದಕ್ಕೆ ನಾನು ನನ್ನ ಏನು ನಮ್ಮ ಜನಪ್ರತಿನಿಧಿ ಅಥವಾ ಯಾರೇ ಸರ್ಕಾರ ಅವರ ಹತ್ರ ನನ್ನ ಮನವಿ ಏನಂತ ಹೇಳಿದ್ರೆ, ನೀವು ಆದಷ್ಟು ತುಳುವಿನ ಬಗ್ಗೆ, ತುಳು ಏನು ನಿಮ್ಮ ಏನು ಸೆಷನ್ಗಳಾಗ್ತದೆ ಅಲ್ಲಿ ನೀವು ಧ್ವನಿಗಳನ್ನ ಎತ್ತಿ ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡಿ. ನೀವು ಅಲ್ಲಿ ಹೋಗಿ ಸುಮ್ಮನೆ ಅದೇನು ನಮ್ಮ ಈ ಬಿಸುವಿನ ಸಂದರ್ಭದಲ್ಲಿ ನೀವು ನಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ನೀವು ಟ್ವೀಟ್ ಮಾಡೋದಲ್ಲ. ಅದು ನಮಗೂ ಗೊತ್ತಿದೆ, ನೀವು ಏನ್ ಮಾಡ್ತಾ ಇದ್ದೀರಿ ಎಲ್ಲ ಗೊತ್ತಿದೆ. ಬಟ್ ನೀವು ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟೇಶನ್ ಅನ್ನು ಕಲೆಕ್ಟ್ ಮಾಡಿ, ನೀವು ಎಷ್ಟು ಸೆಷನ್ ಗಳನ್ನ ಇಲ್ಲಿ ಮಾಡಿದ್ದೀರಿ, ಎಷ್ಟು ಡಾಕ್ಯುಮೆಂಟ್ ನೀವು ಕಲೆಕ್ಟ್ ಮಾಡಿ ನೀವು ಅಲ್ಲಿ ಸೆಷನ್ ಅಲ್ಲಿ ಮಾತಾಡ್ತಿದ್ದೀರಿ, ಇದೆಲ್ಲವೂ ಈಗ ನಮ್ಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಮುಂದಿನ ದಿವಸಗಳಲ್ಲಿ ಇವತ್ತೇನು ಜಾತಿ ರಾಜಕೀಯ ನಡೀತಾ ಇದೆ, ಸೆಷನ್ ಅಲ್ಲಿ ಬರುವಂತದ್ದು ಈ ಲವ್ ಜಿಹಾದ್, ಗೋ ಹತ್ಯೆ, ಸೆಷನ್ ಅಲ್ಲಿ ಅಂತದ್ದೆಲ್ಲ ಬರುವಂತದ್ದು ಅಲ್ಲ. ಇದು ನಾನು ಹೇಳ್ತಾ ಇರೋದು, ಇದು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಇವತ್ತು ತಮಿಳುನಾಡು ಆಗಿರ್ಬೋದು, ಇವತ್ತು ಆಂಧ್ರ ಆಗಿರ್ಬೋದು, ಏನು ಯಾವ ರೀತಿ ಇವತ್ತು ಆಂಧ್ರದಲ್ಲಿ ಅದೇ ಭಾಷೆ 2 ರಾಜ್ಯಗಳನ್ನು ಕೇಳಿದ್ರು, ಕೇಂದ್ರ ಸರ್ಕಾರ ಕೊಡ್ಲಿಲ್ವ ಅಲ್ಲಿ? ಯಾಕೆ ಕೊಟ್ರು ಅಲ್ಲಿ?
ಹೋರಾಟಗಳು. ಹಾಗಾದ್ರೆ ಈಗ ರಾಜ್ಯ ಸರ್ಕಾರ ಅಥವಾ ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ಕೇಂದ್ರ ಸರ್ಕಾರ ಏನ್ ಬಯಸ್ತಾ ಇದೆ ನಮ್ಮ ತುಳುನಾಡಿನ ಜನರ ಹತ್ರ ಅಂತ ಹೇಳಿ ನೀವು ಹೋರಾಟ ಮಾಡಿ ನೀವು ಏನು ಹಿಂಸಾಚಾರಕ್ಕೆ ತಿರುಗಿ ಅಂತ ಹೇಳಿ ಏನು ಕೇಳ್ತಾ ಇದೆಯಾ ಅದ ಪ್ರಶ್ನೆ ನಮ್ಗೆ ಬರ್ತಾ ಇದೆ. ಓಕೆ ರೈಟ್ ಸರ್ ಇನ್ನೊಂದು ಅಲ್ಲಿ ಕೊಡವಲ್ಲಿ ಮಲಯಾಳಿಗಳದು ಅಂತೇಳಿ ಹೇಳಿದ್ರು. ಇವತ್ತು ಅವರನ್ನು ಹೊಕ್ಕಿಸ್ಲಿಕ್ಕೆ ಬಿಟ್ಟವ್ರು ಯಾರು? ನಾವು ಅವರಿಗೆ ಸಪೋರ್ಟ್ ಮಾಡಿದಕ್ಕೆ ಅಲ್ವಾ? ಅರುಣ್ ಅವರೇ ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪ್ರವೀಣ್ ಪ್ರವೀಣ್ ಕೋಣಾಜಿ. ನಮಸ್ತೆ ಸರ್, ಪಾತೇರ್ಲಿ. ದಾದಾ ಗೊತ್ತುಂಡೆ. ಹಲೋ ಪಲ್ಲೆ ಸರ್, ಪಲ್ಲೆ ಪಾತೇರ್ಲಿ. ಕೇಳತ್ತೆ ಪಾತೇರ್ಲಿ. 3 ಜನಕ್ಕೆ ನಮಸ್ಕಾರ. ನಿತಿನ್ ಅಣ್ಣಗೆ, ಅರುಣ್ ಅಣ್ಣಗೆ, ಬಕ್ಕ ಆಲ್ವೇರಿಗೆ ನಮಸ್ತೆ ಸರ್. ನಮಸ್ತೆ ಪಲ್ಲೆ ಸರ್. ನಮಸ್ತೆ. ದಾದಾ ಗೊತ್ತುಂಡೆ ಇನಿ ತುಳು ಕನ್ನಡದ ವಿಚಾರ. ಬೇಜಾವರ ಸ್ವಾಮಿಲು ಬಾರಿ ಪೊರ್ಲು ಬಂತೇರು. ಒಂಜಿ ಅಪ್ಪೆ ಪೆದ್ದಿನ ಅಪ್ಪೆ ಅಂದ ಬಕ್ಕೊಂಜಿ ಅಪ್ಪೆ ತಾಂಕಣ ತಾಂಕಣ ಇನ್ನು ಓಡೆ ಮುಟ್ಟಾತ ನಮ್ಮ ಈತೆಲ್ಲ ವಿಚಾರಣೆ ಪತ್ತೊಂದು ಅಂಚಾಣ ಇಂಚಾಣ ಪಾತ್ರ ಏತು ಸರಿ ಒಂಜಿ ರಡ್ನ ಈ ತುಳುವ ನಾಡು ಮಲ್ಲ ಪರಂಪರೆ ಉಂಡು. ಪೆದ್ದಿನ ಅಪ್ಪೆ ಸಾಂಕಣ ಸಂಬಳ ಅಂತ ಸ್ವಲ್ಪ ನೋಡಿಕೊಂಡು ದೈವದೇವೇರು ಮುಂತ ಬೇತೆ ಬೇತೆ ವಿಚಾರಗಳು ಈತ ಮಾತ್ರ ಪುನಃ ಮುಂದೆ ಸಂಸ್ಕಾರ ಈ ತುಳು ಒಂದು ಪಂಡ ಕಾಲಿ ತುಳು ಪಾತ್ರ ಮಾತಾಡ್ತು ಮುಲ್ಪ ಮದ್ಮೆ ಹಾಪಡಿಗೆ ಸಂಸ್ಕಾರ ಆಯ್ತಾನೆ ತಮ್ಮಲ ಇರ್ತದೆ ಮದ್ಮೆ ಅವಡು ಕರೆಕ್ಟ್. ಇನಿ ಪೌರವಿತ್ತಿಗೆ ಬೇತೆ ಬೇತೆ ಅಂಡ್ ಒಂದು ಒಂಜಿ ಪ್ರಶ್ನೆ ಆಳು ಎರಡೆ ಅಂಡ ರಡ್ನೆ ಇನಿ ಅರುಣನ್ನೇ ಯಾರು ತುಳುತ್ತಾರೆ ಅದು ಉಪ್ಪು ಗೊತ್ತಿಜ್ಜಂಕ್ ಸ್ವಸ್ಥ ನಿತಿನನ್ನೇ ತುಳುತ್ತಾರೆ ಸ್ವಸ್ಥ. ಅರುಣನ್ನೇ ಪಾತೇರ್ನ ಕನ್ನಡದ ಬಗ್ಗೆ ಪಾತೇರಿ ಮಸ್ತ್ ಪಂಚ ಮುಲ್ತ ಉಲ್ತ ಅಂದ್ ಇನಿ ಕನ್ನಡ ಅಂದ್ ಪನ್ಪ ನಮ್ಮ ಕೈಯಾರ ಕಿಂಜನ ರಾಯನ ಪುದರ್ ಉಲ್ಲೇಖ ಅಂತೀರ ಅವು ಬಹುಶಃ ನಿತಿನೇ ಅದು ಪೊಡಿ ಬೇರೆ ಆಳು ಮಂಜೇಶ್ವರ ಗೋವಿಂದ ಪೈರು ರಾಷ್ಟ್ರಕವಿ ಸೂತ ಅದನ್ನ ಮಾತೃಭಾಷೆವು ಒಂದು ಕೊಂಕಣಿ ಮತ್ತೆ ಈತ ಮಾತ ನಮ್ಮ ವೈವಿಧ್ಯತೆ ನಮ್ಮ ಅನ್ನೋಣಿ ತುಪ್ಪನಾಗ ನಮ್ಮ ಪಕ್ಕದ ಒಂಜೆಲ್ಲೇ ವಿಚಾರಣೆ ಪತ್ತೊಂದು ಅವು ತುಳು ಅವು ಕೊಂಕಣಿ ಅವು ಬ್ಯಾರಿ ಒಂದು ಬೇತೆ ಕನ್ನಡ ಅಂದು ಒಂದು ಬಂದ ಒಟ್ಟಾರೆವಾದ ಸಮಸ್ಯೆ ಸೃಷ್ಟಿ ಆಪಣೆ ತಂದತ್ತಾನೆ ನಿಜವಾದ ದಾಲಜಿಂದು ನಮ್ಮ ವೈಯಕ್ತಿಕ ಸ್ವಾರ್ಥ ಅನ್ಪೆ ಅವು ಬುಂಡ ದಾಲಜಿ ನೇಟು ನೇರ್ದು ಮಲ್ಲ ಸಮಸ್ಯೆ ನಿರ್ವಹಣೆ ಮಂತನ ಬೇತೆ ಬೇತೆ ವಿಚಾರ ಆತನ ಉಂಟು ದವು ಬುಡ್ದು ಪಕಾರ ಜನ ನಮ್ಮ ತುಳುವ ಸಂಸ್ಕೃತಿ ಪೆದ್ದಿಂದ ಅಪ್ಪ ಸಾಂಕಣ ಸಂಬಳ ಒಂಜಿ ಪೆದ್ದಿನ ಅಪ್ಪೆ ಒಂಜಿ ಸಾಂಕಣ ಅಪ್ಪೆ ಅದೇ. ಓಕೆ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಅವರು ನಮ್ಮ ಹಿರಿಯರು ಬಾರಿ ಚಂದವಾಗಿ ಹೇಳಿದ ಅದು ಯಾರು ಅವ್ರು ಹೇಳ್ತಾ ಇರೋದು ಇವತ್ತು ಈ ನಮ್ಮ ಮದುವೆ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಏನು ಸಂಸ್ಕೃತಿಗಳಿತ್ತಂತ ನಾನು ಅದನ್ನೇ ಹೇಳ್ತಾ ಇರೋದು. ಇವತ್ತು ನಾವು ತುಳು ಭಾಷೆಯನ್ನು ಬಿಟ್ರೆ ತುಳುನಾಡಿನ ಹಲವಾರು ಸಂಸ್ಕೃತಿಗಳು ಅದು ವಿಶೇಷವಾದಂತಹ ಒಂದು ಸಂಸ್ಕೃತಿ. ನಾನು ಅದಕ್ಕೆ ಹೇಳ್ತಿದ್ವಿ ವಿಶಿಷ್ಟವಾದಂತಹ ಒಂದು ಸಂಸ್ಕೃತಿ ಇತ್ತು. ಅದು ನೀವು ಮದುವೆ ಸಂದರ್ಭದಲ್ಲಿ ನಾವು ಯಾವುದೇ ಇದು ಈಗ ದಿಲ್ರಾಜ್ ಅವರೇ, ಈಗ ಇಲ್ಲಿ ಉಡುಪಿಯಲ್ಲಿ ಬರೆದಿರುವಂತಹ ವಿಚಾರ ಕನ್ನಡ ಪರ ಸಂಘಟನೆಗಳು ಅಂತ ಬಂದಾಗ ನೇರವಾಗಿ ಹೇಳುವಂತಹ ಅಡಿಗ ಅವರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಯಾಕೆ ಕನ್ನಡ ಇಲ್ಲ ಅನ್ನುವಂಥದ್ದು. ಅಂಡ್ ಅದೇ ರೀತಿ ತಾವುಗಳು ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ವಿರೋಧವಾಗಿರುವಂತಹ ಚರ್ಚೆ ಆಗ್ತಾ ಇದೆ, ಗೊತ್ತಿರುವಂತದ್ದು. ತುಳು ಅವರು ಇದು ಮಾಡ್ಲಿಲ್ಲ, ಯಾರು ಈ ರಾಜ್ಯ ವಾಹಿನಿ ಏನು ಅದನ್ನು ಇದು ಮಾಡಿತ್ತು, ದೊಡ್ಡ ಮಟ್ಟದಲ್ಲಿ ವಿರೋಧ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಾಣಸಿಗುವಂತಹ ವಿಚಾರ. ಈಗ ಅಲ್ಲಿ ಉಡುಪಿಯಲ್ಲಿ ನೋಡಿದಾಗ ಆ ಒಂದು ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ನೋಡಿರುವಂತಹ ಬೋರ್ಡ್ ನೋಡಿದಾಗ ಅಲ್ಲಿ ಸಂಸ್ಕೃತ ಮತ್ತು ತುಳು ಭಾಷೆಯಲ್ಲಿ ಇರುವಂತದ್ದು. ಈಗ ಎಷ್ಟು ಜನರಿಗೆ ಇಲ್ಲಿ ತುಳು ಭಾಷೆ ಆ ಒಂದು ಲಿಪಿ ತುಳು ಭಾಷೆ ಎಷ್ಟು ಜನರಿಗೆ ಅರ್ಥ ಆಗುತ್ತೆ? ದಿಲ್ರಾಜ್ ಅವರಿಗೆ ನೇರವಾಗಿ ಅರ್ಥ ಆಗುತ್ತಾ ಅಲ್ಲಿ ಬರ್ದಿರುವಂತದ್ದು ಏನು ಅನ್ನೋದು ಅರ್ಥ ಆಗುತ್ತೆ? ಓಕೆ, ತಮ್ಮ ಸ್ನೇಹಿತರಿಗೆ ಅರ್ಥ ಆಗುತ್ತೆ. ಈಗ 70 ವರ್ಷ ನಾವು ಬಿಟ್ಟಿದ್ದೇವೆ, ಈಗ ಅಟ್ಲೀಸ್ಟ್ ನಾವು ಈಗ ಲಿಪಿ ನೋಡಿ ನಮ್ ತುಳು ಲಿಪಿ ಅಂತ ಹೇಳಿ ಗೊತ್ತಾಗ್ತಾ ಇದೆಯಾ? ನಮ್ಮ ಯುವಕರ ಏನು ಪ್ರಯತ್ನದಿಂದ ಹಲವಾರು ಸಂಘಟನೆಗಳ ಪ್ರಯತ್ನ ಅಷ್ಟಾದ್ರೂ ಗೊತ್ತಾಗ್ತಾ ಇದೆಯಾ? ತುಳು ಲಿಪಿ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ? ಓದ್ಲಿಕ್ಕೆ ಆಗ್ತಾ ಇಲ್ಲ ಸರ್, ಓದ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮಕ್ಕಳು ಮುಂದಿನ ದಿವಸಗಳಲ್ಲಿ ಸಂಸ್ಕೃತ ಭಾಷೆ ಅಲ್ಲಿ ಇನ್ನೊಂದಿರುವಂತದ್ದು ಸಂಸ್ಕೃತ ಭಾಷೆ. ಎಷ್ಟು ಜನರಿಗೆ ಇಲ್ಲಿ ತುಳುನಾಡಿಲಿರುವಂತಹ ಎಷ್ಟು ಜನರಿಗೆ ಸಂಸ್ಕೃತ ಭಾಷೆ ಬರುತ್ತೆ ಅನ್ನೋ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಬರುವಂತದ್ದು ತುಳು ಅನ್ನುವಂಥದ್ದು ಇತ್ತೀಚೆಗೆ ಬಂದ ಆ ಲಿಪಿ ಅದು ಕೂಡ ಎಷ್ಟು ಜನರಿಗೆ ಇತ್ತೀಚೆಗಲ್ಲ ಬಂದಿರುವಂತದ್ದು ಇತ್ತೀಚೆಗೆ ಆ ಸಮಯದಲ್ಲಿ ನಾವು ಅದನ್ನು ಉಪಯೋಗಿಸಲಿಲ್ಲ. ನಮ್ಗೆ ಈಗ ಶುರು ಮಾಡ್ಬೇಕಲ್ವಾ? ಅದಕ್ಕೆ ನಾವೀಗ ಶುರು ಮಾಡಿದ್ದೇವೆ. ಕರೆಕ್ಟ್. ಈಗ ಮುಂದಿನ ದಿವಸಗಳಲ್ಲಿ ಜನರು ಕಲಿತಾರೆ, ನಮ್ಮ ಮಕ್ಕಳು ಕಲಿತಾರೆ, ಎಲ್ಲರೂ ಸರಿ ಒಂದು ಶುರು ಅಂತ ಒಂದು ಯಾವ್ದೊಂದು ಸ್ಟಾರ್ಟಿಂಗ್ ಅಂತ ಇದೆ, ಅದನ್ನ ಮಾಡ್ತಾ ಇದ್ದೇವೆ. ಓಕೆ, ಈಗ ಅಲ್ಲಿ ಇಲ್ಲ ಅಲ್ಲಿ ಪೂರಕವಾಗಿರುವಂತಹ ವಿಚಾರಗಳು ಅಲ್ಲಿ ತುಳು ಲಿಪಿಯನ್ನ ತಾವುಗಳು ಬರ್ತಿದ್ದೀರಾ, ಆ ಲಿಪಿಯನ್ನ ಸರಿಯಾಗಿ ಓದುವಂತಹ ಕೆಲಸಗಳು ಅಲ್ಲಿ ಆಗ್ಬೇಕಾಗಿದೆ.
ಯಾಕಂದ್ರೆ ಇಲ್ಲಿ ಇಂತಹ ಒಂದು ಜಿದ್ದಿನ ವಿಚಾರಗಳಲ್ಲಿ ಅನೇಕ ಕಡೆಗಳಲ್ಲಿ ಇಂತಹ ಹೆಸರು ಬದಲಾವಣೆ ಮಾಡಿ ಯಾರಿಗೂ ಕೂಡ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಪ್ರಮಾದವು ಕೂಡ ಸಮಾಜದಲ್ಲಿ ಸೃಷ್ಟಿಯಾಗುತ್ತೆ ನಾಳೆ. ಈಗ ಉಡುಪಿ ಮಠದಲ್ಲಿ ವಿಶೇಷವಾಗಿ ಬೇರೆ ಯಾರು ನೀವು ನಾನು ಕೇಳ್ತಾ ಇರೋ, ನಾನು ವಿರೋಧ ಮಾಡ್ತಾ ಇಲ್ಲ, ನಾನು ಕೇಳ್ತಾ ಇರುವಂತದ್ದು ಉಡುಪಿ ಮಠದಲ್ಲಿ ವಿಶೇಷವಾಗಿ ಉಡುಪಿ ಮಠದಲ್ಲಿ ತುಳು ಭಾಷೆ ಕಲಿಯುವುದಕ್ಕೆ ಪೂರಕವಾಗಿರುವಂತಹ ವಿಚಾರಗಳು ಆಗ್ಬೇಕು. ಅಲ್ಲಿ ಪೂರಕವಾಗಿತ್ತು. ಅಲ್ಲಿ ಉಡುಪಿ ಮಠದಲ್ಲಿ ಗ್ರಂಥ ಆಗಿರ್ಬೋದು, ಅದು ತಾಳೆಗರೆಯಲ್ಲಿ ಇದ್ದಂತಹ ಒಂದು ಗ್ರಂಥ 200-300 ಗ್ರಂಥಗಳು ಈಗಲೂ ಇದೆ ಅಲ್ಲಿ. ಈಗ ಉಡುಪಿ ಮಠದವರು ಏಕಾಏಕಿ ಸುಖ ಸುಮ್ಮನೆಯಲ್ಲಿ ಏನು ಲಿಪಿಯನ್ನು ಬರಲಿಲ್ಲ, ಅದು ತುಳು ಲಿಪಿ. ನಾನು ಆಗ್ಲೇ ಹೇಳಿದ್ರು, ನಮ್ಮ ಯತಿಗಳು ಯಾರಿದ್ದಾರೆ ಅಲ್ಲಿ ಎಲ್ಲರೂ ತುಳುವಲ್ಲಿ ಸೈನ್ ಮಾಡ್ತಾ ಇದ್ದಾರೆ, ಸಿಗ್ನೇಚರ್ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಇದು ಅಧಿಕೃತ ಒಂದು ಲಿಪಿ. ನಾವು ಬಿಟ್ಟದ್ರಿಂದ ಈಗ ಅವ್ರು ಏನ್ ಹೇಳಿದ್ರು, ಬೇಡ ಅಂತ ಹೇಳಿ ನಾವು ತೊಂದರೆ ಇಲ್ಲ, ಅದು ಏನಾಗ್ಲಿಕ್ಕೆ ಉಂಟು, ತುಂಬಾ ವಿಷಯ ಬೇರೆ ಬರ್ತದೆ ಅಂತ ಹೇಳಿ. ಅವರೇ ಇನ್ನೊಂದು ಪ್ರಶ್ನೆ ನನ್ನ ಹತ್ರ ಕೇಳಿದ್ರು, ನಮ್ಮ ಈ ಮದುವೆ ಸಂದರ್ಭದಲ್ಲಿ ಯಾಕೆ ಈಗ ಬಂತಂತೇಳಿ. ಅದನ್ನೇ ನಾನು ಹೇಳ್ತಾ ಇರೋದು, ನಾವು ಭಾಷೆಯನ್ನು ಬಿಟ್ರೆ ಸಂಸ್ಕೃತಿಯನ್ನು ನಾವು ಬಿಡ್ತೇವೆ ಅಂತ ಹೇಳಿ. ಇವತ್ತು ತುಳುನಾಡು ಅಂತ ಹೇಳಿದ್ರೆ ಅದು ಎಲ್ಲರೂ ಬಂದ್ರು, ಅದು ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಬಂದ್ರು. ತುಳುನಾಡಿನ ಒಂದು ಮನಸ್ಥಿತಿ ನಾನು ನಿಮ್ಗೊಂದು ಚಿಕ್ಕ ಉದಾಹರಣೆ ಕೊಟ್ಟು ನಾನು ಮುಗಿಸ್ತೇನೆ. ಇವತ್ತು ಒಬ್ಬ ಎಲ್ಲ ನಮ್ಮ ದೈವಾರಾಧನೆ ಆಗಿರ್ಬೋದು, ಎಲ್ಲವೂ ಈಗ ನಮ್ಮ ಮುಸಲ್ಮಾನರ ಒಂದು ಆ ದೈವ ಭೇಟಿ ಹೋಗುವಂತ ಒಂದು ಇದಿದೆ. ಸೊ ನಮ್ದು ಯಾವ್ದು ನಮ್ಮ ಎಲ್ಲಾ ಧರ್ಮವನ್ನು ಸೇರಿಸಿ ನಾವು ತುಳುವರು ಬೆಳೆದವರು. ಇನ್ನೊಂದು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಇನ್ನೊಂದು ನನ್ನ ತಂದೆಯವರು ಹುಷಾರಿಲ್ಲ ಸಂದರ್ಭದಲ್ಲಿ, ಅವರು ಆರೋಗ್ಯ ಕೆಟ್ಟಂತ ಸಂದರ್ಭದಲ್ಲಿ ಒಬ್ರು ನಮ್ಮ ಇಲ್ಲಿ ಮಾರ್ಕೆಟ್ ಇದರಲ್ಲಿ ಅವರು ಏನೋ ಪ್ರೆಸಿಡೆಂಟ್ ಆಗಿದ್ರು. ಅವರು ಅಷ್ಟೊಂದು ಪರಿಚಯ ಇಲ್ಲ ಅವರಿಗೆ. ಇವರು ಅವರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಕಂದಕವರು ಅವರು ಮೆಕ್ಕಗೆ ಹೋದಾಗ ಅವರೇನು ಮೆಕ್ಕದಲ್ಲಿ ಆ ನೀರೇನು ಸಿಗ್ತದೆ ಅದನ್ನು ತಂದು ನಮ್ಮ ಮನೆಗೆ ತಂದು ಕೊಟ್ಟಿದ್ದಾರೆ. ಸೊ ಇದು ತುಳುನಾಡಿನ ಒಂದು ಇದು ತುಳುನಾಡು. ಯಾಕಂತೇಳಿ ಇಲ್ಲಿ ಅಷ್ಟೊಂದು ಒಂದು ಏನು ಸೌಹಾರ್ದಯುತವಾಗಿ ನಾವು ಬಾಳ್ತಾ ಇದ್ವಿ. ಸೊ ಇಲ್ಲಿ ಏನಾಗಿದೆ, ತುಳು ಭಾಷೆಯನ್ನು ಬಿಟ್ವಿ, ಲಿಪಿ ಬಿಟ್ವಿ, ಸಂಸ್ಕೃತವನ್ನು ಬಿಟ್ಟು ನಮ್ಮ ಏನಿವತ್ತು ಜಾತಿ ಧರ್ಮದ ಮುಖಾಂತರ ಇವತ್ತೇನು ನಮ್ಮ ರಾಜಕೀಯದವರು ನಮ್ಮನ್ನು ಬಳಸ್ತಾ ಇದ್ದಾರೆ, ಇದನ್ನೆಲ್ಲ ಬಿಟ್ಟು ಮುಂದಿನ ದಿವಸಗಳಲ್ಲಿ ನಾವು ತುಳುನಾಡಿನವರು ಅಂತ ಹೇಳಿ ನಾವು ಏನಾದ್ರೂ ಮುಂದಕ್ಕೆ ಬಂದ್ರೆ ಲಿಪಿಯೂ ಬರ್ತದೆ, ನಮ್ಮ ರಾಜ್ಯ ಭಾಷೆ ಆಗ್ತದೆ, 8ನೇ ಪರಿಚಯಕ್ಕೆ ನಮ್ಮ ಭಾಷೆಯೂ ಸೇರ್ತದೆ. ಮುಂದಿನ ದಿವಸಗಳಲ್ಲಿ ನಮ್ಗೆ ಏನಾದ್ರೂ ಅವಕಾಶ ಇದೆ, ನಾವು ರಾಜ್ಯ ಕೂಡ ನಾವು ಮಾಡ್ಲಿಕ್ಕೆ ನಾವು ಸಿದ್ಧರಾಗ. ಓಕೆ, ಸರಿ ಸರ್, ಬರ್ತೇನೆ. ಯುವ ತುಳುನಾಡು ಟ್ರಸ್ಟ್ ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಅದೇ ರೀತಿ ಸರ್, ದಿಲ್ರಾಜ್ ಅವರು ನೇರವಾಗಿ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಅಂದ್ರೆ ಅನೇಕ ಕಮೆಂಟ್ಸ್ಗಳು ಬಂದಾಗ ಆ ಕಮೆಂಟ್ಸ್ ನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರದಲ್ಲಿ ಹೇಳ್ತಾ ಇರುವಂತದ್ದು ನೇರವಾಗಿ ಕನ್ನಡ ಬೇಡವೇ ಬೇಡ, ಕನ್ನಡ ಬೋರ್ಚಿ ಖಾಲಿ ತುಳು ಉಪ್ಪಡ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಈಗ ನಾವೇನು ಯಾವ ಹಂತದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ, ನಾವು ಕನ್ನಡ ಬಿಡ್ಬೇಕಾಗಿ ಯಾವ್ದಿಲ್ಲ, ನಾವು ಯಾವುದೇ ಭಾಷೆಯನ್ನು ನಾವು ಬಿಡ್ಬೇಕಾದ ವಿಷಯ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇವೆ, ನಮ್ಮ ಕಲಿತಾ ಇದ್ದೇವೆ. ಮುಂದಕ್ಕೆ ನಮ್ಮ ಇದು ಏನು ವ್ಯವಹಾರಿಕ ಆಗಿರ್ಬೋದು ಅಥವಾ ನಮ್ಮ ಕೆಲ್ಸಕ್ಕಾಗಿರ್ಬೋದು, ಅದು ನಾವು ಮಲಯಾಳ ಯಾವುದೇ ಭಾಷೆ ಕಲ್ತರು ಯಾವುದೇ ಅದರಲ್ಲಿ ಏನು ತಪ್ಪಿಲ್ಲ. ಯಾವುದೇ ಭಾಷೆ ನೀವು ಕಲೀರಿ, ನಮ್ಗೆ ಅದೊಂದು ನಮ್ಮ ಒಂದು ಅಡ್ವಾಂಟೇಜ್ ಅಲ್ಲ, ಡಿಸ್ಅಡ್ವಾಂಟೇಜ್ ಅಲ್ಲ. ಬಟ್ ಇವತ್ತು ನಾವು ಇಂಗ್ಲಿಷ್ ಅನ್ನು ನಾವು ಕಲ್ತಿದ್ದೇವೆ. ಯಾಕೆ? ನಮ್ಗೇನು ಅದ್ರ ಮೇಲೆ ವ್ಯಾಮೋಹ ಇಲ್ಲ. ಬಟ್ ನಾವು ಬೇರೆ ಕಡೆ ಹೋಗುವಾಗ ಅಥವಾ ಬೇರೆ ನಮ್ಮ ರಾಷ್ಟ್ರದವರಿಗೆ ನಾವು ಮಾತಾಡ್ಬೇಕಾದ್ರೆ ನಾವು ಇಂಗ್ಲಿಷ್ ಅನ್ನು ಮಾತಾಡ್ಲೇಬೇಕು. ನಾವು ನಮ್ಮ ಈ ಭಾಷೆಯನ್ನು ಇಟ್ಕೊಂಡು ಇವತ್ತು ನಾವು ಏನಾದ್ರೂ ನಾವು ಇವತ್ತು ತುಳುನಾಡಿನವರು ಬೆಳೆದಿದೆ ಅಂತ ಹೇಳಿದ್ರೆ ಅದು ನಮ್ಮ ಏನು ಎಲ್ಲಾ ಭಾಷೆಯನ್ನು ಕಲ್ತು ನಾವು ಬೆಳೆದಿರುವಂತದ್ದು. ಕನ್ನಡ ಬೇಡ ಅಂತ ನಾವು ಎಲ್ಲೂ ಹೇಳ್ತಾ ಇಲ್ಲ, ಕನ್ನಡವೂ ಬೇಕು. ಆದ್ರೆ ಕನ್ನಡ ಬೇಕು ಅಂತ ಹೇಳ್ಕೊಂಡು ನಮ್ಮ ತುಳು ಲಿಪಿ ಅಥವಾ ತುಳು ಭಾಷೆಗೆ ನೀವೇನಾದ್ರೂ ಏನು ಹತ್ತಿಕ್ಕುವಂತ ಏನು ಪ್ರಯತ್ನ ನಾವು ಮಾಡ್ತೀವಿ, ಅದು ಸರಿ ಇಲ್ಲ. ಓಕೆ, ಓಕೆ, ರೈಟ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಮುರಳಿ ಅವರು ಕರೆ ಮಾಡಿದ್ದಾರೆ. ಹಲೋ, ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ಕನ್ನಡ ಅಲ್ಲಿ ಬೇಡ ಅನ್ನುವಂಥದ್ದು ವಿಚಾರವೇ ಇಲ್ಲ ಅನ್ನೋದು ತಾವು ಹೇಳ್ತಾ ಇದ್ರೆ. ಕನ್ನಡ ಕೂಡ ಇರ್ಲಿ ಓಕೆ, ಅಲ್ಲಿ ಇಂಗ್ಲಿಷ್ ನಲ್ಲಿ ಇತ್ತು, ಕನ್ನಡದಲ್ಲಿ ಇರ್ಲಿ, ಸಂಸ್ಕೃತದಲ್ಲಿ ಇರ್ಲಿ, ತುಳುವಿನಲ್ಲೂ ಕೂಡ ಇರ್ಲಿ ಅನ್ನುವಂಥದ್ದು ತಾವು ಹೇಳ್ತಾ ಇದ್ರೆ. ಕನ್ನಡ ಅಲ್ಲಿ ಬಂದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಮ್ಮ ಮಂಗಳೂರಿಂದ ರೈಲ್ವೆ ಸ್ಟೇಷನ್ ಇಳಿದು ಬರುವಾಗ ತುಂಬಾ ಜನ ತುಂಬಾ ರಾಜ್ಯದಿಂದ ಬರ್ತಾರೆ. ನಾವು ನಮ್ಮ ರಿಕ್ಷಾದವರು ನಮ್ಮ ತಮಿಳ್ನಲ್ಲಿ ಮಾತಾಡ್ತಾರೆ. ನಮ್ದು ಹೇಗಂತ ಹೇಳಿದ್ರೆ, ನೀವು ಅಷ್ಟೊಂದು ನಾವು ಫ್ರೆಂಡ್ಲಿ, ಅದು ತುಳುವರ ಒಂದು ಏನು ಅದೊಂದು ನಮ್ದೊಂದು ಕಲ್ಚರ್. ನೀವು ಒಂದು ಮಲಯಾಳಿ ಮಾತಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲದಿದ್ರು ಕೂಡ ಒಂದು ಪ್ರಯತ್ನ ಮಾಡಿ ಅವರಿಗೆ ನಮ್ಮ ಮಂಗಳೂರಿನ ಬಗ್ಗೆ ತಿಳಿ ಹೇಳುವಂತ ಪ್ರಯತ್ನ ಅಲ್ಲಿ ಮಾಡ್ತಾರೆ. ತಮಿಳ್ನಲ್ಲಿ ಮಾತಾಡ್ತಾರೆ, ಹಿಂದಿಯಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಸೊ ನಮ್ದು ಯಾವ್ದು ಬೇಡ ಅಂತಿಲ್ಲ, ಎಲ್ಲ ಬೇಕು. ಆದ್ರೆ ತುಳು ಮುಂದಿನ ದಿವಸಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡಿಬೇಕು. ಓಕೆ, ರೈಟ್ ಸರ್. ಅನೇಕ ಕರೆಗಳು ಬರ್ತದೆ, ಕೊನೆಯ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಲ್ಲ? ತಮ್ಮ ಹೆಸರು? ಮಹೇಶ್ ಅಂತ. ಮಹೇಶ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಮಂಗಳೂರು. ಓಕೆ, ಮಾತಾಡಿ ಸರ್. ಅದೇ ಇವಾಗ ತುಳುನಾಡಿನಲ್ಲಿ ಕರ್ನಾಟಕದಲ್ಲಿ ಹೇಗೆ ಕನ್ನಡ
ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯತೆ, ಹಾಗೆ ತುಳುನಾಡಲ್ಲಿ ತುಳು ಭಾಷೆಗೆ ಮೊದಲ ಪ್ರಾಶಸ್ತ್ಯ, ಕನ್ನಡಕ್ಕೆ ಯಾವತ್ತಿದ್ರು ದ್ವಿತೀಯನೇ. ನೀವು ಇಲ್ಲಿ ತುಳುನಾಡಲ್ಲಿ ಮೊದಲನೇದಾಗಿ ಉಳಿಬೇಕಾಗಿರೋದು ತುಳು, ಕನ್ನಡ ಅಲ್ಲ. ಕನ್ನಡ ನೀವು ಬೇಕಾದ್ರೆ ಕನ್ನಡ ನಾಡಿನಲ್ಲಿ ನೀವು ಉಳಿಸಿ ಬೆಳೆಸಿ ನಾವು ಕೂಡ ಸಪೋರ್ಟ್ ಮಾಡ್ತೇವೆ. ಬಟ್ ನೀವು ತುಳುನಾಡಲ್ಲಿ ಕನ್ನಡನೇ ಏನ್ ಉಳಿಸ್ತೀರಾ ನೀವು? ಮೊದಲು ಬೇಕಾಗಿರೋದು ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರೋದು ತುಳು ಭಾಷೆಗೆ. ನೀವು ಕನ್ನಡವನ್ನು ಅಷ್ಟೆಲ್ಲ ರಾಜಕೀಯವಾಗಿ ಎಲ್ಲ ಪ್ರಾಮುಖ್ಯತೆ ಎಲ್ಲ ರಾಜ್ಯ ಭಾಷೆ ಆಗಿದೆ, ಎಲ್ಲ ರೀತಿಯ ಫೆಸಿಲಿಟೀಸ್ ಇದೆ ಕನ್ನಡಕ್ಕೆ. ಇಲ್ಲಿ ಪ್ರಾಬ್ಲಮ್ ಆಗಿರೋದು ತುಳು ಭಾಷೆಗೆ. ನಿಮ್ಮ 28 ಜಿಲ್ಲೆಗಳಲ್ಲಿ ಕನ್ನಡ ಭಾಷೆಗೆ ಎಲ್ಲ ಅಧಿಕೃತ ಭಾಷೆಯಾಗಿ ನಿಮ್ಮ ಲಿಪಿ ಬೋರ್ಡ್ಗಳು ಎಲ್ಲ ಇದೆ. ಇರೋದು ನಮ್ದು 2 ಜಿಲ್ಲೆಗಳು ತುಳು. ಇಲ್ಲಿ ತುಳು ಲಿಪಿಯನ್ನು ಇಲ್ಲಿ ಹಾಕದೆ ಮತ್ತೆ ಎಲ್ಲ ಹಾಕ್ಬೇಕು. ನಾವು ಹಾಕ್ಬೇಡಿ ಅಂತ ಹೇಳ್ತಿಲ್ಲ, ನಾವು ಹಾಕುದು ಬೇಡ ಅಂತ ಹೇಳ್ತಿಲ್ಲ ಹೇಳಿ. ನಾವು ತುಳು ಲಿಪಿಯನ್ನು ಮತ್ತೆ ಬ್ಯಾರಿ ಭಾಷೆಯನ್ನು ಕೊಂಕಣಿ ಭಾಷೆಯನ್ನು ಎಲ್ಲಿ ಕೂಡ ಹಾಕ್ಬೇಡಿ ಅಂತ ಹೇಳ್ತಿಲ್ಲ, ಹಾಕಿ. ಅಲ್ಲ, ಬ್ಯಾರಿ ಭಾಷೆ ಕೊಂಕಣಿ ಭಾಷೆ ಬೇಡ, ಬೇರೆ ವಿಷಯ ಅದು. ಅಲ್ಲ, ನಾವು ತುಳು ಲಿಪಿಯನ್ನು ಕೂಡ ಹಾಕ್ಬೇಡಿ ಅಂತ ಎಲ್ಲಿ ಕೂಡ ನಾವು ವಿರೋಧ ಮಾಡಿಲ್ಲ. ಪ್ರಾಶಸ್ತ್ಯ ಅಲ್ಲ, ವಿರೋಧ ಮಾಡಿಲ್ಲ. ಸರಿ ಸರ್, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು, ಇವಾಗ ತುಳು ನಿರೂಪಕರು ಒಂದು ಪ್ರಶ್ನೆ ಕೇಳಿದ್ರು ದಿನರಾಜ್ ಅವರಿಗೆ. ತುಳು ಲಿಪಿ ಯಾರಿಗೆ ಓದ್ಲಿಕ್ಕೆ ಬರುತ್ತೆ, ನಿಮ್ಮ ಸ್ನೇಹಿತರಿಗೆ ಬರುತ್ತಾ ಅಂತ. ಇಲ್ಲಿ ಯಾರೆಲ್ಲ ತುಳು ಲಿಪಿ ಇಷ್ಟರವರೆಗೆ ಕಲ್ತಿರೋದು ಅದೆಲ್ಲ ಸ್ವಯಂ ಅವರು ಪ್ರೀತಿ ಕೊಟ್ಟು ಕಲ್ತಿರೋದು. ಮತ್ತೆ ಅವರು ಬರೀ ಕಲ್ತಿರೋದಲ್ಲ, ಬೇರೆಯವ್ರಿಗೂ ಉಚಿತವಾಗಿ ಕಲಿಸ್ತಾ ಇದ್ದಾರೆ. ಅದು ನಮ್ಮ ಭಾಷೆ ಮೇಲೆ ಪ್ರೀತಿ, ಮತ್ತೆ ನಮ್ಮ ಭಾಷೆ ಉಳಿಸ್ಬೇಕು, ಬೆಳೆಸ್ಬೇಕು. ನಿರೂಪಕರಿಗೂ ಕೂಡ ನಿಮ್ಗೆ ಕಲಿಬೇಕಂತ ಆಸೆ ಇದ್ರೆ ನಾವು ನಿಮ್ಗೆ ಕಲಿಸಿಕೊಡೋ ಫೆಸಿಲಿಟಿನ ನಾವು ಮಾಡ್ಕೊಡ್ತೇವೆ. ವೆರಿ ಬ್ಯೂಟಿಫುಲ್ ಬಾರಿ ಪೂರ್ಲದ ವಿಚಾರ. ಕಲ್ಪುಗ ನಮ್ಮ ಅಪ್ಪ ಭಾಷೆ ನಮ್ಮ ಕಲ್ಪನೆಗೆ ದಾದ ಸಮಸ್ಯೆ ಉಂಟು, ನಮ್ಮ ಕಲ್ಪುವ. ಓಕೆ, ಯಾಲ್ಲ ಅವೇನೇ ಪನ್ನಿ ಕಲ್ಪುನ ವಿಚಾರ ಆವೋಡು ಫಸ್ಟ್ ಕಲ್ಪೋಡು ಅವೇನ್ ಪನ್ನಿ ಕಲ್ಪೋಣ ರಾಜೇಶ್ ದಾದಾತನ ಪಂಡ ಕನ್ನಡ ಎಂಕ್ಲ ವಿರೋಧದ ಅಲೆಜ್ಜಿ. ಸರಿ ಅವೇ ತುಳು ಭಾಷೆ ತುಳುನಾಡು ಪನ್ನెండు ಮಕ್ಕಳು ಅವಳು ಫೇಸ್ಬುಕ್ ಪುರತುಲೆ ತುಳುನಾಡು ಪನ್ನಲ್ಪ ಕನ್ನಡದ ಪುರ ಲಾಗಿಂದು ಬರ್ತದೆ. ಈ ಪೇಜ್ ಪುರತುಲೆ ಯುನೈಟೆಡ್ ತುಳುನಾಡು ಪೇಜ್ ಉಂಟು, ಬಕ್ಕ ಕೆಲವು ಪುರ ಪೇಜ್ ತುಳುತ ಬಗ್ಗೆ ಪಾತ್ರ ಬರ್ತಾರೆ. ತುಳು ಅಂಚ ಒಂದೂವರೆ ಜಿಲ್ಲೆ ಅಂತ ಇಂಚ. ಥ್ಯಾಂಕ್ ಯು ಮಹೇಶಣ್ಣ, ಥ್ಯಾಂಕ್ ಯು ಸೊ ಮಚ್. ಎಸ್ ಅರುಣ್ ಅವ್ರು ಸರ್, ಕೊನೆಯದಾಗಿ ಸರ್, ಸಮಯದ ನಾವೇನು ಹೇಳಿಲ್ಲ ಸರ್. ನಾವು ಸೌಹಾರ್ದತೆಯಿಂದ ಏನು ಕರ್ನಾಟಕನೇ ಮೊದಲಿಂದ ಸೌಹಾರ್ದತೆ ಇದ್ದದ್ರಿಂದಲೇ ನಾವು ಎಲ್ಲಾ ಭಾಷೆಗಳನ್ನು ಆಹ್ವಾನ ಮಾಡ್ಕೊಂಡ್ವಿ, ಎಲ್ಲರನ್ನು ಆಹ್ವಾನ ಮಾಡ್ತಾ ಇದ್ದೆ ಮಾಡ್ಕೊಂಡು ಇವತ್ತೇನಾಗಿದೆ, ಕನ್ನಡಿಗರಿಗೆ ಜಾಗ ಇಲ್ಲ. ಈ ಕರ್ನಾಟಕದಲ್ಲಿ ಮೂಲ ಏನು ಹುಟ್ಟಿ ಬೆಳೆದಿದ್ದಾರೆ ಅವರಿಗೆ ಜಾಗ ಇಲ್ಲದಾಗಿ ಪರಭಾಷಿಗರು ನಮ್ಮನ್ನು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಇವತ್ತು ಕೂಡ ಹೇಳ್ತಿರೋದೇನು, ಕನ್ನಡದ ಉಪಭಾಷೆಗಳಾದ ತುಳು, ಕೊಂಕಣಿ, ಕೊಡವ, ಬ್ಯಾರಿ ಈ ಯಾವ ಭಾಷೆಗಳ ವಿರೋಧಿಗಳು ನಾವಲ್ಲ ಹೇಳಿ. ಆಡಳಿತ ಭಾಷೆ ಇರುವುದು ಕರ್ನಾಟಕದಲ್ಲಿ ಕನ್ನಡ. ಆ ಕನ್ನಡವನ್ನು ಏನು ಘನ ಸರ್ಕಾರ ಆದೇಶ ಮಾಡಿದೆ, ಏನು ಮೊದಲಿನ ಆದ್ಯತೆ ಕನ್ನಡಕ್ಕೆ, ಎರಡನೇ ಭಾಷೆ ಸ್ಥಳೀಯ ಭಾಷೆಗೆ. ಸ್ಥಳೀಯ ಯಾವ್ದಿದೆ, ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಇದೆ, ತುಳುಗೆ ಎರಡನೇ ಆದ್ಯತೆ. ಹಾಗೆ ಮಾಡ್ಕೊಳ್ಳುವ, ನಾವು ವಿರೋಧ ಮಾಡ್ತಾ ಇಲ್ಲ. ನಾವು ತುಳುವರನ್ನು ವಿರೋಧ ಮಾಡೋದಿಲ್ಲ, ಕೊಂಕಣಿಯವರನ್ನು ವಿರೋಧ ಮಾಡೋದಿಲ್ಲ. ಕರ್ನಾಟಕದ ಉಪಭಾಷೆಗೆ ಯಾವುದೇ ಜನಾಂಗ ಇರ್ಬೋದು, ಯಾವುದೇ ಭಾಷೆಯನ್ನು ಕೂಡ ನಾವು ವಿರೋಧ ಮಾಡೋದಿಲ್ಲ, ನಮಗೆ ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ. ರೈಟ್ ಸರ್. ಎಸ್ ಸರ್, ದಿಲ್ರಾಜ್ ಅವರು ಸರ್, ಕೊನೆಯದಾಗಿ. ನಮ್ದು ಅರುಣ್ ಅವ್ರು ಹೇಳಿದಾಗೆ ನಮ್ದು ಉಪಭಾಷೆ ಅಲ್ಲ, ನಮ್ದು ಪುರಾತನ ಭಾಷೆ. ಅದು ಉಪಭಾಷೆ ಅಂತ ನಾನು ಇದ್ ಮಾಡ್ಲಿಕ್ಕೆ ನಾನು ಸಿದ್ಧ ಇಲ್ಲ. ಇನ್ನು ವಿಶೇಷವಾಗಿ ಈಗ ನಮ್ಮ ಮಿತ್ರರು ಏನು ಫೋನ್ ಮಾಡಿ ಅವರೇನು ಹೇಳಿದ್ರು ಸತ್ಯವಾದ ಮಾತು. ಇವತ್ತು ನಾವು ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಇದು ರಾಜ್ಯ ಭಾಷೆ ಆಗ್ಬೇಕು ಅಥವಾ 8ನೇ ಪರಿಚಯ ಸೇರ್ಬೇಕು, ಅದಕ್ಕಿಂತ ಮೊದಲು ನಾವು ಇವತ್ತು ನಮ್ಮ ಶಾಲೆಗಳಲ್ಲಿ ಏನಾದ್ರೂ ಒಂದು ಚಿಕ್ಕ ಕೋರ್ಸ್ ಆಗ್ಬೋದು, ನಮ್ಮ ಈ ಲಿಪಿ ಕಲಿಸುವಂತ ಏನಾದ್ರೂ ಒಂದು ನಾವೇನಾದ್ರೂ ಪ್ರಯತ್ನ ನಮ್ಮ ಜಿಲ್ಲಾ ಅಥವಾ ನಮ್ಮ ಏನು ಜನಪ್ರತಿನಿಧಿಗಳು ಏನಾದ್ರೂ ಮನಸ್ಸು ಮಾಡಿದ್ರೆ ಇದೊಂದು ಒಳ್ಳೆಯ ವಿಷಯ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಯುವಕರು ಅಥವಾ ಜನರು ಯಾರಾದ್ರೂ ಇದ್ರೆ ಇದನ್ನ ಕಲಿತ್ರೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಇಲ್ಲಿ ಆಗ್ತದೆ. ಮತ್ತು ನಿರಂತರವಾಗಿ ಈಗ ಅವ್ರು ಹೇಳಿದ್ರು ಯಾವ ರೀತಿ ನಾವು ತುಳುನಾಡಿನವರು ತುಳು ಭಾಷಿಕರು ಅಂತ ಹೇಳಿದ ತಕ್ಷಣ ಯಾವುದೇ ಒಂದು ಎಲ್ಲ ಫೇಕ್ ಅಕೌಂಟ್ ಮಾಡ್ಕೊಂಡು ನಮ್ಮ ಆಗುವಂತ ನಮ್ಮ ದೇವರ ನಿಂದನೆ ಆಗಿರ್ಬೋದು, ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಇದು ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾನು ಹೇಳ್ತಾ ಇರೋದು, ಇದನ್ನು ಕೂಡ ತಾವು ನಿಲ್ಲಿಸಬೇಕಾಗ್ತದೆ. ಇಲ್ಲದಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಕೂಡ ಈ ವಿರೋಧ ಮಾಡ್ಲಿಕ್ಕೆ ನಾವು ಕೂಡ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡುವಂತ ಪರಿಸ್ಥಿತಿ ನೀವು ನಿರ್ಮಾಣ ಮಾಡಬೇಡಿ. ನಾವು ನಿಮ್ಮೊಟ್ಟಿಗೆ ಇರ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆದ್ರೆ ನಮ್ಮ ಭಾಷೆ ಅಥವಾ ನಮ್ಮ ಸಂಸ್ಕೃತಿಗೆ ಧಕ್ಕೆ ಮಾಡಿದ್ರೆ ನಾವು ಅಷ್ಟೊಂದು
ಏನು ನಮ್ಮ ಏನು ಕೆಪಾಸಿಟಿ ಏನಿದೆ ಮುಂದಿನ ದಿವಸಗಳನ್ನ ರಾಜ್ಯ ಮಾಡುವಂತ ಕೆಪಾಸಿಟಿ ಕೂಡ ನಮ್ಮಲ್ಲಿದೆ. ಆದ್ರೆ ನಿಮ್ಮೊಟ್ಟಿಗಿದ್ದೇವೆ, ಆದ್ರೆ ನಮ್ಮನ್ನು ತುಳಿಯುವಂತ ಪ್ರಯತ್ನ, ನಮ್ಮ ದೈವಾರಾಧನೆ ಅಥವಾ ನಮ್ಮ ಕಲೆಗೆ ನೀವೇನಾದ್ರೂ ಮುಂದಿನ ದಿವಸಗಳಲ್ಲಿ ನಿಮ್ಮ ಸಂಘಟನೆಯ ಯುವಕರೇನಾದ್ರೂ ಮಾಡಿದಂತಾದ್ರೆ ನಾವು ಬೇರೆ ಆಲೋಚನೆಗಳನ್ನು ಮಾಡ್ಬೇಕಾಗ್ತದೆ. ಇದು ಯುವ ತುಳುನಾಡು ಇವತ್ತು ಇಂದಿನ ತುಳುನಾಡಿನ ಏನು ಹಿರಿಯರು ಏನು ಸಮಾಧಾನದಿಂದ ಇವತ್ತೇನು ನೋಡ್ಕೊಂಡು ಬಂದಿದ್ದಾರೆ, ಅದು ಮುಂದಿನ ದಿವಸಗಳಲ್ಲಿ ಆಗುದಿಲ್ಲ. ಬೇರೆ ರೀತಿಯ ಪ್ರತಿಭಟನೆ ಅಥವಾ ಬೇರೆ ರೀತಿಯ ಹೋರಾಟಗಳನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ವಿ. ಚರ್ಚೆ ಪ್ರಾರಂಭವಾದಾಗ ಅನೇಕ ವಿಚಾರಗಳು ಬಂದು ಹೋಯಿತು. ತುಳು ಭಾಷೆ ನಮ್ಮ ಮಾತೃಭಾಷೆ ತುಳು ಭಾಷೆ, ಅದೇ ರೀತಿ ನಮ್ಮ ರಾಜ್ಯ ಭಾಷೆ ಕನ್ನಡ ಭಾಷೆ ಆಗಿರುವಂತದ್ದು. ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ಉಡುಪಿ ಕೃಷ್ಣ ಮಠದ ಮಹಾದ್ವಾರದ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ಹಾಕಲಾಗಿರುವಂತಹ ನಾಮಫಲಕ ಅಲ್ಲಿ ಈಗ ತುಳು ಮತ್ತು ಸಂಸ್ಕೃತದಲ್ಲಿ ಬರೆಯಲಾಗಿದೆ, ಕನ್ನಡದಲ್ಲಿ ಬರೀಲಿಲ್ಲ ಅನ್ನುವಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಪರವಿರೋಧವಾಗಿರುವಂತಹ ಚರ್ಚೆ. ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ, ಇನ್ನೊಂದ್ ಕಡೆ ರಾಜ್ಯ ಮಟ್ಟದ ಖಾಸಗಿ ವಾಹಿನಿಯಲ್ಲೂ ಕೂಡ ಚರ್ಚೆಯಾಗಿತ್ತು. ಈ ಬಗ್ಗೆ ಅನೇಕ ಜನರು ಹೇಳ್ತಾ ಇದ್ರು, ನಮ್ಮ ತುಳುನಾಡಿನ ತುಳು ಭಾಷೆ, ನಮ್ಮ ಲಿಪಿ, ನಮ್ಮ ತುಳು ಭಾಷೆ ಬಗ್ಗೆ ಎಷ್ಟು ಜನರಿಗೆ ಏನ್ ಗೊತ್ತಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತಿನ ಚರ್ಚೆಯನ್ನ ನಾವು ಪ್ರಾರಂಭ ಮಾಡಿದ್ವಿ, ಆಯೋಜನೆ ಮಾಡಿದ್ವಿ. ಚರ್ಚೆ ಪ್ರಾರಂಭವಾದಾಗ ಇದ್ದಂತಹ ವಿಚಾರಗಳು ಈಗ ಚರ್ಚೆ ಕೊನೆಗೊಳಿಸುವಂತಹ ಸಮಯ ಬಂದಿದೆ. ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅನೇಕ ಕರೆಗಳು ಬರ್ತಾ ಇದೆ, ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ, ಅರ್ಥ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆ ಇವತ್ತಿನ ಈ ಚರ್ಚೆಯನ್ನ ಆಯೋಜನೆ ಮಾಡಿದ್ವಿ ಅನ್ನುವಂಥದ್ದು, ಅಲ್ಲಿ ಇದ್ದವರು ಆ ರೀತಿಯಾಗಿ ಮಾತನಾಡೋದಕ್ಕಿಂತ ನಮ್ಮ ತುಳುನಾಡಿನಲ್ಲಿರುವಂತಹ ತುಳು ಚಾನಲ್ ಏನಿದೆ, ನಮ್ಮ ತುಳುನಾಡಿನಲ್ಲಿರುವಂತಹ ಪ್ರಪ್ರಥಮವಾಗಿರುವಂತಹ ತುಳು ವಾಹಿನಿ ನಮ್ಮ ಕುಡ್ಲ ವಾಹಿನಿ 20 ವರ್ಷಗಳಿಂದ ತುಳುವಿಗೋಸ್ಕರ ಮಾಡ್ತಾ ಇರುವಂತಹ ಹಲವಾರು ಕಾರ್ಯಕ್ರಮಗಳು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ವಿಚಾರಗಳು ಬರುತ್ತೆ ಅಂತ ಬಂದಾಗ ನಾವು ಮಾತನಾಡಬೇಕಾಗಿದೆ. ಅದೇ ರೀತಿ ನಮ್ಮ ಊರಿನ, ನಮ್ಮ ತುಳುನಾಡಿನ, ಅದೇ ರೀತಿ ನಮ್ಮ ಕರಾವಳಿ ಭಾಗದ ಎಲ್ಲಾ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮುಕ್ತವಾಗಿರುವಂತಹ ವೇದಿಕೆ ಕಲ್ಪಿಸಬೇಕಾಗಿದೆ. ಸೊ ಅದಕ್ಕೋಸ್ಕರ ಇವತ್ತಿನ ಚರ್ಚೆ. ಅಟ್ ದ ಸೇಮ್ ಟೈಮ್ ಅನೇಕ ಜನರು ಹೇಳ್ತಾ ಇದ್ರು, ತಾಯಿಯ ಒಂದು ಹೆತ್ತ ತಾಯಿ ಅಂತ ಹೇಳಿದ್ರೆ ಇನ್ನೊಂದು ಸಾಕಿದ ತಾಯಿ ಅನ್ನುವಂಥದ್ದು, ಇಂತಹ ಮನೋಭಾವನೆ ಇರಬೇಕು. ಇಂತಹ ಮನೋಭಾವನೆ ಉಳ್ಳವರು ನಮ್ಮ ತುಳುನಾಡಿನವರು. ಅದೇ ರೀತಿ ತುಳುನಾಡು ಅಂತ ಬಂದಾಗ ನಮ್ಮ ಕರಾವಳಿ ಭಾಗ ಮಾತ್ರ ಅಲ್ಲ, ಇಡೀ ವಿಶ್ವವ್ಯಾಪಿ ಇದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದ ಸಂಖ್ಯೆ ಇದೆ, ಸಾಧಕರಿದ್ದಾರೆ, ಮಹಾನ್ ಸಾಧಕರು ಎಲ್ಲವೂ ಕೂಡ ತುಳುನಾಡಿನವರು ಅನ್ನುವಂಥದ್ದು ಯಾವತ್ತೂ ಕೂಡ ಮರಿಬಾರ್ದು. ಅಟ್ ದ ಸೇಮ್ ಟೈಮ್ ಕರ್ನಾಟಕ ಸರ್ಕಾರಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅನುದಾನ ಹೋಗುತ್ತೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಇನ್ಕಮ್ ರೆಮ್ಯುನರೇಷನ್ ಬರುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ತುಳುನಾಡಿನಿಂದ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂತಹ ವಿಚಾರಗಳು. ಅಟ್ ದ ಸೇಮ್ ಟೈಮ್ ಹೋರಾಟ ಮಾಡುವಂತವರು, ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯುವಂತಹ ಎಲ್ಲಾ ಯುವಕರಿಗೆ ಕಳಕಳಿಯ ವಿನಂತಿ ನಾನು ಮಾಡ್ತಾ ಇರುವಂತದ್ದು, ಇಲ್ಲಿ ಸಮಸ್ಯೆ ಇರುವಂತದ್ದು ಅರುಣ ಅವರಿಂದಲ್ಲ, ಅವರು ಇರುವಂತಹ ಪಕ್ಷದಿಂದಲ್ಲ, ಅವರು ಇರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿನಿಂದ ಆಗ್ತಾ ಇರುವಂತಹ ಸಮಸ್ಯೆ ಅಲ್ಲ. ಇದು ಸಮಸ್ಯೆ ಆಗ್ತಾ ಇರುವಂತದ್ದು ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ. ಆ ಜನಪ್ರತಿನಿಧಿಗಳು ಏನಿದ್ದಾರೆ, ತಾವುಗಳು ಆಯ್ಕೆ ಮಾಡಿರುವಂತಹ MLAಗಳು, MP ಗಳು ಏನಿದ್ದಾರೆ ನೋಡಿ, ಸೊ ಅವರಲ್ಲಿ ನೇರವಾಗಿ ತಾವುಗಳು ಮಾತಾಡಿ, ಅವರಲ್ಲಿ ತುಳುನಾಡು, ತುಳು ಭಾಷೆಯ ಬಗ್ಗೆ ತಮ್ಮ ಒಂದು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ವ್ಯಕ್ತಪಡಿಸಿ. ನೀವು ಏನ್ ಬೇಕಾದ್ರೂ ಮಾತಾಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡ್ತೀರಾ, ಗೋ ಹತ್ಯೆಯ ಬಗ್ಗೆ ಮಾತಾಡ್ತೀರಾ, ಹಿಂದೂ ಮುಸ್ಲಿಂ ಗಲಭೆಯ ಬಗ್ಗೆ ಮಾತಾಡ್ತೀರಾ, ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನ ಎತ್ತಕೊಂಡು ಹೋದ್ರು, ಆ ರೀತಿ ಎಲ್ಲವೂ ಕೂಡ ಮಾತಾಡ್ತೀರಾ. ಅಟ್ ದ ಸೇಮ್ ಟೈಮ್ ಈ ರೀತಿ ಕಮೆಂಟ್ಸ್ ಗಳು ಆಗ್ತಾ ಇದೀರಲ್ವಾ, ಇಂತಹ ಮನಸ್ಥಿತಿಗಳಿಗೆ ನಾನು ಮಾತಾಡ್ತಾ ಇದ್ದೇನೆ. ನೇರವಾಗಿ ತಮ್ಮ MLAಗಳು, MP ಗಳ ಜೊತೆ ಮಾತಾಡಿ, ಸರ್ ಈ ರೀತಿ ಇದೆ, ತುಳು ಭಾಷೆ ನಮ್ಮ ಭಾಷೆ ಈರ್ಲಾ ಪಾತಿರ್ ನಿಂಚಿನ ನೆಟ್ಟೆ ಬೊಲಿತಿನಾರಿ ಇರು, ಸೊ ಈರೊಂಜಿ ಸಹಾಯ ಮನ್ಪೋಡು ನಮ್ಮ ತುಳು ಭಾಷೆ 8ನೇ ಪರಿಚಯದಾಗ ಪೋಡು ಪನ್ಪುನಂಚಿನ ಈ ವಿಚಾರ ನಿಕುಲ್ ಪಾತಿರ್ಲಿ, ಜಾತಿ ಧರ್ಮ ಇನ್ನೊಂಚೂರು ಬರಿಕದೀಕ ಪ್ರಾಮಾಣಿಕ ಪ್ರಯತ್ನ ಮಲ್ಪಗ ಪನ್ಪುನಂಚಿನ ಎಂಕಲ ಆಶಯ. ಎಸ್, ನಮ್ಮ ಜೊತೆ ಇದ್ದಾರೆ ಅರುಣ್ ಕುಮಾರ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ದಿಲ್ರಾಜ್ ಅವರು, ಯುವ ತುಳುನಾಡು ರಿಜಿಸ್ಟರ್ ಅವೇಕನ್ ಸಿಟಿಸನ್ಸ್ ಆಫ್ ತುಳುನಾಡು. ಥ್ಯಾಂಕ್ ಯು ಸೋ ಮಚ್ ದಿಲ್ರಾಜ್ ಅವರು, ಸಾಮಾಜಿಕ ಕಾರ್ಯಕರ್ತರು. ಇತ್ತೀಚಿನ ದಿನಗಳಲ್ಲಿ ತುಳುನಾಡಿನ ವಿಚಾರ ಬಂದಾಗ ಅನೇಕ ವಿಚಾರಗಳನ್ನು ಅವರ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಬರೀತಾರೆ ಅಂಡ್ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು